ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡೋಕ್ಕೆ ಅವಕಾಶ ಇದೆ. ಈ ವಿಧೇಯಕವನ್ನು ಇನ್ನಷ್ಟು ಸರಳ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಒಂದು ವಿಧೇಯಕವನ್ನು ತಂದಿದ್ದೀನಿ. ಹಿಂದೆ ಇದ್ದಂಥ ಸರ್ಕಾರಗಳು 30 ದಿನಕ್ಕೆ ಅವಕಾಶ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದರು. ಅದು ಮಾಸ್ಟರ್ ಪ್ಲಾನ್ ಇರುವಂಥ ಏರಿಯಾಗಳಲ್ಲಿ ಡೀಮ್ಡ್ ಕನ್ವರ್ಷನ್ ಅನ್ನೋ ಕಾಯ್ದೆನೂ ಕೂಡ ಹಿಂದೆ ಇದ್ದಂಥ ಸರ್ಕಾರ ತಂದಿತ್ತು. ಈಗ ಅದನ್ನು ಇನ್ನಷ್ಟು ಸರಳೀಕರಣ ಮಾಡಿ 7 ದಿನದ ಒಳಗಡೆ ಎಲ್ಲೆಲ್ಲಿ ಮಾಸ್ಟರ್ ಪ್ಲಾನ್ ಆಗಿರ್ತತೆ, ಮಾಸ್ಟರ್ ಪ್ಲಾನ್ ಆಗಿರೋ ಕಡೆ ಈ ಕನ್ವರ್ಷನ್ ಮಾಡೋ ಅಂಥದ್ದು ಅಂದರೆ ಭೂ ಪರಿವರ್ತನೆ ಮಾಡೋದು ಭಾಳ ಸರಳ ಆಗಿರಬೇಕು. ಯಾಕಂದರೆ ಏನು ಪ್ಲ್ಯಾನ್ ಆಗಿರ್ತದೆ, ಪ್ಲ್ಯಾನಿಂಗ್ ಏರಿಯಾದಲ್ಲಿ ಎಲ್ಲ ಗ್ರೀನ್ ಬೆಲ್ಟ್ ಯಾವುದು, ಯೆಲ್ಲೋ ಝೋನ್ ಯಾವುದು, ಇಂಡಸ್ಟ್ರೀಸ್ ಯಾವುದು, ಈ ಥರದ್ದೆಲ್ಲ ನೋಟಿಫೈಡ್ ಆಗಿರುತ್ತೆ. ಆದರೆ ಅಧಿಕಾರಿಗಳು ಕಿರುಕುಳ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನು ಡಿಲೇ ಮಾಡಿ 3 ತಿಂಗಳು 4 ತಿಂಗಳು ಆ ಸರ್ಟಿಫಿಕೇಟ್ ತನ್ನಿ, ಈ ಒಂದು ಸರ್ಟಿಫಿಕೇಟ್ ಕೊಡಿ, NOCಗಳು ಕೊಡಿ ಅಂತೇಳಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ತೊಂದರೆ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ಈ ರೆವಿನ್ಯೂ ಬಡಾವಣೆಗಳು ಜಾಸ್ತಿ ಆಗ್ತಾ ಇದೆ. CA ಬಿಡಲ್ಲ, ಪಾರ್ಕ್ ಬಿಡಲ್ಲ, 10 ಅಡಿ ರೋಡು, 20 ಅಡಿ ರೋಡು, ಈ ಥರ ಎಲ್ಲ ಮಾಡಿ ಅನಾಥರೈಸ್ ಲೇಔಟ್ಸ್ ಆಗಿ ಅಭಿವೃದ್ಧಿ ಮಾಡೋಕ್ಕೂ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಯಾಕೆ ಅಂದರೆ ಇದು ಲ್ಯಾಂಡ್ ಕನ್ವರ್ಟ್ ಆಗಬೇಕಾದ್ರೆ 6 ತಿಂಗಳು 8 ತಿಂಗಳು ಆಗ್ತೈತೆ. ಅದಕ್ಕೋಸ್ಕರ ಇದು ಈಸಿಯಾಗಿ ಆಗೋಗ್ತೈತೆ. ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಇಟ್ಕೊಂಡಿದ್ದೀರಿ. ಆ ದೃಷ್ಟಿಯಿಂದ ಈಗ ನಾವು ಈ ಒಂದು ಮಾಸ್ಟರ್ ಪ್ಲಾನ್ ಎಲ್ಲೆಲ್ಲಿದೆ ಅಲ್ಲಿ 7 ದಿನದ ಒಳಗಡೆ 7 ಡೇಸ್ ಒಳಗಡೆ ಅವರು ಕನ್ವರ್ಷನ್ನ ಮಾಡಿಕೊಡ್ಬೇಕು, ಭೂ ಪರಿವರ್ತನೆ ಮಾಡಬೇಕು. ಇಲ್ಲ ಅಂದರೆ ಆಟೋಮೆಟಿಕಲಿ ಡೀಮ್ಡ್ ಕನ್ವರ್ಟ್ ಆಗೋಗ್ತದೆ. ಇನ್ನು 15 ದಿನದೊಳಗಡೆ ಅದಕ್ಕೆ ಒಂದು ಎರಡನೇದು ಅಂತ ಹೇಳಿದ್ರೆ ಹಳ್ಳಿಗಳ ಕಡೆ ಯಾರು ಈ ಒಂದು ಭೂ ಪರಿವರ್ತನೆ ಮಾಡಬೇಕಾಗಿದೆ ಅದಕ್ಕೆ 15 ದಿನದೊಳಗಡೆ ಯಾವ್ಯಾವ ಪ್ರಾಧಿಕಾರಗಳು ಬರುತ್ತೋ ಆ ಪ್ರಾಧಿಕಾರಗಳೆಲ್ಲ 15 ದಿನದೊಳಗಡೆ ನೋ ಅಬ್ಜೆಕ್ಷನ್ಸು ಅಥವಾ ಅಬ್ಜೆಕ್ಷನ್ಸು ಕೊಡಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದು ಕೊಟ್ಟಿದ್ದಾರೆ ಅಂತಲೇ ತೆಗೆದುಕೊಂಡು ಅದನ್ನು ಡೀಮ್ಡ್ ಅಂತ ಹೇಳಿ 30 ದಿನದೊಳಗಾಗಿ ಅವ್ರಿಗೆ ಭೂ ಪರಿವರ್ತನೆಯನ್ನು ಮಾಡಿಕೊಡ್ಬೇಕು. ಇದರಲ್ಲಿ ಕೆಲವು PTCL ಇದ್ದಾಗ ಅಥವಾ ಲ್ಯಾಂಡ್ ಅಕ್ವಿಸೇಷನ್ ಈ ಥರದ್ದೆಲ್ಲನೂ ಕೂಡ ಇದರಲ್ಲಿ ಗಮನದಲ್ಲಿ ಇಟ್ಕೊಳಕ್ಕೂ ಮಾಡಿದ್ದೀರಿ. ಆ ಥರದ್ದು ಯಾವುದೇ ರೀತಿಯಾಗಿ ಈ PTCL ಮತ್ತು ಅಕ್ವೈರ್ ಆಗಿರುವಂಥದ್ದು ಕೂಡ ಉಲ್ಲಂಘನೆ ಮಾಡೋ ಆ ಅರ್ಜಿಯಲ್ಲಿ ಅದಲ್ಲೇ ತಿರಸ್ಕಾರ ಮಾಡಬೇಕು ಅಂತ ಹೇಳಿದಿರಿ. ಮತ್ತು ಯಾರು ಈ ಥರ ಏನಾನ ಬೋಗಸ್ ಮಾಡಿದ್ರೆ ಅಕಸ್ಮಾತ್ ಈ ಒಂದು ಅಫಿಡವಿಟ್ ಕೊಡಬೇಕು ಅಂತ ಮಾಡ್ತಾ ಇದ್ದೀರಿ, ಒಂದು ಅಫಿಡವಿಟ್ ಕೊಡ್ಬೇಕು ಅವರು. ನಾನು ಸರ್ಕಾರದ ಈ ಏನು ಸರ್ಕಾರದ ಏನು ಭೂ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಏನು ಈ PTCL ಇರ್ಬೋದು, ಸರ್ಕಾರಿ ಜಮೀನು ಈ ಥರ ಮಾಡಿದ್ರೆ ಅಕಸ್ಮಾತ್ ಗೊತ್ತಾದರೆ ಆ ಎಂಟೈರ್ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಬೋದು. ಈ ಥರ ಬೋಗಸ್ ಮಾಡಿದ್ರೆ ಮತ್ತು ಅವ್ರು ಏನು ಫೀಸ್ ಕಟ್ಟಿರ್ತಾರೆ ಅದನ್ನು ನಾವು ಫೋರ್ಫಿಟ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸು, ಈ 3 ಇರೋದ್ರಿಂದ ಯಾರು ಕೂಡ ಆ ಥರ ಬೋಗಸ್ಗೆ ಹೋಗಲ್ಲ ಅನ್ನೋ ಒಂದು ಕಠಿಣವಾದಂಥ ಕಾನೂನು ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಮೊದಲೆಲ್ಲ ಏನಿತ್ತು, ದಂಡ 1000 ರೂಪಾಯಿ ಇತ್ತು, ಅದೇನು ಬೆಲೆ ಕಟ್ತಾ ಇರಲ್ಲ, ಅದಕ್ಕೆ ದಂಡನ 1000 ಇರೋದನ್ನ 1 ಲಕ್ಷ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿದಿನ 25 ರೂಪಾಯಿ ದಂಡ ಇತ್ತು, ಅದನ್ನು 2500 ರೂಪಾಯಿ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಈ DC ಆಫೀಸ್ಗಳಲ್ಲಿ ಏನು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಸೀಲ್ದಾರು, AC ಹಿಂಗೆ ಬರೋ ಅಷ್ಟೊತ್ತಿಗೆ ದೊಡ್ಡ ಸರ್ತಿ ಸಾಲ ಆಗೋದು. ಇದನ್ನು ತಪ್ಪಿಸ್ಬೇಕು ಅಂತ ಜಿಲ್ಲಾಧಿಕಾರಿಗಳ ಹತ್ರನೇ ಎಂಟೈರ್ ರಿಪೋರ್ಟ್ ಇರ್ತದೆ. ಆ DC ಹತ್ರ ಇಡೀ ಜಿಲ್ಲೆಯಲ್ಲಿ ಏನೇನು ಅಕ್ವಿಜೇಷನ್ ಆಗ್ತದೆ ಆ DCನೇ ಮಾಡೋದು. ಅವನ ಹತ್ರ ಎಲ್ಲ ರಿಪೋರ್ಟ್ ಇರ್ತದೆ. ಮತ್ತು PTCL ಏನಿರ್ತದೆ, DC ಹತ್ರನೇ ದಾಖಲೆಗಳು ಇರ್ತೈತೆ. ಅದರಿಂದ ಅವ್ನು ಮತ್ತೆ ಅರ್ಜಿ ಬರೋದು ಅಲ್ಲಿಂದ ಅದಾಗಬಾರ್ದು ಅಂತ ಅವರೇ DCನೇ ಇದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಭೂ ಪರಿವರ್ತನೆ ಮಾಡಿಕೊಟ್ರೆ ಈ ಡಿಲೇ ಆಗ್ತಾ ಇದೆ ಮತ್ತು ಒಂದು ಭ್ರಷ್ಟಾಚಾರಕ್ಕೆ ಏನು ಅವಕಾಶ ಆಗ್ತಾ ಇದೆ, ಅದು ತಪ್ಪಿಸ್ಬೇಕು ಅಂತ ಹಿಂದೆ ಸರ್ಕಾರನೂ ಪ್ರಯತ್ನ ಮಾಡಿ ತಂದಿತ್ತು. ಅದನ್ನು 30 ದಿನ, ಅದನ್ನು 7 ದಿನಕ್ಕೆ ಇಳಿಸಿ ಇನ್ನಷ್ಟು ಸರಳೀಕರಣ ಮಾಡಬೇಕು ಅಂತ ಈ ಬಿಲ್ಲನ್ನು ತಂದಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಕರಿತೇನೆ. ರಮೇಶ್ ಕುಮಾರ್ ಅವರು. ಮಾನ್ಯ ಮಂತ್ರಿಗಳು ಉದ್ದೇಶ ನಾವು ಸ್ವಾಗತ ಮಾಡ್ತೇವೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವರು ಅರ್ಜಿ ಕೊಟ್ಟಾಗ ಯಾವುದೋ ಒಂದು ದಾಖಲೆ ಬಿಟ್ಟೋಗಿರುತ್ತೆ,
ಅದನ್ನೇನು ಮಾಡ್ತಾರೆ, ಕಡತ ಮಿಸ್ಸಿಂಗ್ ಅಂತ ಹೇಳಿ ಆ ಫೈಲ್ಗೆ ಹಾಕ್ತಾರೆ. ನಿಮ್ಮ ಜಿಲ್ಲಾಧಿಕಾರಿಗಳು ಬೇಕಾದರೆ ವರದಿ ತರಿಸಿ ನೋಡಿ, ಆ ಮಿಸ್ಸಿಂಗ್ ಫೈಲ್ಸ್ ಇರುತ್ತಲ್ಲ, ಬಿಲ್ಡಪ್ ಆಗಿ ಬಂದು ಎಷ್ಟು ವರ್ಷ ಆದರೂ ನಿಮ್ಮ DC's ಮೀಟಿಂಗೇ ಮಾಡೋದು. ನೀವು ಯಾವಾಗ ಮಿಸ್ಸಿಂಗ್ ರೆಕಾರ್ಡ್ಸ್ದು ಅದಕ್ಕೆ ಸರ್ಕಾರ ಆದೇಶ ಕೊಟ್ಟು ಆ ಕಮಿಟಿಯಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡಿ ಯಾವುದು ಲಿಂಕ್ ಡಾಕ್ಯುಮೆಂಟ್ ಮಿಸ್ ಆಗಿರುತ್ತೆ, ಉಳಿದದ್ದೆಲ್ಲ ಜಿನಿಯನ್ ಆಗಿದ್ರೆ ಅದನ್ನು ಎಕ್ಸಾಮಿನ್ ಮಾಡಿ ಅದನ್ನು ರ್ಯಾಟಿಫೈ ಮಾಡಬೇಕು. ನೀವು ಮಾಡೋದೇ ಇಲ್ಲ. ಮಾಡದೇ ಇರೋ ಉದ್ದೇಶನೇ ಏನು ಅಂತ ನಿಮಗೆ ಗೊತ್ತು. ಯಾವುದಾದ್ರೂ ಒಂದು ಕ್ವೈರಿಯನ್ನು ಬೇಕಂತಲೇ ತಗಲಿಸಿ ಅದಾಗದಂತ ಪೆಂಡಿಂಗ್ ಇರ್ತಾರೆ. ಒಂದು ಸಲ ಅಲ್ಲಿಗೆ ಹೋಗ್ಬಿಟ್ರೆ ನಾಳೆ ತರಿಸ್ಕೊಳ್ಳಿ ವರದಿನ. ಎಷ್ಟು ಡೆಪ್ಟಿ ಕಮಿಷನರ್ಸು ಮಿಸ್ಸಿಂಗ್ ರೆಕಾರ್ಡ್ಸ್ ಫೈಲ್ಸು ಒಂದು ವರ್ಷದಲ್ಲಿ ಎಷ್ಟು ಮೀಟಿಂಗ್ ಕೊಡ್ತಾರೆ, ಅವ್ರ ಮುಂದೆ ಎಷ್ಟು ಫೈಲ್ಸ್ ಇದ್ದಾವೆ, ಅದನ್ನು ನೀವು ಮಾಡದೆ ಇದೆಲ್ಲ ಮಾಡಿದ್ರೂ ಕೂಡ ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ನೀವು ನಿರ್ಬಂಧ ಹಾಕ್ದೆ ಹೋದರೆ, ಆ ಒಂದು ಲಿಂಕ್ಗೋಸ್ಕರ ಇದು ಸ್ಟಾಲ್ ಆದರೆ ಅವಾಗ ಏನು ಮಾಡ್ತೀರಿ? ನಿಮ್ಮ ಉದ್ದೇಶ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಸ್, ಜನರಿಗೆ ನೀವು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ದೀರಿ. ಮಾಸ್ಟರ್ ಪ್ಲಾನ್ ಬರೋದು ಅಲ್ಲೆಲ್ಲ ದೊಡ್ಡವ್ರು ಇರ್ತಾರೆ, ಓಕೆ. ಬೇರೆ ಜನರ ಗತಿ ಏನು? ಅವರು ಈ ರಾಜ್ಯದ ಪ್ರಜೆಗಳೇ ಅಲ್ವಾ? ಸೊ ದಯಮಾಡಿ ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಂಡು ನೇರವಾಗಿ ಈ ವಿಧೇಯಕಕ್ಕೆ ನೀವೇನು ಪರ್ಯಾಲೋಚನೆಗೆ ಇಟ್ಟಿದ್ದೀರಿ ಅದಕ್ಕೆ ಸಂಬಂಧಿಸದೆ ಹೋದರೂ ಕೂಡ ಮಿಸ್ಸಿಂಗ್ ಕಡತಗಳ ಬಗ್ಗೆ ಒಂದು ನಿರ್ಬಂಧವನ್ನು ನೀವು ಅವ್ರಿಗೆ ಹಾಕಿ ಇಂತಿಷ್ಟು ದಿವಸದೊಳಗೆ ಫೈನಲ್ ಮಾಡಬೇಕು. ಯಾವ ರೀತಿ ಕಾಡಿಸ್ತಾರೆ ಅಂದರೆ, ಮಾನ್ಯ ಮಂತ್ರಿಗಳೇ, ಒಂದು ನೆಪ ಸಿಕ್ಕಿದ್ರೆ ಸಾಕು, ಒಂದು ಅರ್ಜಿ ಯಾರಾದರೂ ಕೊಟ್ಬಿಟ್ರೆ ಸಾಕು. ಆಮೇಲೆ 60 ವರ್ಷದಿಂದ ನಾನು ಅನುಭವದಲ್ಲಿರ್ತೇನೆ, ನನಗೆ ಎಲ್ಲ ದಾಖಲೆಗಳು ನನಗಿದೆ, ಇದ್ದಕ್ಕಿದ್ದಂತೆ ಪಾಣಿ ಫಾರೆಸ್ಟಿಗೆ ಬಂದ್ಬಿಡುತ್ತೆ, ನಾನು ಕನ್ವರ್ಷನ್ಗೆ ಹಾಕ್ಕೊಂಡಿರ್ತೇನೆ. ಅದು ನಾನು ಕೃಷಿಗೆ ಉಪಯೋಗಿಸೋದಕ್ಕೆ ಅನುಕೂಲ ಇಲ್ಲ. ನಿಮ್ಮಲ್ಲಿ ಕಾನೂನುಗಳಿಲ್ವಾ? ರೆವಿನ್ಯೂ ಇಲಾಖೆಯ ಜವಾಬ್ದಾರಿಯಿಂದ ಒಂದು ಭೂಮಿ ಅರಣ್ಯಕ್ಕೆ ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಮಾರ್ಗಸೂಚಿ ಇಲ್ವಾ? ಅದು ಹೇಗೆ ಇದ್ದಕ್ಕಿದ್ದಂಗೆ ಪಾಣಿ ಮಾತ್ರ ಬಂದ್ಬಿಡುತ್ತೆ? ಮ್ಯೂಟೇಷನ್ ಯಾರಿಗಿದೆ? ಒರಿಜಿನಲ್ ಖಾತೆದಾರರು ಯಾರು? ಈ ಥರದ್ದೆಲ್ಲ ಒಂದಕ್ಕೊಂದು ನೀವು ಒಂದು ಹುಡುಕಿದ್ರೆ ಭ್ರಷ್ಟಾಚಾರನ ಕಂಟ್ರೋಲ್ ಮಾಡೋದಕ್ಕೆ, ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಇನ್ನೊಂದು ಹುಡುಕ್ತಾರೆ. ಸೊ ಐ ವೆಲ್ಕಮ್ ಯುವರ್ ಇಂಟೆನ್ಷನ್, ನನಗೆ ಬೇರೆ ಮಾತಿಲ್ಲ. ಆದರೆ ಇನ್ನೊಂದು ಸಲ ಯೋಚನೆ ಮಾಡಿಕೊಂಡು ವಿಧೇಯಕ ಪಾಸ್ ಮಾಡಿಕೊಡಿ. ನಿಮ್ಮ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ನಿಮ್ಮ ಆಫೀಸರ್ಸ್ ಮುಖಾಂತರ ಈ ಎಲ್ಲ ಮೈನ್ಯೂಟ್ ಡೀಟೇಲ್ಸಲ್ಲಿ ಹೇಗೆ ಅವ್ರು ನಡ್ಕೊಳ್ಬೇಕು ಅಂತ ಮಾಡಿದ್ರೆ ನಿಮ್ಮ ಉದ್ದೇಶ ಏನಾಗುತ್ತೆ? ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು, ರೈತಾಪಿ ಜನರಿಗೆ ತೊಂದರೆ ಆಗಬಾರ್ದು, ಕೃಷಿಗೆ ಇನ್ನೂ ಹೆಚ್ಚು ಕಾಲ ಕೃಷಿಗೆ ಆ ಜಮೀನನ್ನು ಬಳಸೋಕ್ಕಾಗದೆ ಕೃಷಿಯೇತರ ಚಟುವಟಿಕೆಗೆ ಆ ಜಮೀನನ್ನು ಬಳಸಬೇಕು ಅನ್ನೋ ಉದ್ದೇಶ ಇದ್ದರೆ, ಅದು ಸಾರ್ಥಕ ಆಗಬೇಕು ಅಂತಿದ್ರೆ, ಪರಿಪೂರ್ಣ ಆಗಬೇಕಾದ್ರೆ ನಿಮ್ಮ ಉದ್ದೇಶ, ಯು ವಿಲ್ ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್. HK ಪಾಟೀಲ್ರು. ಅಧ್ಯಕ್ಷರೇ, ಸರ್ಕಾರ ತಂದಿರ್ತಕ್ಕಂಥ ಈ ತಿದ್ದುಪಡಿಯನ್ನು, ಅದರ ಉದ್ದೇಶವನ್ನು ನಾನು ರಮೇಶ್ ಕುಮಾರ್ ಅವ್ರ ಜೊತೆಗೆ ಧ್ವನಿಗೂಡಿಸಿ ಸ್ವಾಗತಿಸ್ತೇನೆ. ಆದರೆ ಒಂದು ಸನ್ಮಾನ್ಯ ಕಂದಾಯ ಸಚಿವರು ಇದರಲ್ಲಿ ಯಾವ ರೀತಿಯಿಂದ ಅದು ಅಳವಡಿಕೆ ಆಗಿದೆಯೋ ಗೊತ್ತಿಲ್ಲ. ಈಗ ನಾವು ಅರ್ಜಿ ಕೊಡ್ತೇವಲ್ಲ, ಅರ್ಜಿ ಕೊಟ್ಟಾಗ ಯಾವುದೋ ಒಂದು ಕಾಗದ ಇಲ್ಲ ಅಂಥೇಳಿ ಇನ್ಸ್ಟೆಡ್ ಆಫ್ ರಿಜೆಕ್ಟಿಂಗ್ ಅದನ್ನು ವಾಪಸ್ ಕಳಿಸಿಬಿಡ್ತಾರೆ. ಈ ಕಾರಣದಿಂದ ನಿಮ್ಮ ಅರ್ಜಿ ಪರಿಶೀಲನೆಗೆ ತೆಗೆದುಕೊಂಡಿಲ್ಲ ಅಥವಾ ವಾಪಸ್ ಮಾಡಿದೆ. ಅನವಶ್ಯಕ. ಆ ಕಾಗದ ಅವರಲ್ಲೇ ಇರ್ತದೆ, ಅಥವಾ ನಾವು ಏನು ಅರ್ಜಿ ಕೊಟ್ಟಿರ್ತೀವಿ ಅದರ ಎನ್ಕ್ಲೋಜರ್ನೊಳಗೇ ಇರ್ತದೆ. ಆದಾಗ್ಯೂ ಅವರು ಆ ರೀತಿ ಒಂದು ದಾಖಲೆ ಹುಟ್ಟಿಸ್ತಾರೆ. ಅಂಥದನ್ನು ನಿರ್ಬಂಧ ಮಾಡೋದಕ್ಕೆ ಈ ಕಾನೂನಿನಲ್ಲಿ ಏನಾದರೂ ಇದೆಯಾ, ಅಥವಾ ರೂಲ್ಸ್ ಏನು ಮಾಡ್ತೀರಿ? ಆ ರೂಲ್ಸ್ ಮಾಡೋದರಲ್ಲಿ ಅದನ್ನು ಸ್ಪಷ್ಟವಾಗಿ ಯಾವ ರೀತಿ ಮಾಡ್ತೀರಿ? ಅಂದರೆ ಈ ಚಾಪಿ ಕೆಳಗೆ ಹೋಗುವವರು ಏನದಾರಲ್ಲ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತೀವಿ? ಇಲ್ಲದೇ ಇದ್ದರೆ ನಿಮ್ಮ ಉದ್ದೇಶ ಸ್ಪಷ್ಟ ಇದೆ, ಆದರೆ
ಒಂದು ಇನ್ನೂ 5-10 ವರ್ಷ ಈ ಉದ್ದೇಶದಂತೆ ಆಗಬೇಕಾದ್ರೆ ಭಾಳಷ್ಟು ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ, ಅವ್ರ ಮಾನಸಿಕ ಬದಲಾವಣೆ ಆಗಬೇಕು. ಅವರು ಇಸ್ಕೊಳ್ಳೋರದ್ದು ಬದಲಾವಣೆ ದೂರ ಹೋಯ್ತು, ಈ ಕೊಡೋರಿದ್ದಾರಲ್ಲ, ಕೊಡೋರ ಮನಸ್ಸನ್ನು ಬದಲಾವಣೆ ಆಗಬೇಕು. ಅದಕ್ಕಾಗಿ ತಾವು ಈ ವಾಪಸ್ ಕಳಿಸೋದಕ್ಕೆ ಏನು ಪ್ರಯತ್ನ ಮಾಡಿ ಈ ಕಾನೂನನ್ನ ನಿಮ್ಮ ಉದ್ದೇಶವನ್ನು ತಿರುಗಿಸ್ತಾರೆ ಅಥವಾ ಇದರ ಮೇಲೇನ ಅವರು ಹಾಸ್ಯ ಹೋಗ್ತಾ ಇದಾರಲ್ಲ, ಅವ್ರಿಗೆ ಏನು ಮಾಡ್ತೀರಿ ಅನ್ನೋದನ್ನು ಸ್ವಲ್ಪ ಈ ಸದನದ ಮೂಲಕ ಸಂದೇಶ ಕೊಡಬೇಕು ಅಂತೇಳಿ ಅಧ್ಯಕ್ಷರೇ ತಮ್ಮ ಮುಖಾಂತರ ಅವ್ರನ್ನ ಬಂಡೆಪ್ಪ ಕಶ್ಯಪ್ ಮಾತಾಡ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು ತಂದಂಥ ಇದು ಒಂದು ತಿದ್ದುಪಡಿ ಬಿಲ್ಲು ತುಂಬ ಚೆನ್ನಾಗಿದೆ, ನಾನು ಸ್ವಾಗತ ಮಾಡ್ತೀನಿ. ಈಗ ಹಿರಿಯ ಸದಸ್ಯರು ಹೇಳ್ದಂಗೆ ಈಗ ಯಾವುದೇ ಒಂದೇ ಒಂದು ದಾಖಲಾತಿ ಇಲ್ಲ ಅಂತೇಳಿ ಅದಕ್ಕೂ ಭಾಳಷ್ಟು ಓಡಾಡಿಸಿದ್ದು ನಾವು ನೋಡಿದ್ದೀವಿ. ಅದಕ್ಕೆ ಈಗ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ, ನೀವು ಮೊದಲೇ ಈ ಥರ ಹೆಂಗೆ 7 ದಿವಸದಲ್ಲಿ ಮಾಡಬೇಕು ಅಂತೇಳಿ ನೀವೇನು ಹಾಕ್ತಾ ಇದ್ದೀರಿ, ಅಲ್ಲಿ ಈಗ ಆಲ್ರೆಡಿ ಇದೆ, ಒಂದು ಪಟ್ಟಿ ಇದೆ. ಈಗ ಒಂದು ಪರಿವರ್ತನೆ ಮಾಡೋ ಕಡೆಯಿಂದ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು, ಅದು ಅವ್ನು ಕೊಟ್ಟಿದ್ರೆ 100% ಆದಂಗೆ. ಆ ಥರ ಏನಾರ ಒಂದು ಇದು ಹಾಕಿಬಿಡಿ, ಲಿಸ್ಟ್ ಹಾಕಿಬಿಡಿ. ಲಿಸ್ಟ್ ಇದೆ, ಆದರೂ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಇದು ಇಲ್ಲ. ನೀವು ಹೇಳಿಬಿಡಿ, ಈ ಭೂ ಪರಿವರ್ತನೆಗೆ ಇಷ್ಟು ಒಂದು 10 ಪೇಪರ್ಸ್ ಕೊಟ್ಟರೆ ಮುಗ್ದೋಯ್ತು. ಅದಕ್ಕೊಂದು ಕಡ್ಡಾಯವಾಗಿ ಒಂದು ಇದು ಬರುತ್ತೆ. ಇದ್ರ ಮ್ಯಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಆಮೇಲೆ ಇನ್ನೊಂದು, ಈಗ ಅವ್ರು ಹೇಳಿದ್ರಲ್ಲ ರಮೇಶ್ ಕುಮಾರ್ ಅವರು, ಮಿಸ್ಸಿಂಗ್ ಡಾಕ್ಯುಮೆಂಟ್, ಅದೂ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಭಾಳಷ್ಟು ಈಗ ಭಾಳ ಒಳ್ಳೆ ಸ್ವಾಗತ ಮಾಡಿದ್ದೀವಿ. ಯಾಕಂದ್ರೆ 1 ತಿಂಗಳಿನಿಂದ 7 ದಿವಸಕ್ಕೆ ತಂದಿರಿ, ಬಾಕಿದು ಆಟೋಮೆಟಿಕ್ ಅದು ಹಳ್ಳಿ ಇನ್ನೊಂದೇನಾಗುತ್ತೆ, ಈಗ ಹಳ್ಳಿ ಕಡೆ ಈಗ ನೀವು ಹೇಳಿದ್ರೆ ಮಾಸ್ಟರ್ ಪ್ಲ್ಯಾನ್ ಎಲ್ಲಿದ್ದಾವ? ಓನ್ಲಿ ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ಅಷ್ಟೇ ಮಾಸ್ಟರ್ ಪ್ಲ್ಯಾನ್ ಇದಾವೆ. ಆದರೆ ಇವತ್ತು ಭೂ ಪರಿವರ್ತನೆ ಎವ್ರಿ ವಿಲೇಜಲ್ಲಿ ಆಗ್ತಾ ಇದೆ, ಎವ್ರಿ ವಿಲೇಜಲ್ಲಿ. ಅವು ಯಾವ ಭೂ ಪರಿವರ್ತನೆ ಆಗಿದವೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಕಲ್ಲುಗಳ ಮಾತ್ರ ಪ್ಲಾಟ್ಗೋದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಕಡೆ ರೇಟ್ ಜಂಪ್ ಆಗ್ತಾ ಇದೆ ಜಮೀನುಗೋದು. ಹಾಗಾಗಿ ಇದು ಒಂದು ದೊಡ್ಡ ರೀತಿಯಿಂದ ಇದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಸಚಿವರಿಗೆ ನಾನು ಮನವಿ ಮಾಡ್ಕೋತೀನಿ, ಹಳ್ಳಿ ಕಡೆ ಯಾವುದೇ ಒಂದು ಮಾಸ್ಟರ್ ಪ್ಲ್ಯಾನ್ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ನಿರ್ದಿಷ್ಟವಾಗಿ ಒಂದು ಡಾಕ್ಯುಮೆಂಟ್ಸ್ ಮೇಲೆ ಏನದಲ್ಲ ಅವರು ಇದು ಮಾಡಿಕೊಡ್ಬೇಕು. ಆಮೇಲೆ ಅಷ್ಟಲ್ಲದೆ ಈ ಪಂಚಾಯತ್ ಲೆವೆಲ್ಲು ಕೆಲವು ಡಾಕ್ಯುಮೆಂಟ್ಸ್ ತೊಗೊಂಬೋಗಿರ್ತಾವೆ, ಅವ್ರು ಏನದಲ್ಲ ಡಾಟಾ ಎಂಟ್ರಿ ಮಾಡೋದಿರ್ತದೆ. ಅದು ತೊಬ್ಬ ಈ ಜನ ಸಾಕಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಗಿಡಿಯೋ ಲೆಕ್ಕಾಚಾರದಲ್ಲಿ ಇವಕ್ಕೂ ಎಲ್ಲ ಸ್ವಲ್ಪ ನೀವು ಒಂದು ರೀತಿ ನಿಯಂತ್ರಣ ತಂದು ಇದಕ್ಕೆ ಸರಳೀಕರಣ ಮಾಡಬೇಕು ಅಂಬ ನಿಟ್ಟಿನಲ್ಲಿ ಹೇಳಿ, ಇವು 2-3 ನೀವು ಒಂದು ಸ್ವಲ್ಪ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟು ಈ ಬಿಲ್ಲಿಗೆ ಸ್ವಾಗತ ಮಾಡ್ತೀನಿ ಅಂತ ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಭೂ ಕಂದಾಯ ತಿದ್ದುಪಡಿ 2ನೇ ವಿಧೇಯಕವನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಇದರಲ್ಲಿ ಎಲ್ಲ ಸದಸ್ಯರು ಹೇಳಿದ್ದಾರೆ, ಅದಕ್ಕೆ ವಿಭಿನ್ನ ಅಲ್ಲ. ಇವತ್ತು ನೀವು ಎಷ್ಟು ದಿವಸ ಮಾಡಿದ್ರು ನೀವು ಚಾಪೆ ಸಂಧಿ ನುಸ್ತಾರೆ, ಅವ್ರು ರಂಗಾಲ ಸಂಧಿ ನುಸಿಯುವಂಥ ವ್ಯವಸ್ಥೆ ಮಾಡ್ಕೋತಾರೆ. ಹೆಂಗೆ ಮಾಡ್ಕೋತಾರೆ ಅಂದರೆ, ಎಷ್ಟು ದಾಖಲಾತಿ ಬೇಕು ಭೂ ಪರಿವರ್ತನೆಗೆ ಅಂತ ಕೇಳಿರ್ತಾರೆ. ಕೇಳಿದಾಗ ಅಲ್ಲಿ ಅವನ ಭೂಮಿನಲ್ಲಿ ಒಂದನ್ನ ಅವರೇ ಇಟ್ಕೊಂಡಿರ್ತಾರೆ. ನಾನು ಮೊನ್ನೆ ಹೇಳಕ್ಕೆ ಹೋದೆ, ನೀವು ಕೇಳಲಿಲ್ಲ. ಒಂದು ಭೂ ಪರಿವರ್ತನೆಗೆ ನಮ್ಮ ಒಬ್ಬ ವ್ಯಕ್ತಿ ಅರ್ಜಿ ಹಾಕಿ 2 ತಿಂಗಳಾಗಿದೆ, 3-4 ತಿಂಗಳಾಗಿದೆ. ನಾನೇ ಹೋಗಿದ್ದೀನಿ. ಲ್ಯಾಂಡ್ ಬ್ಯಾಂಕ್ ಖಾತೆ, ಪಾಣಿ ಲ್ಯಾಂಡ್ ಬ್ಯಾಂಕ್ ಅಂತ ಬರುತ್ತೆ. ಲ್ಯಾಂಡ್ ಬ್ಯಾಂಕ್ ಅಂತ ಯಾವಾಗ ಮಾಡಿದ್ದಾರೆ? ಸುಮಾರು 10-6 ವರ್ಷಗಳಿಂದ ಮಾಡಿದ್ದಾರೆ. ಅವನು ನೋಡ್ಕೊಂಡೇ ಇಲ್ಲ. ಈ ಭೂ ಪರಿವರ್ತನೆಗೆ ಅದು ಕೊಟ್ಟಿದ್ದಾನೆ. ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿರೋರು ಯಾರು? ವಿಲೇಜ್ ಅಕೌಂಟರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಇಬ್ಬರೇ ರೆಸೊಲ್ಯೂಷನ್ ಇದು ಮಾಡಿದರು, ಖಾತೆ ಬದಲಾವಣೆ ಮಾಡಿದರು. ಖಾತೆ ಬದಲಾವಣೆ ಮಾಡಿ ಆ ಜಮೀನು ಲ್ಯಾಂಡ್ ಬ್ಯಾಂಕಿಗೆ ಅಂತ ಸೇರ್ಕಿತ್ತು. ಈಗ ಅದನ್ನು ವಜಾ ಮಾಡೋರು ಯಾರು? ಜಿಲ್ಲಾಧಿಕಾರಿಗಳು ವಜಾ ಮಾಡಬೇಕು. ಇದನ್ನು ಅವ್ನು ಲ್ಯಾಂಡ್ ಬ್ಯಾಂಕ್ ಅಂತ ಕೊಟ್ಟ ತಕ್ಷಣ ಜಿಲ್ಲಾಧಿಕಾರಿಗಳು ಅದನ್ನು ದಾಖಲಾತಿ ತರಿಸಿ ಎಷ್ಟು ದಿವ್ಸಕ್ಕೆ ವಜಾ ಮಾಡ್ಬೋದು? ಮಾಡಲ್ಲ.
ಯಾವ್ದಾರ ಒಂದು ಅರ್ಜಿನ ಒಂದು ನ್ಯೂನತನ ಇಟ್ಕೊಂಡು ನೀವು ಭ್ರಷ್ಟಾಚಾರನ ಸಂಪೂರ್ಣ ತೊಡೆದಾಡೋಕ್ಕೋಸ್ಕರ ನೀವು ಮಾಡಿದೀವಿ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅಂತಲ್ಲ. ಏನು ಅವನ ದಾಖಲಾತಿನಲ್ಲಿ ಯಾವುದೇ ಡಿಫೆಕ್ಟ್ ಇದ್ದಾಗ ಆ ಡಿಫೆಕ್ಟಿಗೂ ಸಚಿವರಿಗೆ ನಾನು ಮನವಿ ಮಾಡೋದು, ಆ ಡಿಫೆಕ್ಟ್ಸ್ ಇದೆಯಲ್ಲ, ಆ ಡಿಫೆಕ್ಟ್ಸನ್ನು ವ್ಯವಸ್ಥಿತವಾಗಿ ಅದಕ್ಕೆ ನಿರ್ದಿಷ್ಟವಾದಂಥ ನಿಗದಿಯ ವೇಳೆ ಒಳಗೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದಕ್ಕೂ ನೀವು ಈ ರೂಲ್ಸಲ್ಲಿ ಈ ಕಾನೂನನ್ನು ಏನು ನೀವು ಪಾಸ್ ಮಾಡ್ತೀರಿ ರೂಲ್ಸಲ್ಲಿ ಮಾಡಿ. 7 ದಿವಸದ ಒಳಗಡೆ ಆ ಏನಾದರೂ ಡಿಫೆಕ್ಟ್ ಇದ್ದರೆ ಅವನು ಅರ್ಜಿ ಸಲ್ಲಿಸಿದ 7 ದಿವಸದೊಳಗಡೆ ಇಲ್ಲ ಒಂದು 5 ದಿವಸದೊಳಗಡೆ ನೀನು ಆ ಡಿಫೆಕ್ಟನ್ನ ಕಂಪ್ಲೀಟು ಎಲ್ಲವನ್ನು ಪರಿಪೂರ್ಣವಾಗಿ ಪರಿಶೀಲನೆ ಮಾಡಿ ಅದನ್ನು ನೋಟಿಫಿಕೇಶನ್ ಮಾಡಬೇಕು ಅನ್ನೋದು ಕಡ್ಡಾಯ ಮಾಡಿ. ಅದಾಯಿತು, ಇದು ಒಂದು ಹಂತದಲ್ಲಿ ಆಯಿತು. ಅಲ್ಲಿಂದ ಮುಂದೆ ನೀವು ಪ್ಲ್ಯಾನು DC ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತೀರಾ. ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂಥರ ನಾಯಿ ಕೊಡೆ ಬೆಳೆದಂಗೆ ಬೆಳೀತಾ ಇದ್ದಾವೆ. ಎಲ್ಲಿ ನೋಡಿರೂ ಲೇಔಟ್ಸ್ಗಳು, ಎಲ್ಲರೂ ಆ ಕಡೆಯಿಂದಲೇ ಬಂದಿದ್ದಾರೆ, ಲೇಔಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಮಾಡಲಿ, ನಮಗೇನು ಅಭಿವೃದ್ಧಿ ಆಗಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಭೂ ಪರಿವರ್ತನೆ ಹೆಸರಿನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯನೂ ಸ್ವಲ್ಪ ನೋಡಬೇಕಾಗುತ್ತೆ. ಭಾಳ ಮಟ್ಟಿಗೆ ಮೋಸ ನಡೀತಾ ಇದೆ. ಅದಕ್ಕೆ ಇಷ್ಟು ನೀವು ಲಿಬ್ರಲ್ ಕೊಟ್ಬಿಟ್ರೆ ಇನ್ನು ನಾಳಿಂದ ಅಲ್ಲಿ ಎದ್ದು ಕೂತ್ಕೋತಾರೆ ಆ ಪ್ರದೇಶಗಳಲ್ಲಿ. ನಗರ ಇದನ್ನು ಯಾವ್ಯಾವ ಬೆಂಗಳೂರಿಗೆ ಒಳಪಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ನೀವು ಮಾಡೋದಾದರೆ ಹೋಬಳಿ, ಈಗ ಹೋಬಳಿ ಅಂತಲೇ ಇಲ್ಲ, ದೊಡ್ಡ ದೊಡ್ಡ ವಿಲೇಜ್ನಲ್ಲೂ ಬಂದುಬಿಟ್ಟಿದ್ದಾರೆ ಡೆವಲಪರ್ಸ್. ಅದರಿಂದ ಬಂದಿದ್ದಾಗ 15 ದಿವಸದ 7 ದಿವಸ ನೀವೇನು ಕೊಟ್ಟಿದ್ದೀರಿ ಅದು ಸೂಕ್ತ ಅಂತ ಕಾಣುತ್ತೆ. ಆದರೆ ನೀವೇನು ಮಾಡಿದಿರಿ, ಪ್ರಾಧಿಕಾರದ ಹೆಸರು ಒಂದು ಹೇಳಿದಿರಿ, ಮತ್ತೆ ಪುನಃ ಪ್ರಾಧಿಕಾರಕ್ಕೆ ಹೋಗಿ ಸಿಗಾಕತ್ತಿತೆ. ಪ್ರಾಧಿಕಾರಕ್ಕೆ 15 ದಿವಸ ಟೈಮ್ ಕೊಟ್ಟಿದ್ರಿ. ಅಲ್ಲೆಲ್ಲ ಯಾರು ಇರ್ತಾರೆ ಅಂತಲೂ ಗೊತ್ತಾಗಿದೆ ನಿಮಗೆ. ಅವರು ಏನು ಮಾಡ್ತಾರೆ, ಏನು ನಡೀತಾ ಇದೆ ಅಂತಕ್ಕಂಥದ್ದು ಇದು ಒಂದು ದೊಡ್ಡ ದಂಧೆ. ಆದ್ದರಿಂದ ನೀವು ಆ ಪ್ರಾಧಿಕಾರಗಳಿಗೂ ನೀವು ಏನಾದ್ರೂ ಸಮಯೋಚಿತವಾಗಿ ಕೆಲಸ ಮಾಡದೇ ಇದ್ದರೆ, ಸಮಯಕ್ಕೆ ಸರಿಯಾಗಿ ನೀವು ಇದನ್ನು ಇತ್ಯರ್ಥ ಮಾಡದೇ ಇದ್ದರೆ ಕೇಸ್ಗಳನ್ನ, ಪ್ರಕರಣಗಳನ್ನು ನಿಮಗೆ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತಕ್ಕಂಥ ನಿರ್ದೇಶನ ಆ ಪ್ರಾಧಿಕಾರಗಳಿಗೆ ಕೊಡಬೇಕಾಗುತ್ತೆ. ಪ್ರಾಧಿಕಾರ ನೀವೇ ನೇಮಿಸ್ತಾರೋ, ಸರ್ಕಾರ ನೇಮಿಸಿರ್ತಕ್ಕಂಥ ನಾನ್ ಅಫಿಷಿಯಲ್ ಬಾಡಿ ಅವೇನು ಮಾಡ್ತವೆ, ಎಲ್ಲೆಲ್ಲೋ ಒಂದು ಕಡೆ ಏನೇನೋ ಆಗ್ತಾ ಇರುತ್ತೆ, ನಾವು ದಿವಸ ಅನುಭವಿಸ್ತಾ ಇದ್ದೀವಿ. ಅದನ್ನು ನೋಡಿ ಆ ಪ್ರಾಧಿಕಾರಗಳಲ್ಲೂ ವ್ಯವಸ್ಥಿತವಾಗಿ ಇಷ್ಟು ದಿವಸದೊಳಗೆ ನೀವು ಮುಗಿಸ್ಬೇಕು, ಸಮಯೋಚಿತವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಬೇಕು ಅಂತ ನನ್ನ ಮನವಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಮಂತ್ರಿಗಳು ಈ ವಿಧೇಯಕನ ಏನು ಮಂಡಿಸಿದ್ದಾರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಇವಾಗ ಇದೆಲ್ಲದೂ ಕೂಡ ಇದೆ. ಇವಾಗ ಏನು ಮಾಸ್ಟರ್ ಪ್ಲ್ಯಾನ್ ಆಗಿ ನಾವು ಕನ್ವರ್ಷನ್ಸ್ ಮಾಡಿದ ಮೇಲೆ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಬಾಡಿ ಯಾವುದು ಅನ್ನೋದನ್ನು ಫಸ್ಟ್ ನೋಡಿ. ಯಾಕಂದರೆ ಇದೆಲ್ಲದೂ ಆಗೋಗುತ್ತೆ, ಬಟ್ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಬಾಡೀಸು ಲೋಕಲ್ ಬಾಡೀಸ್ ಆಗ್ತವೆ, ಗ್ರಾಮ ಪಂಚಾಯತಿಗಳಾಗ್ತವೆ, ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ಆಗ್ತಾರೆ. ಅವ್ರು ಯಾರೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಮಾಸ್ಟರ್ ಪ್ಲ್ಯಾನನ್ನು ಎಲ್ಲೂ ಕೂಡ ಫಾಲೋಅಪ್ ಮಾಡೋದಿಲ್ಲ. ನೀವಾಗ ಮುಖ್ಯ ಕಾರಣವನ್ನು ಹೇಳಿದ್ದು, ನೀವು 10 ಅಡಿ ರೋಡ್ ಮಾಡ್ತಾರೆ, 8 ಅಡಿ ರೋಡ್ ಮಾಡ್ತಾರೆ, ಇದೆಲ್ಲದೂ ಕೂಡ ಸರಿ ಮಾಡಬೇಕು ಅಂತ ಹೇಳಿ ತಮ್ಮ ಒಳ್ಳೆಯ ಉದ್ದೇಶದಿಂದ ಇದನ್ನು ನೀವು ಎಸ್ಟಾಬ್ಲಿಷ್ ಮಾಡಿದ್ದೀರಿ. ಬಟ್ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಬಾಡೀಸ್ ಯಾವುದಲ್ಲಿ ನೀವು ಪ್ರೈವೇಟ್ ಲೇಔಟ್ಸನ್ನ ಇದನ್ನು ಪೂರ್ಣ ಅನುಷ್ಠಾನ ಮಾಡ್ತಕ್ಕಂಥ ಬಾಡೀಸ್ ಏನಿದ್ದಾವೆ, ನೀವು ಕೊಡ್ತಕ್ಕಂಥ ಯಾವ CAS ಯಾವ ಡೈರೆಕ್ಷನ್ಸು ಯಾವ ಪ್ಲ್ಯಾನನ್ನು ಕೂಡ ನೀವು ಅಲ್ಲಿ ನಡೆಯೋದಿಲ್ಲ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಅವರನ್ನು ಹಿಡಿತೋದಕ್ಕೆ ಈ ಕಂದಾಯ ಇಲಾಖೆಯಲ್ಲಿ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ದೇ ಆರ್ ಇನ್ ದ ಅದರ್ ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ ಇರ್ತಾರೆ, ಇಲ್ಲಾಂದರೆ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ನಲ್ಲಿ ಇರ್ತಾರೆ. ಸೊ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಮ ಇದರಲ್ಲಿ ಏನನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದು ಕೂಡ ಅದನ್ನು ನಿರ್ಬಂಧ, ನೀವು ಇದನ್ನು ಕನ್ವರ್ಷನ್ಸ್ ಮಾತ್ರ ಮಾಡ್ತಾ ಇದ್ದೀರಿ. ಬಟ್ ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ನೀವೇನು ಪ್ಲ್ಯಾನನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದೀರಿ, ಅನುಷ್ಠಾನ ಮಾಡಬೇಕು ಅಂತ ಇದ್ದೀರಿ, ಆ ಉದ್ದೇಶ ಇದರಲ್ಲಿ ಸಫಲ ಆಗಲ್ಲ. ಸೊ ನಿಮ್ಮ ಅದರ್ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗಳೇನಿದ್ದಾವೆ ಅದನ್ನು ನೀವು ಇದನ್ನು ನಿಯಂತ್ರಣದಲ್ಲಿ ಈ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನೀವು GPS ಮಾಡ್ತೀರಾ, ಅವರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಅಥವಾ ಅವ್ರೇನಾದರೂ ಮಾಸ್ಟರ್ ಪ್ಲ್ಯಾನಿಗೆ ಇದನ್ನು ಅನುಕೂಲ ಮಾಡ್ತಾರೆ. ಯಾಕಂದರೆ ಗ್ರಾಮ ಪಂಚಾಯತಿನಲ್ಲಿ ಪ್ಲ್ಯಾನಿಂಗ್ ಅನ್ನೋ ಡಿಪಾರ್ಟ್ಮೆಂಟ್ನಲ್ಲಿ ಇಲ್ಲವೇ ಇಲ್ಲ, ಅಲ್ಲಿ ಪ್ಲ್ಯಾನಿಂಗೇ ಇಲ್ಲ. ಅಲ್ಲಿ ಪ್ಲ್ಯಾನಿಂಗ್ ಆಫೀಸರ್ ಅಂತ ಹೇಳ್ಬಿಟ್ಟು ಒಬ್ಬ ಇದ್ದಾನೆ, ಅವ್ನು ಯಾವುದಕ್ಕೆ ಪ್ಲ್ಯಾನಿಂಗ್ ಮಾಡ್ತಾನೆ ದೇವರೇಗೋಲ್ಲ, ಅವ್ನು ಸಿಗೋದೇ ಇಲ್ಲ ಫಸ್ಟ್ ಆಫ್ ಆಲ್.
ಮತ್ತು ಇವಾಗ ನಿಮ್ಮ ಇದರಲ್ಲಿ ಯು ಡಿನಲ್ಲಿ 2 ಮಾಡಿದ್ದೀರಿ. ಒಂದು ಪ್ಲಾನಿಂಗಿಗೆ ಸಪ್ರೇಟ್ ಮಾಡಿದಿರಿ, ಇಂಜಿನಿಯರಿಂಗ್ಗೆ ಸಪ್ರೇಟ್ ಮಾಡಿದ್ದೀರಿ ಈಗ. ಹಾಗಾಗಿ ನಾನು ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಈ ಉದ್ದೇಶ ನಿಮ್ಮದು ಸಫಲ ಆಗಬೇಕು ಅನ್ನೋದಾದರೆ, ಮುಂದಿನ ಈ ಬಡಾವಣೆಗಳು ಪಕ್ಕಾ ಆಗಬೇಕು ಅನ್ನೋದಾದರೆ, ಸರ್ಕಾರದ ಆದೇಶಗಳನ್ನು ಏನು ULB ಎಲ್ಲದೂ ಹೆಚ್ಚು ಕಡಿಮೆ ಎಲ್ಲದೂ ಕೂಡ ಜನಸಂಖ್ಯೆ ಅನುಗುಣವಾಗಿ ಇವೆಲ್ಲವೂ ಕೂಡ ಅರ್ಬನ್ ಆಗೋಗಿದ್ದಾರೆ. ನೀವು ಹೊಸ ಸೆನ್ಸಸ್ ಆಗಿಬಿಟ್ರೆ ಮೋಸ್ಟ್ ಆಫ್ ದ ಗ್ರಾಮ ಪಂಚಾಯತೀಸ್ ಎಲ್ಲದೂ ಕೂಡ ನಿಮಗೆ ಅರ್ಬನೈಸೇಷನಿಗೆ ಬಂದುಬಿಟ್ಟಿದೆ ಈಗಾಗಲೇ ಅದು. ಹಾಗಾಗಿ ನಾನು ಮಾನ್ಯ ಮಂತ್ರಿಗಳಲ್ಲಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ದ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಫ್ RDPR ಆ್ಯಂಡ್ UD ಇದೆರಡನ್ನೂ ಕೂಡ ನೀವು ಜೊತೆಗೆ ಸೇರಿಸ್ಕೊಂಡು ಇದನ್ನು ಪಕ್ಕಾ ಮಾಡಿದರೆ ಈ ಕಾನೂನು ಅಲ್ಲಿ ಲಾಗೂ ಆಗುತ್ತೆ. ಇಲ್ಲಾಂದರೆ ಇದು ಕಾನೂನು ಓನ್ಲಿ ಪರಿವರ್ತನೆಗೆ ಮಾತ್ರ ಆಗುತ್ತೆ ಹೊರತು ಅನುಷ್ಠಾನದಲ್ಲಿ ಇದು ವ್ಯತ್ಯಾಸ ಆಗುತ್ತೆ. ಬಟ್ ಇದು 7 ದಿನಕ್ಕೆ ತಂದಿರತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ಉಳಿದಿರ್ತಕ್ಕಂಥ ರಿಸಲ್ಟ್ಸ್ ಏನಿದೆ ಅದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ನೋಡಬೇಕಾಗತ್ತೆ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಓಕೆ, ರಾಜೇಗೌಡರು ಸನ್ಮಾನ್ಯ ಅಧ್ಯಕ್ಷರೇ, ಬ್ರೀಫ್ ಆಗಿ. ಏನು ಮಾನ್ಯ ಕಂದಾಯ ಸಚಿವರಂತ ಅಶೋಕ್ರವರು ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ, ಅದನ್ನು ನಾನು ಸ್ವಾಗತಿಸ್ತೇನೆ. ಏಕೆಂದರೆ ಇದರಲ್ಲಿ ಭಾಳ ಪ್ರಮುಖವಾಗಿ ಭ್ರಷ್ಟಾಚಾರಕ್ಕೆ ಭಾಳ ದೊಡ್ಡ ಮಟ್ಟದ ಕಡಿವಾಣ ಹಾಕ್ದಂಗೆ ಆಗ್ತದೆ. ಅನಗತ್ಯವಾಗಿ ಇಟ್ಕೊಂಡು ಡಿಲೇ ಮಾಡಿ ಬೇರೆ ಬೇರೆ ದಾಖಲೆಗಳನ್ನು ಕೇಳಿ ಮತ್ತು ಕೆಲವು ದಾಖಲೆಗಳನ್ನು ಅವರೇ ಕದ್ದಿಟ್ಟು ಡಿಲೇ ಮಾಡ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನನ್ನ ಕ್ಷೇತ್ರದಲ್ಲೇ ಈ ರೀತಿ ಪ್ರಕರಣಗಳಾಗಿದ್ದಾವೆ. ಏನು ಆ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳೇ ದಾಖಲೆಗಳನ್ನು ಕದ್ದಿಟ್ಟು ಇವತ್ತು ಕೇಸ್ ದಾಖಲಾಗಿ ಅವ್ರು ಜೈಲಿಗೆ ಹೋಗಿ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಹಾಗಾಗಿ ಇವತ್ತೇನು ಈ ಉದ್ದೇಶಿತವಾಗಿ ಈ ಮಿಸ್ಸಿಂಗ್ ಕಡಿತಕ್ಕೆ ಒಂದು ಟೈಮ್ ಬಾಂಡ್ ನಿಗದಿ ಮಾಡಲಿದೆ. ಜೊತೆಗೆ ಇದು ಎಲ್ಲ ಮೂಲ ದಾಖಲೆ ಮಂಜೂರಾತಿ ಎಲ್ಲ ಇದ್ದು ಕೆಲವು ದಾಖಲೆಗಳು ಮಿಸ್ ಆಗಿರ್ತದೆ, ಅದು ಉದ್ದೇಶಪೂರ್ವಕ ಕೆಲವು ಕದ್ದು ಹಾಕಿರ್ಬೋದು. ಅಂಥದಕ್ಕೊಂದು ಟೈಮ್ ಬಾಂಡ್ ಮಿಸ್ಸಿಂಗ್ ದಾಖಲೆ ತಯಾರು ಮಾಡೋದಕ್ಕೆ ಒಂದು ಟೈಮ್ ಬಾಂಡ್ ಕೂಡ ಇದರಲ್ಲಿ ಅಳವಡಿಸಿದರೆ ತುಂಬ ಒಳ್ಳೆಯದಾಗ್ತದೆ. ಇದರಿಂದ ರೈತರಿಗೇನು ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಅನೇಕ ನಿವೇಶನಗಳ ಬಹಳ ದೊಡ್ಡ ಬೇಡಿಕೆ ಇದೆ ರಾಜ್ಯದಲ್ಲಿ. ಅರಣ್ಯ ಇಲಾಖೆ ಕಾಯ್ದೆ ಬಿಗು ಇರೋದ್ರಿಂದ ಕೆಲವರು ನಿವೇಶನಕ್ಕೆ ಅವ್ರ ಕೈಲಿ ಪಾಪ ಹಣ ಇರೋದಿಲ್ಲ. ಈ ಕನ್ವರ್ಷನ್ಗೆ ತಿಂಗಳುಗಟ್ಟಲೆ ಕಾಯ್ದು ಒದ್ದಾಡಿ ಅವ್ರ ಕೈಲಿ ಆಗದಲ್ಲೇ ಪಾಪ ರೈತರು ಬೇರೆಯವರಿಗೆ ದುಡ್ಡಿದ್ದಂಥವ್ರಿಗೆ ಕೊಟ್ಟು ಏನು ಆ ರೈತ ನಿಜವಾದ ರೈತನಿಗೆ ಅನುಕೂಲ ಆಗಬೇಕಾಗಿತ್ತು ಆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಇವ್ರು 7 ದಿನಗಳೊಳಗಡೆ ಕಂಡೀಷನ್ ತಂದಿರ್ತಕ್ಕಂಥದ್ದು ಸಾಮಾನ್ಯ ಬಡ ಜನರಿಗೆ ರೈತರಿಗೆ ಅನುಕೂಲ ಆಗ್ತದೆ ಇದರಿಂದ. ಹಾಗಾಗಿ ಯಾರು ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸ್ತಾರೋ ಅವರಿಗೂ ಕೂಡ ಭಾಳ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಬಿಲ್ಲನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿ ಕಂದಾಯ ಸಚಿವರನ್ನು ಅಭಿನಂದಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರವಿಂದ್ ಲಿಂಬಾವಳಿ. ಅಧ್ಯಕ್ಷರೇ, ಮಾನ್ಯ ಸಚಿವರು ಈ ವಿಧೇಯಕವನ್ನು ಮಂಡಿಸಿದ್ದಾರೆ, ಸ್ವಾಗತವನ್ನು ಮಾಡ್ತಾ ಅವ್ರು ಹೇಳುವಾಗ ಹೇಳಿದರು ಆ ಗೌರ್ಮೆಂಟ್ ಏಜೆನ್ಸಿಗಳೇ ವೈಲೇಟ್ ಮಾಡಿದಾಗ ಯಾವ ಶಿಕ್ಷೆ ಆಗತ್ತೆ ಅನ್ನೋದು ಕ್ಲಾರಿಫೈ ಮಾಡಬೇಕು ಇದರಲ್ಲಿ. ಉದಾಹರಣೆಗೆ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನವರು ಮಾನ್ಯ ಸಚಿವರು ಗಮನ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಅಶೋಕ್ ಅವರೇ, BDAದವರೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಯಾರೋ ಖಾಸಗಿಯವರು ವೈಲೇಟ್ ಮಾಡಿದಾಗ ಅವ್ರಿಗೆ ಶಿಕ್ಷೆ ಬಗ್ಗೆ ಇದರಲ್ಲಿ ಮಾತನಾಡಿದ್ದಾರೆ. ಅದೇ ಥರ KPTCLನವರು ನಮ್ಮ CDP ರೋಡ್ ಇದೆ, 150 ಅಡಿ ರಸ್ತೆ ಮಾಡ್ತಾ ಇದ್ದೀವಿ. ಪ್ರೈವೇಟ್ ಏಜೆನ್ಸಿಯವ್ರಿಗೋಸ್ಕರ ಈ ರಸ್ತೆ ಬರೋ ಜಾಗದಲ್ಲಿ ಭೂ ಪರಿವರ್ತನೆ ಮಾಡಿಕೊಂಡು ಅವ್ರು ಸ್ಟೇಷನ್ ಕಟ್ಟಿದ್ದಾರೆ. ಅಂದರೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ, ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅದು ರಸ್ತೆ ಅಂತಿದೆ, ಮಾಸ್ಟರ್ ಪ್ಲ್ಯಾನ್ನಲ್ಲಿ ರಾಜಕಾಲುವೆ ಅಂತಿದೆ. ಅಲ್ಲೊಬ್ಬರು BDAದವ್ರು ಕಟ್ಟಡ ಕಟ್ತಾರೆ, KPTCL ಸ್ಟೇಷನ್ ಕಟ್ತಾರೆ. ಅಂಥ ಪ್ರಕರಣಗಳಲ್ಲಿ ಯಾರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಇದರಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಸಚಿವರು ಅಷ್ಟೇ ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ HK ಪಾಟೀಲ್ ಅವರು, ಮೇನ್ ಪ್ರಶ್ನೆ ನಿಮ್ಮದೇ. HK ಪಾಟೀಲ್ ಅವರು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವಿಷ್ಟೆಲ್ಲ ಮಾಡಿದ್ರೂ ಕೂಡ ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳ್ಬಿಟ್ಟು ಪೆಂಡಿಂಗ್ ಇಡೋ ಅಂಥದ್ದು ಇದು ಆಗ್ತಾ ಇದೆ ಅನ್ನೋದು.
ಅದು ಭಾಳ ಈ ಕಾಯ್ದೆ ಮಾಡಿರೋವಂಥದ್ದೇ ಅದೇ ಉದ್ದೇಶದಿಂದನೇ ನಾನು ಮಾಡಿರೋವಂಥದ್ದು. ಯಾಕೆಂದರೆ ನೀವು ಅರ್ಜಿ ಕೊಟ್ಟ ತಕ್ಷಣ ಎಲ್ಲರಿಗೂ ಗೊತ್ತಿದೆ, ವಿಲೇಜ್ ಅಕೌಂಟೆಂಟ್ಗೆ ಹೋಗ್ತೈತೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಸೀಲ್ದಾರು, ಹಿಂಗೆ ಬರೋ ಅಷ್ಟೊತ್ತಿಗೆ ಭಾಳ ಸಮಸ್ಯೆಗಳಾಗ್ತಾಯಿದೆ. ಅದಕ್ಕೆ ನಾನು ಈ ಕಡತ ಇಲ್ಲೆಲ್ಲೂ ಹೋಗ್ದಂಗೆ ಮಾಡಿದ್ದೀನಿ. ಎಲ್ಲೂ ರೆವಿನ್ಯೂ ಇನ್ಸ್ಪೆಕ್ಟ್ರು ಹೋಗಲ್ಲ, ಎಲ್ಲೂ ಹೋಗಲ್ಲ, DC ಆಫೀಸಲ್ಲೇ ಇರಬೇಕು. ಕೇಳೋದಲ್ಲಿ ಒಂದೇ, RTC, ಮಿಟೇಷನ್, ಲೆವೆನಿ ಸ್ಕೆಚ್, ಆಮೇಲೆ ಅಫಿಡವಿಟ್ ನಾನು ಈ ಥರ ಮೋಸ ಮಾಡಿಲ್ಲ, ಯಾವುದೂ ಏನು ಅಕ್ವೈರ್ ಆಗಿಲ್ಲ, PTCL ಕೇಸ್ ಇಲ್ಲ, ಕೋರ್ಟಲ್ಲಿ ಯಾವುದೇ ರೀತಿ ಸ್ಟೇ ಇಲ್ಲ, ಇದು ಅಫಿಡವಿಟ್ ಕೊಡಬೇಕದು. ಈ 3 ಬಿಟ್ಟರೆ ಇನ್ನೇನು ಕೇಳಲ್ಲ. ಮೊದಲೇನಾಗ್ತಾಯಿತ್ತು, ನೀವು ವಾಟರ್ ಸಪ್ಲೈದು NOC ತರ್ತಾರೆ, ಬೆಂಗಳೂರಾದರೆ ಏರ್ಪೋರ್ಟ್ ತೊಗೊಂಬನ್ನಿ, ಪೊಲ್ಯೂಷನ್ ಬೋರ್ಡ್ ತೊಗೊಂಬನ್ನಿ, ಎಲ್ಲ ಈ ಥರ 108 ಮಾಡಿ ಅವನು ತರೋ ಅಷ್ಟೊತ್ತಿಗೆ ಸುಸ್ತಾಗಿ ಬರಬೇಕಾಯ್ತು. ಈಗ ಅವೆಲ್ಲ ತೆಗೆದಿದ್ದೀನಿ ನಾನು. ಈ 3 ಮಾತ್ರ ದಾಖಲೆಗಳನ್ನು ಕೇಳಿ ಕೊಡಬೇಕು ಅಂತ ನಾನು ಮಾಡಿದ್ದೀನಿ. ಈ ರೂಲ್ಸ್ ಮಾಡುವಾಗ ಇನ್ನಷ್ಟು ಅದಕ್ಕೆ ತಾವು ಹೇಳಿದ್ದು ನನ್ನ ಗಮನದಲ್ಲಿದೆ, ಇನ್ನಷ್ಟು ಸರಳೀಕರಣ ಮಾಡಿ ಅಧಿಕಾರಿಗಳು ಯಾರು ಅಂದರೆ ತಡೆ ಮಾಡೋದಕ್ಕೇನಾದರೂ ದಾರಿ ಹುಡ್ಕೊಳೋದಕ್ಕೆ, ನೀವು ಹೇಳಿದ್ರಲ್ಲ ರಂಗೋಲೆ ಚಾಪೆ ಕೆಳಗಡೆ ತೂತಾರೆ, ಚಾಪೆ ಅಲ್ಲ ರಂಗೋಲೆ ಕೆಳಗಡೆ ತೂತಾರೆ. ಈಗ ಅದಕ್ಕೋಸ್ಕರ ಅದಕ್ಕೇನೇನು ಮಾಡ್ಬೋದು ಅಂತಲೂ ತಾವು ಸಜೆಷನ್ ಕೊಟ್ಟರೆ ರೂಲ್ಸ್ ಮಾಡೋ ಟೈಮಲ್ಲಿ ಅದನ್ನು ಸೇರಿಸ್ತೀನಿ. ನನಗೆ ಸರಳ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತೀನಿ. ಸಾನ್ಯ ರಮೇಶ್ ಕುಮಾರ್ ಅವರು ಹೇಳಿದ್ರು, ಬಟ್ ಇದಕ್ಕೆ ಸಂಬಂಧಪಟ್ಟಿಲ್ಲ, ಅದು ಮಿಸ್ಸಿಂಗ್ ಫೈಲ್ದು. ಅದು ಮಿಸ್ಸಿಂಗ್ ಫೈಲ್ ಅಂದರೆ ಇದು ಏನೋ ಗ್ರ್ಯಾಂಟ್ ಆಗಿರೋ ಜಮೀನಿಗೆ ನಾನು ಆಲೋಚನೆ ಮಾಡೇ ಮಾತಾಡಿದ್ದೇನೆ. ಈಗ ಹಾಗಾದರೆ ನೀವು ಈ 3 ರೆಕಾರ್ಡ್ಸ್ ರೆಡಿ ಇದ್ದು ಬೇರೆ ಕಾರಣಗಳಿಗಾಗಿ ಮಿಸ್ಸಿಂಗ್ ಫೈಲ್ಸಿಗೆ ಕಳಿಸಿದ್ರೆ ಅವನ್ನೆಲ್ಲ ಇಲ್ಲಿ ವರ್ಗಾಯಿಸಿ, ಅವ್ರು ಚರ್ಚೆ ಮಾಡೋದೇ ಬೇಡ. ಆ ಮಿಸ್ಸಿಂಗ್ ಫೈಲ್ಸ್ ಇದಕ್ಕೆ ಏನು ಇಟ್ಕೊಂಡಿದ್ದಾರೆ ಅವುಗಳಲ್ಲಿ ಈ 3 ಯಾವುದಾದ್ರೂ ಒಂದಿದ್ರೆ ಇಟ್ಕೊಳ್ಳಿ. ನೀವು ಹೇಳಿದಂತೆ ಸ್ಕೆಚ್ಚು, ಮ್ಯುಟೇಷನ್ನು, RTC ಇದ್ದರೆ ಅಲ್ಲೇನು ಅಗತ್ಯ ಇಲ್ಲ ಅಂತ ಕಳಿಸಿ. ಏನು ಮಾಡ್ತಾರೆ ಗೊತ್ತಾ, ಸರ್ಕಾರ ತಾನು ಕೊಡಬೇಕಾಗಿರೋ ದಾಖಲೆಗಳನ್ನು ರೈತರಿಂದ ಕೇಳ್ತಾರೆ, ನಿನ್ನ ಕೊಡು ಅಂತಾರೆ. ಇನ್ನು ನನಗೆ 74 ವರ್ಷ, ನಮ್ಮ ಅಪ್ಪನಿಗೆ ಮಂಜೂರಾಗಿದೆ. ನಮ್ಮ ಅಪ್ಪನಿಗೆ ಮಂಜೂರಾಗಿದ್ದು 1950. ನಮ್ಮ ಅಪ್ಪ ಅಕ್ಷರ ಜ್ಞಾನ ಇಲ್ಲದವ, ಆ ದಾಖಲೆ ಎಲ್ಲಿದೆಯೋ ಏನೋ ನಮಗೆ ಗೊತ್ತಿಲ್ಲ, ಅದು ತಗೊಂಬ ಅಂತ ಹೇಳ್ತಾರೆ. ಅಲ್ಲಿ ತಾಲೂಕು ಆಫೀಸಲ್ಲಿ ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಇದಿಲ್ಲ ಅಂತ. ಅದಿಲ್ಲದೆ ಹೋದ್ರೆ ಹೆಂಗ್ರಿ ನಾನು ರೆಕಾರ್ಡಿಂಗ್ ಮಾಡೋದು ಅಂತ ಹೇಳ್ತಾರೆ. ಬೇಕಾದ ಕೆಲಸ ಆಗೋಗ್ಬಿಟ್ರೆ ಎಲ್ಲ ರೆಕಾರ್ಡ್ಸು ಸೆಟ್ ಆಗುತ್ತೆ. ಮಿಸ್ಸಿಂಗ್ ಫೈಲ್ಸ್ ಹೇಗೆ ಹಿಸ್ಟ್ರಿ ಕೂಡ ತಿಳ್ಕೋಬೇಕು. ಈ ಸಭೆಯ ಮುಖ್ಯ ಕೆಲಸನೇ ಶಾಸನ ಮಾಡೋದು. ದಿವಂಗತ ಹುಚ್ಚಮಾಸ್ತಿಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ಲನ್ನು ಈ ಹೌಸ್ ಪಾಸ್ ಮಾಡಿ, ಮಧುಸ್ವಾಮಿಯವರು. ನಂತರದ ದಿನಗಳಲ್ಲಿ ದಿವಂಗತ ಬಸವಲಿಂಗಪ್ಪನವರು ಹಿ ಬಿಕೇಮ್ ದ ರೆವಿನ್ಯೂ ಮಿನಿಸ್ಟರ್. ಕೆಲವು ಗೇಣಿದಾರರಿಗೆ ಫಾರ್ಮ್ 7 ಹಾಕಿದ್ದಾರೆ ಅವರು. ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ. ಫಾರ್ಮ್ 7 ಅನ್ನೇ ರಿಜಿಸ್ಟರ್ ಅಲ್ಲಿ ಮಿಸ್ ಮಾಡಿಸ್ಬಿಟ್ರು. ಈ ತರದ ಕೆಲವು ಘಟ್ಟಗಳು, ಕೆಲವು ರೆಕಾರ್ಡ್ಸ್ ಮಿಸ್ ಆಗಿರೋದು ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಯಾವುದು ರೈತನ ಪರವಾಗಿ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಕೆಳಸ್ತರಕ್ಕೆ ಸೇರ್ತಕ್ಕಂಥ ಜನ ಯಾರಿದ್ದಾರೆ ಅವರಿಗೆ ಸರ್ಕಾರ ತಾನು ಅವರೊಟ್ಟಿಗಿದೆ ಅಂತ ವಿಶ್ವಾಸ ಮೂಡಿಸೋದಕ್ಕೆ ಯಾವ ದಾಖಲೆ ಮಿಸ್ ಆಗಿದೆ ಅದನ್ನು ನೀವು ಹೋಗಿ ಮಹಜರ್ ಮಾಡಿ ಇದಕ್ಕೆ ಜೋಡಣೆ ಮಾಡಿ ಆ ರೆಕಾರ್ಡನ್ನು ಪರ್ಫೆಕ್ಟ್ ಮಾಡಬೇಕು ಅಂತ ಮಾಡಿದ್ರು. ದಟ್ ಈಸ್ ಹೌ ನಿಮ್ಮ ರೆವಿನ್ಯೂ ಆಡಳಿತದಲ್ಲಿ ಮಿಸ್ಸಿಂಗ್ ಕಡತಗಳು ಅಂತ ಹೇಳಿ ಅದಕ್ಕೆ ಹೇಗೆ ರೆಕಾರ್ಡ್ ಬಿಲ್ಡಪ್ ಮಾಡಬೇಕು ಅನ್ನೋದು ಹಿಸ್ಟ್ರಿ ಪ್ರಾರಂಭ ಆದದ್ದು. ಅದಾದಮೇಲೆ ಫರ್ದರ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಿದೆ. HK ಪಾಟೀಲ್ರು ಭಾಳ ಪರ್ಫೆಕ್ಟಾಗಿ ಹೇಳಿದ್ರು. ನೀವು ದಯಮಾಡಿ ನಮ್ಮ ಮಂಜುನಾಥ್ ಪ್ರಸಾದ್ ಅವರು CM ಅವರ ಸೆಕ್ರೆಟರಿ ಆಗಿದ್ದಾರೆ. ಹಿ ವಾಸ್ ದೇರ್ ಫಾರ್ ಎ ಲಾಂಗ್ ಟೈಮ್ ಎಸ್ ದಿ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ. ನಾನು ಅವ್ರ ಹತ್ರ 2-3 ಸಲ ಮಾತಾಡಿದೆ. ಈಗ ನಾನೊಂದು ಅರ್ಜಿ ಹಾಕ್ಕೊಳ್ತೇನೆ, ನಾನು ಮಂಜೂರಾತಿದಾರ, ನನಗಿಂಥ ದಾಖಲೆಗಳಿಲ್ಲ, ದಯಮಾಡಿ ಅವನ್ನ ಸರಿ ಮಾಡಿಕೊಡಿ ಅಂತ. ನಿಮ್ಮ AC ನನಗೆ ಏನು ಎಂಡರ್ಸ್ಮೆಂಟ್ ಕೊಡ್ತಾರೆ ಗೊತ್ತಾ? ನಾನು ಮಂಜೂರಾತಿದಾರ ಅಂದರೆ ಒರಿಜಿನಲ್ ಮಂಜೂರಾತಿದಾರ 1949, 48, 51ರಲ್ಲಿ ಗ್ರೋಮೋರ್ ಫುಡ್ ಸ್ಕೀಮಲ್ಲಿ ಮಾಡಿಸ್ಕೊಂಡಿದ್ದಾನೆ.
ಅವನು ಕಾರಣಾಂತರಗಳಿಂದ 10 ವರ್ಷನೋ 30 ವರ್ಷನೋ 20 ವರ್ಷನೋ ಆದಾಗ ನನಗೆ ಮಾಡಿದ್ದಾನೆ. ಈಗ ನಾವು 2022ರಲ್ಲಿದ್ದೇವೆ. 1949ರಲ್ಲಿ 50ರಲ್ಲಿ ಅವನಿಗೆ ಮಂಜೂರಾದಾಗ ಅವನಿಗೆ ಆಗಲೇ 50 ವರ್ಷ. ನಿಮ್ಮ AC ಎಂಡಾರ್ಸ್ಮೆಂಟ್ ಏನು ಗೊತ್ತು ನನಗೆ? ನೀನು ಅವನಿಂದ ಖರೀದಿ ಮಾಡ್ಕೊಂಡಿದ್ಯಾ, ನೀನು ಮಂಜೂರಾತಿದಾರ ಆಗೋದಿಲ್ಲ, ಅವ್ನು ಕರ್ಕೊಂಬ ಅಂತಾನೆ. ನಾನು ಅಲ್ಲಿಗೆ ಹೋಗಿ ಸಮಾಧಿಲೆಲ್ಲ ಕೇಳಿ ಸುಮಾರು ಟ್ರೈ ಮಾಡಿದೆ, ಹುಡುಕಿ ಅಗದು ಎಲ್ಲ ತೆಗೆಯಕ್ಕೆ. ಅವನು ಬರಲಿಲ್ಲ. ಈ ಸದನ ಇದರ ಸ್ಪೆಷಾಲಿಟಿ ಏನಂದ್ರೆ ಅಶೋಕ್ರವ್ರೆ, ಅಲ್ಲಿ ಕೂತವರು ಕಾನೂನು ಪುಸ್ತಕ, ರೂಲ್ಸು, ಹೇಗೆ ನಡ್ಕೊಳ್ಬೇಕು, ಹೇಗಿದ್ರೆ ಜನರಿಗೆ ಒಳ್ಳೇದಾಗುತ್ತೆ, ಅದು ಅವ್ರ ಡ್ಯೂಟಿ. ನಾವಿಲ್ಲಿರೋರು 25 ವರ್ಷ ವಯಸ್ಸು, ಮತದಾರರ ಪಟ್ಟಿಯಲ್ಲಿ ಹೆಸರು, ಹುಚ್ಚಿಡಿದಿರಬಾರ್ದು, ಶಿಕ್ಷೆ ಆಗಿರಬಾರ್ದು. ನಾವು ಚುನಾವಣೆಗೆ ನಿಲ್ಲೋದಕ್ಕೆ ಅರ್ಹರು. ನಮಗೆ ನೀನು BA ಪಾಸ್ ಮಾಡು, MA ಪಾಸ್ ಮಾಡು, SLC ಪಾಸ್ ಮಾಡೋಂತಿಲ್ಲ. ನೀವೇನು ಲಾ ಪಾಸ್ ಮಾಡಿದ್ದೀರಾ? ಹೆಂಗಾದ್ರಿ ರೆವಿನ್ಯೂ ಮಿನಿಸ್ಟರ್ ಆಗಾದ್ರೆ? ನಮಗೆ ಅನುಭವ, ಜನರ ಮಧ್ಯೆ ಬದುಕ್ತೀವಲ್ಲ, ದಿವಸ ಅವ್ರ ಜೊತೆಗೆ ನಾವಿರ್ತೀವಲ್ಲ, ಅಲ್ಲಿ ನಾವು ಕಲ್ತ್ಕೊಳ್ಳೋ ಪಾಠ ಇದೆಯಲ್ಲ, ಯಾವ ಯೂನಿವರ್ಸಿಟಿಯು ಈ ಜಗತ್ತಿನಲ್ಲಿ ಆ ಪಾಠ ನಮ್ಗೆ ಹೇಳ್ಕೊಡೋದು ಸಾಧ್ಯ ಇಲ್ಲ. ನಾನೀಗ ನಿಮ್ಮ ಹತ್ರ ಮಾತನಾಡ್ತಾ ಇರ್ತಕ್ಕಂಥದ್ದು ಅನುಭವದ ಆಧಾರದ ಮೇಲೆ. ಕಡಿದಾಳ್ ಮಂಜಪ್ಪನವರಿಂದ ಪ್ರಾರಂಭ ಮಾಡಿ ಎಲ್ಲ ರೆವಿನ್ಯೂ ಮಿನಿಸ್ಟರ್ಸು ಕೂಡ, ಇದು ಬಹಳ ಇಂಪಾರ್ಟೆಂಟ್ ಇಲಾಖೆ ಇಡೀ ಅಡ್ಮಿನಿಸ್ಟ್ರೇಷನಲ್ಲಿ. ಸೊ ಮಾನ್ಯ HK ಪಾಟೀಲ್ ಹೇಳಿರ್ತಕ್ಕಂಥದ್ದನ್ನು, ನಾನು ಹೇಳಿದ್ದನ್ನು ಬಂಡಪ್ಪ ಶಿವಲಿಂಗೇಗೌಡರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಇವೆಲ್ಲವೂ ಕೂಡ ನಾಳೆ ಬೆಳಗ್ಗೆ ಎದ್ದು ಅಲ್ಲಲ್ಲೇ ಡೆವಲಪರ್ಸ್ ಇರ್ತಕ್ಕಂಥವ್ರಿಗೆ ಹಬ್ಬ ಆಗೋಗ್ಬಿಟ್ರೆ ನಿಮ್ಮ ಮೇಲೆ ರಾಂಗ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಅದಾಗೋದು ಬೇಡ. ರೈತನಿಗೆ ಕಿರುಕುಳ ತಪ್ಪಿಸುವ, ಗ್ರಾಮೀಣ ಪ್ರಜೆಗೆ ನೀನು ದಾಖಲೆ ಕೊಡುವಂತ ಹೇಳುವ ಸರ್ಕಾರದ ಮೊಂಡುತನ ಏನಿದೆ ಅದು ಹೋಗಿ ಈ ದಾಖಲೆಯನ್ನು ನಾವು ಕೊಡಬೇಕಾಗಿತ್ತು. ನಾನು ದಾಖಲೆಗಳ ಕಸ್ಟಡಿಯನ್ನು ನಿನ್ನ ಹತ್ರ ಇಲ್ಲಪ್ಪ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳೋ ವಾತಾವರಣ ತರೋದ್ರಲ್ಲಿ ಪರಿಸಮಾಪ್ತಿ ಆಗಬೇಕಿತ್ತು. ರೈತನಿಗೆ ದಾಖಲೆ ಕೇಳಬೇಡಿ. ನೀವು ಈಗ ಪದ್ಧತಿ ಅಂದ್ರೆ ಅವನಿಗೆ ಕೇಳ್ತಾರೆ. ಯಾವ ಥರ ಮಿಸ್ಯೂಸ್ ಮಾಡ್ತಾರೆ ಅಂದರೆ, ಮಧುಸ್ವಾಮಿ ಅವರೇ, ಈ ಬೆಂಗಳೂರು ಸುತ್ತ ರಾಮಸ್ವಾಮಿ ಅವ್ರದ್ದೇನೋ ಒಂದು ಕಮಿಟಿ ಆಗಿ ಎಲ್ಲ ಇದು ಮಾಡಿದ್ರಲ್ಲ, ಈ ಭೂಮಿ ಇದು ಮಾಡಿರ್ತಾರೆ, ಇದನ್ನು ಇಲ್ಲಿ ಬಿಟ್ಬಿಟ್ರು. ಲ್ಯಾಂಡ್ ಗ್ರಾಬ್ ಕೋರ್ಟ್ ಅಂತ ಒಂದು ಮಾಡಿದ್ರು. ನಮ್ಮಲ್ಲಿ 10 ಗುಂಟೆಗೆ 15 ಜೈಲಿಗೆ ಹಾಕ್ಬಿಟ್ರು. ಅವ್ರು ತೆಗೆದ್ರಪ್ಪ. ಇಲ್ಲೇ ಇದೇ ಸದನದಲ್ಲಿ ನಾನು ಮಾತಾಡಿದೆ, ಯು ಹ್ಯಾವ್ ಡನ್ ಇಟ್, ವಿ ಕಾಂಪ್ಲಿಮೆಂಟ್. ನಾನು ಅದನ್ನೇ ಹೇಳೋದು. ಕೆಲವು ಕೆಲಸ ಮಾಡುವಾಗ ಈ ಸದನದಲ್ಲಿ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೇವೆ, ಪಕ್ಷದ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದಿಲ್ಲ. ಒಳ್ಳೆ ಕೆಲಸ. ನಾನು ಯಾಕೆ ಅದನ್ನು ಇಲ್ಲಿ ನಾನೇ ಪ್ರಸ್ತಾಪ ಮಾಡಿದ್ದು, ಲ್ಯಾಂಡ್ ಗ್ರಾಬ್ ಕೋರ್ಟ್ಸ್ದು. ಇವ್ರು ಇರ್ತಾರಲ್ಲ ಕೆಲವರು ಆಫೀಸರ್ಸು, ಕೆಲವರು, ನಾಟ್ ಆಲ್, ಅವ್ರಿಗೆ ಇಂಗ್ಲಿಷಲ್ಲಿ ಕ್ರಸ್ ಅಂತ ಹೇಳ್ತೇವೆ, ವಿಕೃತ ಮನಸ್ಸುಗಳು. ಎಲ್ಲದರಲ್ಲೂ ಕೆಟ್ಟದ್ದು ಹುಡುಕೋದೇ ಅವ್ರ ಕೆಲಸ, ಎಲ್ಲದರಲ್ಲೂ ಅನುಮಾನ ಹುಡುಕೋದೇ ಅವ್ರ ಕೆಲಸ, ಎಲ್ಲದರಲ್ಲೂ ಜನರನ್ನು ದೋಷಿಗಳಾಗಿ ನೋಡಿ ಅವರು ಮಾತ್ರ ಸರ್ವಶ್ರೇಷ್ಠರು ಅಂತಕ್ಕಂಥದ್ದು. ಈ ಸರ್ವಶ್ರೇಷ್ಠರು ಅನ್ನೋದು ಮನುಧರ್ಮದಿಂದ ಪ್ರಾರಂಭ ಆದದ್ದು. ಯಾರೂ ಸರ್ವಶ್ರೇಷ್ಠರಲ್ಲ, ಎಲ್ಲರೂ ಸಮಾನರೇ. ಅನುಭವದಿಂದ, ಬದ್ಧತೆಯಿಂದ, ತಮ್ಮ ಮನಸ್ಸಿನಿಂದ ಮನುಷ್ಯರಾಗ್ತಾರೆ. ಮನುಷ್ಯರಾಗಿ ನಮ್ಮ ಎದುರು ಕಾಣೋರೆಲ್ಲ ಮನುಷ್ಯರಲ್ಲ, ಮನುಷ್ಯ ಸ್ವರೂಪದ ರಾಕ್ಷಸರು ಇರ್ತಾರೆ. ನಾವೆಲ್ಲರೂ ಕೂಡ ತಮ್ಮಲ್ಲಿ ನಿವೇದಿಸಿಕೊಂಡಿದ್ದೇನೆಂದ್ರೆ, ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಮನುಷ್ಯ ಸ್ವರೂಪದ ರಾಕ್ಷಸರಿಂದ ಯಾರು ಸಾವಿರಾರು ವರ್ಷಗಳಿಂದ ಶೋಷಿತರಾಗಿದ್ದಾರೆ ಅವರಿಗೆ ನೆರವಾಗಲಿ, ಡೆವಲಪರ್ಸ್ಗೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಸನ್ಮಾನ್ಯ ಅಧ್ಯಕ್ಷರೇ, ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಪ್ರಶ್ನೆ ಉದ್ಭವ ಆಗೋದು ದಾಖಲಾತಿಗಳು ದುರಸ್ತಿ ಮಾಡುವಾಗ ಸರ್. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಿಸ್ಸಿಂಗ್ ಡಾಕ್ಯುಮೆಂಟ್ಸನ್ನು ಹೇಗೆ ಪರಿಶೀಲನೆ ಮಾಡ್ಬೋದು ಅಂತ DC ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ. 1 to 5 ಡಾಕ್ಯುಮೆಂಟ್ಸ್ ಯಾರು ಕೊಡ್ತಾರೆ ಅವ್ರದ್ದು ನಾವು ದುರಸ್ತಿ ಮಾಡಿಕೊಡ್ಬೋದು, ಸ್ಕೆಚ್ ಮಾಡಿಕೊಡ್ಬೋದು ಅಂತೇಳಿ ಕಾನೂನು ಇರೋದು. 2017 ಸರ್ಕ್ಯುಲರ್ ಕೊಟ್ಟಿದ್ದಾರೆ.
ಒನ್ ಅಮಾಂಗ್ ದೀಸ್ ಡಾಕ್ಯುಮೆಂಟ್ಸ್ ಇದ್ರೂ ಆ ಕೆಲಸ ಮಾಡ್ಬೋದು ಅಂತ. ಒಂದ್ಸಲ ದುರಸ್ತಿ ಆದರೆ ದಟ್ ಈಸ್ ದಿ ಫೈನಲ್ ಡಾಕ್ಯುಮೆಂಟ್ ಅಂತ. ಅಲ್ಲ ಕೇಳಿ ಸರ್, ನಾನು ಹ್ಯಾವ್ ಡೆಲ್ಟ್ ವಿತ್ ದಿಸ್ ಲ್ಯಾಂಡ್ ಅಕ್ವಿಷನ್ ಕೇಸಸ್. ಇದರಲ್ಲೆಲ್ಲ ಯಾರಿಗೋ ಪಾಣಿ ಇರಲ್ಲ, ಇನ್ಯಾರಿಗೋ RR5 ಇರಲ್ಲ, 6 ಇರಲ್ಲ, ಅಥವಾ ಮತ್ತೊಂದಿರಲ್ಲ, ಸಾಗುವಳಿ ಚೀಟಿಯಿಂದ ಪ್ರೊಕ್ಯೂರ್ ಮಾಡ್ಕೊಂಬ, ಇಲ್ಲೇ ಇದೆ ಡಾಕ್ಯುಮೆಂಟ್ ಕಂಪ್ಲೀಟ್ ಅಲ್ಲ ಅಂತಾರೆ. ಸಾಗುವಳಿ ಚೀಟಿ ಲಭ್ಯ ಆಗೋದೇ ಇಲ್ಲ. ತಲೆಮಾರುಗಳಲ್ಲಿ ಕೊಟ್ಟಿರ್ತೀವಿ, ಇನ್ನವರೆಲ್ಲ ಅದು ಪಕ್ವಾಗಿ ಸಾಗುವಳಿ ಚೀಟಿ ಇಟ್ಕೊಂಬಂದಿರಲ್ಲ. ದುರಸ್ತಿಗಳೆಲ್ಲ ಆಗಿರಲ್ಲ ಅಧ್ಯಕ್ಷರೇ. ದುರಸ್ತಿಗೆ DDLRಗೆ DC ರೆಕಮೆಂಡ್ ಮಾಡಬೇಕಾಗತ್ತೆ. DC ರೆಕಮೆಂಡ್ ಮಾಡಬೇಕಾದ್ರೆ ಯಾವ್ಯಾವ್ದಾದ್ರು ಇಂಥ ಡಾಕ್ಯುಮೆಂಟ್ ಏನಾದ್ರು ಮಿಸ್ ಆಗಿದ್ರೆ DCಗೇನೆ ಸರ್ಕಾರ ಅಧಿಕಾರ ಕೊಟ್ಟಿದೆ. ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಕಮಿಟಿ ಕರೆದು ಎನಿ ಒನ್ ಆಫ್ ದಿ ಡಾಕ್ಯುಮೆಂಟ್ ಈಸ್ ಎನಫ್. ಈ ಡಾಕ್ಯುಮೆಂಟಲ್ಲಿ ಒಂದು ಕೊಟ್ಟರು ದೇ ಹ್ಯಾವ್ ಟು ಕಾನ್ಸ್ಟಿಟ್ಯೂಟ್ ಇಟ್ ಆಸ್ ಇಸ್ ಅ ಪಕ್ಕಾ ಡಾಕ್ಯುಮೆಂಟ್. ಅದನ್ನ ಈಗ ಅವನು ಸ್ಪಾಟ್ ಆಗಿದ್ರೆ ಆಯ್ತು, ಅಥವಾ ಒಂದು ಪಾಣಿ ಲೇಟೆಸ್ಟ್ ಪಾಣಿ ಅವನ ಕೈಲಿದ್ರು ಆಯ್ತು, ಅಥವಾ 2005ರಿಂದ ಆದರೆ ಒಂದು ಕೈಲಿ ಬರೆದ ಪಾಣಿ ಇದ್ರೂ ಮಾಡಿಕೊಡ್ತಾರೆ ಸರ್. ಈಗ ಮಿಸ್ಸಿಂಗ್ ಡಾಕ್ಯುಮೆಂಟ್ಸು ಇದನ್ನ ಅಧಿಕಾರಿಗಳು ಪ್ರಚಾರಕ್ಕೆ ತರಲಿಲ್ಲ. ನಮಗೆಲ್ಲ ಹೇಳ್ತಿದ್ದು 5 ಡಾಕ್ಯುಮೆಂಟ್ ಕೊಡಿ, 5 ಡಾಕ್ಯುಮೆಂಟ್ ಕೊಡಿ, 5 ಡಾಕ್ಯುಮೆಂಟ್ ಕೊಡಿ ಅಂತ. 5 ಡಾಕ್ಯುಮೆಂಟ್ ಕೊಟ್ಟರೆ ಮಿಸ್ಸಿಂಗ್ ಏನಾಯ್ತು ಅಲ್ಲಿ ಅಂತ ಕೇಳಕ್ಕೆ ಶುರು ಮಾಡಿದಾಗ ಇದು ಆಚೆ ಬಂದು ಸರ್ ದೇ ಹ್ಯಾವ್ ಟು ಡೂ ಈವನ್ ಇಫ್ 1 ಡಾಕ್ಯುಮೆಂಟ್. ನಾನು ಒಂದೇ ಒಂದು MR ಮೇಲೇ ನಾನು ಪೋರ್ಟ್ ಮಾಡಿಸಿದ್ದೀನಿ, ದುರಸ್ತಿ ಮಾಡಿಸಿದ್ದೀನಿ. ಇಟ್ ಈಸ್ ಎ ಡಾಕ್ಯುಮೆಂಟ್. ಯಾಕೆ ಮಾಡಲ್ಲ ಹೇಳು? ಅವನ ಹೆಸರಿಗೆ MR ಬಂದಿದೆ ತಾನೆ, ನೀನು ಅಕ್ಸೆಪ್ಟ್ ಮಾಡೋದು ಬಿಡೋದು ಪಾಣಿ ನಿನ್ನ ಹಣೆ ಬರ. MR ಎಂಟ್ರಿ ಮಾಡಿದ್ವಿ ಸತ್ತೋದೆ ನೀನು. ಅಥವಾ ಪಾಣಿ ಇದೆ, ಪಾಣಿನ ನೀನು ಈಗ ಹೋಗಿ ಸಾಗುವಳಿ ಚೀಟಿ ಯಾಕೆ ಕೇಳ್ತೀಯ ಅಂತೇಳಿ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೆಪ್ಟಿ ಕಮಿಷನರ್ಗಳಿಗೆ ನೀವು ಹೇಳಿದ್ರೆ ಖಂಡಿತ ಮಾಡಿಕೊಡ್ತಾರೆ ಸರ್. ಈಗ ಅಷ್ಟು ಕಷ್ಟ ಅಲ್ಲ ಅದು. ಮಧುಸ್ವಾಮಿ 1 to 5, 1 to 10 ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಅವರಲ್ಲಿ ಪೋಡಿ ಮಾಡುವಾಗ, ದುರಸ್ತಿ ಮಾಡುವಾಗ ಬರ್ತಕ್ಕಂಥದ್ದು. 1 to 10 ಮಾಡಬೇಕಾಗಿರೋದು ಯಾವ ಕೇಸಸ್ ಅಲ್ಲಿ ಅಂದರೆ, ಯಾವುದೇ ಒಂದು ಸರ್ವೆ ನಂಬರ್ನಲ್ಲಿ ಒಟ್ಟು ವಿಸ್ತೀರ್ಣ 100 ಎಕರೆ ನಮೂದಾಗಿದ್ದರೆ ಅಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿಗೆ, ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಮಂಜೂರಾಗಿರ್ತಕ್ಕಂಥದ್ದು 130 ಎಕರೆ ಆದಾಗ 1 to 10 ಮಾಡಬೇಕಾಗುತ್ತೆ. 1 to 5 ಯಾವುದು ಅಂದರೆ ಅವೆಲ್ಲ ಆನ್ಸರ್ ಆಗಿದ್ದಾಗ 1 to 5 ಮಾಡೋದು. ನಮ್ಮಲ್ಲಿ ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ P ನಂಬರ್ಸ್ ಅಂತ ಬಂದ್ಬಿಟ್ಟಿದೆ, ಪೈಕಿ ನಂಬರ್ಸ್ ಅಂತ. ಆ P ನಂಬರ್ ಇದ್ರೆ ಮಾನ್ಯ ರೆವಿನ್ಯೂ ಮಂತ್ರಿಗಳೇ, ನಾನು ಸಾಲ ತಗೊಳ್ಳೋ ಹಂಗಿಲ್ಲ, ಖರೀದಿ ಮಾಡೋ ಹಂಗಿಲ್ಲ, ಮಾಡಿಸ್ಕೊಳ್ಳೋ ಹಂಗೂ ಇಲ್ಲ. ಇದು ದೊಡ್ಡ ಸುಗ್ಗಿ. P ನಂಬರ್ದು ಇದೆಯಲ್ಲ, ಇದರಂಥ ಹಬ್ಬ ಇನ್ಯಾವುದೂ ಇಲ್ಲ. ಮನೀಶ್ ಮೌದ್ಗಿಲ್ ಅಂತ ನಮ್ಮ ಸರ್ವೆ ಸೆಟಲ್ಮೆಂಟ್ ಒನ್ ಆಫ್ ದಿ ಬೆಸ್ಟ್ ಆಫೀಸರ್ಸ್, ಅವರನ್ನು ಒಂದು 10 ಸಲ ನಾನು ಸಂಪರ್ಕ ಮಾಡಿ, ಪಾಪ ನೀವು ಹೇಳಿದ್ದನ್ನು ಅವ್ರು ಹೇಳಿ ಕ್ಲಾರಿಟಿ ಕೊಟ್ಟರು ಕೂಡ, ಬೇಕಾದ್ರೆ ಒಂದು ಸೆಷನ್ಸ್ ಮುಗಿದ್ಮೇಲೆ ಒಂದು ದಿವಸ ಕೋಲಾರಕ್ಕೆ ಬಂದು ನಾವ್ಯಾರು ನೀವೇ ಕೇಳಿ P ನಂಬರ್ಸ್ ಇನ್ನು ಎಷ್ಟಿದೆ ಅಂತ. P ನಂಬರ್ಸನ್ನು ಕ್ಲೋಸ್ ಮಾಡಕ್ಕೆ ಬಿಡೋದೇ ಇಲ್ಲ ಇವರು. P ನಂಬರ್ಸ್ದು ಬೇರೆ. ಮಾನ್ಯ ಕಾನೂನು ಮಂತ್ರಿಗಳೇನು ಹೇಳಿದ್ರು, ಪೋಡಿಗೆ ಸಂಬಂಧಿಸಿದಂತೆ ದುರಸ್ತಿ ಮಾಡೋದಕ್ಕೆ P ನಂಬರ್ಸಿಗೆ ಬಂದಿರೋ ಸಮಸ್ಯೆ 1 to 5, 1 to 10. ಉಳಿದ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ಕೇಳ್ತಾರೆ. ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲಿ ಎಲ್ಲ ಇದ್ದಾವೆ. ಆಸ್ ಇ ರೈಟ್ಲಿ ಪುಟ್ಸ್ ಇಟ್ ಈಸ್ ದಿ ಡ್ಯೂಟಿ, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕನ್ಸರ್ನ್ ಡೆಪ್ಟಿ ಕಮಿಷನರ್ ಟು ಇದರ್ ಸೆಕ್ಯೂರ್ ಆರ್ ಪ್ರೊಕ್ಯೂರ್ ದ ಡಾಕ್ಯುಮೆಂಟ್ or build it up afresh, not harass the farmer. ಅದು ಆಗ್ತಾ ಇಲ್ಲ ಅನ್ನೋದೇ ನನ್ನ ನಿವೇದನೆ. This is different, that is different. ಓಕೆ, ಅಶೋಕ್. ಸಭಾಧ್ಯಕ್ಷರೇ, ಮಾನ್ಯ ರಮೇಶ್ ಕುಮಾರ್ ಹೇಳಿರೋವಂಥದ್ದನ್ನು ನಾನು ಗಮನದಲ್ಲಿ ಇಟ್ಕೊಂಡು, ಈಗಾಗಲೇ ಈ 1 to 5 ಅನ್ನೋದ್ರ ಬಗ್ಗೆನೂ ಕೂಡ, ಈ ಮಿಸ್ಸಿಂಗ್ ಫೈಲ್ಸು ಇದೆಲ್ಲನೂ ಕೂಡ ಇದೊಂದು ಜ್ವಲಂತ ಸಮಸ್ಯೆ ಆಗ್ಬಿಟ್ಟಿದೆ. ಇವತ್ತಲ್ಲ, ಕಳೆದ 20-30 ವರ್ಷದಿಂದನೂ ಕೂಡ ಏನು ಗ್ರ್ಯಾಂಟ್ ಆಗಿದೆ ಆ ಜಮೀನುಗಳದ್ದು ದೊಡ್ಡ ಸಮಸ್ಯೆ ಆಗಿದೆ. ಕೆಲವು ಕಡೆ 100 ಎಕರೆ ಇರ್ತೈತೆ ಜಮೀನು, 200 ಎಕರೆ ಗ್ರ್ಯಾಂಟ್ ಮಾಡಿರ್ತಾರೆ. ಗ್ರ್ಯಾಂಟ್ ಆಗಿರೋನು ಯಾರೋ ಒಬ್ಬ ಇರ್ತಾನೆ, ಪೊಸಿಷನಲ್ಲಿ ಒಬ್ಬ ಇರ್ತಾನೆ. ಈ ಥರದ್ದೆಲ್ಲ ದೊಡ್ಡ ಸಮಸ್ಯೆ ಇದೆ. ನಾನು ಹಲವಾರು ಮಂಜುನಾಥ್ ಪ್ರಸಾದನು ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಏನು ಮಾಡ್ಬೋದು ಅಂತ. ಕೆಲವರು ಹೇಳ್ತಾರೆ ಫಸ್ಟ್ ಯಾರು ಗ್ರ್ಯಾಂಟ್ ಆಗಿದೆಯೋ ಅವ್ರು ಕೊಟ್ಬಿಡಿ ಅಂತಾರೆ. ಹಂಗೆ ಗ್ರ್ಯಾಂಟ್ ಮಾಡಿರೋರು ಕೊಡಕ್ಕೆ ಹೋದ್ರೆ ಪೊಸಿಷನಲ್ಲಿ ಇವತ್ತು ಯಾರೋ ಇರ್ತಾರೆ. ಇದ್ರ ಬಗ್ಗೆನೂ ಕೂಡ ಹಲವಾರು ಸಭೆ ಮಾಡ್ತಾ ಇದ್ದೀನಿ. ಇದಕ್ಕೂ ಒಂದು
ಮಾಧುಸ್ವಾಮಿ ಅವರು ಹೇಳ್ದಂಗೆ ಮೊದಲೆಲ್ಲ ಇದು ಭಾಳ 1 to 5 ಮಾಡಿ ಕೊಡಬೇಕು ಅಂತಿತ್ತು. ಈಗ ಆಗಲ್ಲ. ಏನಾದರೂ ಒಂದು ಕೆಲವೇನಾಗ್ತೈತೆ, ಗ್ರ್ಯಾಂಡ್ ಕಾಪಿ ಅವನ ಹತ್ರ ಇರ್ತೈತೆ, ತಾಲೂಕು ಆಫೀಸಲ್ಲಿ ಗ್ರ್ಯಾಂಡ್ ಕಾಪಿನೇ ಇರಲ್ಲ. ಅದು ಬೋಗಸ್ ಅನ್ನೋ ರೀತಿ ಸೃಷ್ಟಿ ಆಗೋತೈತೆ ಎಲ್ಲರೂ ಕೂಡ. ಈಗ ಅದಕ್ಕೂ ಕೂಡ ನಾವು ಮಾಡಿದ್ರಿ, ಯಾವುದಾದ್ರೂ ಒಂದು ಅವನ ಹತ್ರ ಕಾಪಿ ಇದ್ರೆ ಮಿಟೇಷನ್ನು ಅಥವಾ ಸ್ಥಳ ಪರಿಶೀಲನೆ ಏನು ಮಾಡ್ತೀರಿ, ಮಾಜಾರ ಏನು ಮಾಡ್ತೀರಿ, ಅದು ಇಂಪಾರ್ಟೆಂಟ್ ಮಾಡ್ತಾ ಇದ್ದೀರಿ. ಈಗ ಅದನ್ನು ಮಾಡಿ ಅಲ್ಲೇ ಸರ್ವೆ ಸ್ಕೆಚ್ ಮಾಡಿ ಅಲ್ಲಿಂದ ತಹಸೀಲ್ದಾರ್ ಮುಖಾಂತರ AC DC ಅಲ್ಲೇ ಒಂದು ಕಮಿಟಿ ಮಾಡಿದ್ರು. ಯಾಕಂದ್ರೆ ಇದು ಬೆಲೆ ಬಾಳುವಂಥ ಜಮೀನುಗಳು. ಈ DC ಅದನ್ನ ಇವರೆಲ್ಲ ಆದ್ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಯಾರು ಅಲ್ಲಿ ಸ್ಥಳದಲ್ಲಿರ್ತಾರೋ ಅವ್ರಿಗೆ ಅನುಮೋದನೆ ಮಾಡಿಕೊಡುವಂಥ ವ್ಯವಸ್ಥೆನೂ ಕೂಡ ಈಗ ನಾವು ಮಾಡ್ತಾ ಇದ್ದೀರಿ. ಅದೇ ಮನೀಶ್ ಮುದ್ಗಲ್ಲೂ ಕೂಡ ಆ ಒಂದು ಸಿಸ್ಟಮಲ್ಲಿ ಇದ್ದಾರೆ. ಅದರಿಂದ ಅದನ್ನು ನಾನು ಗಮನದಲ್ಲಿಟ್ಟಿದ್ದೀನಿ. ಶಿವಲಿಂಗೇಗೌಡರು ಹೇಳಿದ ಹಳ್ಳಿ ಕಡೆ 7 days ಇಲ್ಲ. ಎಲ್ಲಿ ಪ್ಲಾನಿಂಗ್ ಅಥಾರಿಟಿ ಇದೆಯೋ ಅಲ್ಲಿ 7 days. ಹಳ್ಳಿ ಕಡೆ ಮಾಡಿದ್ದಾರೆ, ಅವರಿಗೆ ಹೊಂದ್ಕೊಂಡಂತೆ ಪ್ಲಾನಿಂಗ್ ಮಾಡಿದ್ದಾರೆ, ಪ್ಲಾನಿಂಗ್ ಸೇರಿದವೆ. ಹಳ್ಳಿ ಕಡೆ 7 days ಇಲ್ಲ, 15 ದಿವಸ, 15 ದಿನ ಅಬ್ಜೆಕ್ಷನ್ಗೆ, ಅದ ಇನ್ನು 15 ದಿನ ಗ್ರಾಂಟ್ ಮಾಡಕ್ಕೆ 30 ದಿನ ಟೈಮ್ ಕೊಟ್ಟಿದ್ದೀವಿ. ಆಗಕ್ಕೆ ಏನು ಅವಕಾಶ ಆಗಲ್ಲ ಅಂತ ನಾನು ಹೇಳಿದ್ದೀನಿ. ಅರವಿಂದ್ ಲಿಂಬಾವಳಿಯವರು ಹೇಳಿದ್ರು, ಪ್ಲಾನಿಂಗ್ ಅಥಾರಿಟಿಗಳಲ್ಲಿ ಈ ತರ ರಾಜಕಾಲುವೆ ಏನು ಕಟ್ಕೊಳಕ್ಕೆಲ್ಲ ಬಿಡ್ತಾರೆ ಅಂತ. ಈಗಾಗಲೇ ಅದಕ್ಕೆ ಕಾನೂನಿದೆ ಅವ್ರ ಮೇಲೆ. ಎಲ್ಲೆಲ್ಲಿ ರಾಜಕಾಲುವೆಗಳು ಈ ತರ ಮಾಡಿದಾರೋ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು. ಈಗ ಏನಾಗಿದೆ, ರಾಜಕಾಲುವೆ ಮೊನ್ನೆ ಎಲ್ಲ ಹೊಡೆದ್ರು, ಯಾರು ಕಟ್ಕೊಂಡಿದಾರೋ ಅವ್ರಿಗೆ ತೊಂದರೆ ಆಗ್ತಾ ಇದೆ ಹೊರತು ಯಾರು ಅದನ್ನ ಕಟ್ಕೊಳಕ್ ಬಿಟ್ರು ಅವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ. ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದ್ರ ಕೂಡ ಸರ್ಕಾರ ಏನನ ಅದು ನಮಗ್ ಬರಲ್ಲ, ಅದು ನಗರಾಭಿವೃದ್ಧಿ ಇಲಾಖೆಗೆ ಬರ್ತೈತೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅದಕ್ಕೇನಾನ ಒಂದು ಕಾನೂನು ತಂದು ಯಾರು ಈ ತರ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಕಟ್ಕೊಳಕ್ ಮುನ್ಸಿಪಲ್ ಅಧ್ಯಕ್ಷ ಹೆಣ್ಮಗಳು, ಆಕೆ ಗಂಡ ಮತ್ತೆ ಯಾರೋ ಒಂದಿಬ್ರು ಕೌನ್ಸಿಲರ್ಸ ಲೇಔಟ್ಗೆ ಅದೇನೋ ದುಡ್ಡು ಪೀಡಿಸ್ತಾ ಇದ್ರು ಅಂತ ಲೋಕಾಯುಕ್ತದವ್ರು ಹೋಗಿ ರೈಡ್ ಮಾಡ್ತಾರೆ. ಮುನ್ಸಿಪಲ್ ಅಧ್ಯಕ್ಷರ ಗಂಡ ಆತೇನು ಪಬ್ಲಿಕ್ ಸರ್ವೆಂಟ್ ಅಲ್ಲ, ಲೋಕಾಯುಕ್ತ ಅಥಾರಿಟಿ ಅವನ್ನ ಹಿಡ್ಕೊಳ್ಳೋಕ್ಕೆ ಎಲ್ಲಿಂದ ಬರುತ್ತೆ. ನಾವು ಹಂಗೆ ಮಾತಾಡಿದ್ರೆ ಅವನು ಡಿಫೆನ್ಸ್ ಮಾಡ್ದಂಗೆ ಆಗುತ್ತೆ. ದಟ್ಸ್ ನಾಟ್ ಮೈ. ನಮ್ಮಲ್ಲಿ ಏನೇನಾಗ್ಬಿಟ್ಟಿದೆ ಗೊತ್ತಾ, ಏನೇನಾಗ್ಬಿಟ್ಟು ಕೇಳಿ ಏನಾಗಿದೆ, ಲೋಕಲ್ ಅಥಾರಿಟೀಸ್ ಅಲ್ಲಿ ಏನ್ ಮಾಡ್ತಾರೆ, ಈ ಕನ್ವರ್ಷನ್ಸ್ ಮಾಡೋದು, ಈ ಲೇಔಟ್ಸ್ ಮಾಡೋದಕ್ಕೆ ಅವರೊಂಥರ ಅನ್ಅಫಿಷಿಯಲ್ ಆಗಿ ಫೀಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಎಕರೆಗೆ ಇಷ್ಟು. ಬ್ರೋಕರ್ಸು, ಇದರಲ್ಲಿ ಪೊಲಿಟಿಷಿಯನ್ಸು ಕೂಡ, ಲೋಕಲ್ ಬಾಡಿ ರೆಪ್ರೆಸೆಂಟೇಟಿವ್ಸ್ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಕನ್ವರ್ಷನ್ಗೆ ಇಷ್ಟು ಅಂತ ಇಲ್ಲ, ಈ ತರ ಆಗಿ ಮೊನ್ನೆ ಲೋಕಾಯುಕ್ತ ಈ ಬಿಲ್ ನೀವು ಹೇಳ್ತಾ ಇರೋದನ್ನ ನಾನು ಒಪ್ಕೊಂತೀನಿ. ಇದಕ್ಕೆ ಯಾವ ಪಾರ್ಟಿ ಬಿಲ್ ನಮ್ಮ ಕಂದಾಯ ಇಲಾಖೆದೇನಿದೆ, ನಾವು ಭೂ ಪರಿವರ್ತನೆ ಮಾಡ್ಕೊಡೋದಷ್ಟೇ. ಅಲ್ಲಿ ಪ್ಲಾನಿಂಗ್ ಅಥಾರಿಟಿಗೆ ಹೋದಾಗ ಅದು ನಮಗ್ ಬರಲ್ಲ. ಪ್ಲಾನಿಂಗ್ ಅಥಾರಿಟಿನೇ ಡಿಫ್ರೆಂಟ್. ನಗರಾಭಿವೃದ್ಧಿ ಇಲಾಖೆ ಒಬ್ಬರು ಮಾಡಿದ ಸಾಲದಿಲ್ಲ, ಒಬ್ಬರು ಮಾಡಿದ ಸಾಲದು ಅಶಕಣರೆ ಎಲ್ಲರೂ ಮಾಡಬೇಕು. ನಗರಾಭಿವೃದ್ಧಿ ಇಲಾಖೆಯವರು ಮಾಡಬೇಕು. ಗೌಡ್ರೆ ನಿಂದೆ ಹೇಳ್ತಾ ಇದ್ದೀನಿ, ಶಿವಲಿಂಗೇಗೌಡರು ಅದನ್ನೇ ಹೇಳಿದ್ದು. ನಮ್ಮ ಗ್ರಾಮ ಪಂಚಾಯತ್ ಆಕ್ಟ್ ನಲ್ಲಿ ನಮಗೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಆಫೀಸರ್ ಯಾರಿರ್ತಾರೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದವ್ರು ಇಲ್ಲೇ ಇದ್ದಾರೆ, ಅವರೇ ನಮಗೆಲ್ಲರಿಗೂ ಪ್ಲಾನಿಂಗ್ ಆಫೀಸರು. ನಮಗೆ ಅಗತ್ಯ ಬಿದ್ದಾಗ ನಾವು ಅವ್ರನ್ನ ಸಮನ್ ಮಾಡ್ತೀವಿ, ಮೀಟಿಂಗಿಗೆ ಬರಬೇಕು. ಸೊ ಅವರಿಂದ ಅಪ್ರೂವಲ್ ಆಗಲೇಬೇಕು. ನಮ್ಮಲ್ಲಿ ಪ್ಲಾನಿಂಗ್ ಆಫೀಸರ್ ಇರೋದಿಲ್ಲ. ಇವೆಲ್ಲ ನೀವು ಅರ್ಥ ಮಾಡ್ಕೊ. ಈವನ್ ಮುನ್ಸಿಪಾಲ್ಟಿಲಿ ಇರ್ತಾರೆ ಪ್ಲಾನಿಂಗ್ ಆಫೀಸರು. ಮುನ್ಸಿಪಾಲ್ಟೀಸ್ ಒಂದು ಜಿಲ್ಲೆ ಒಳಗೆ ಎಲ್ಲ ಮುನ್ಸಿಪಾಲ್ಟೀಸ್ಗೆ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸೇರಿ ಅವರೇ ಪ್ಲಾನಿಂಗ್ ಆಫೀಸರ್. ಪ್ಲಾನಿಂಗ್ ಹೋಗ್ಬೇಕಂದ್ರೆ ಅವ್ರ ಹತ್ರಕ್ಕೆ ಹೋಗಿ ಅಪ್ರೂವಲ್ ಆಗಿ ಬರಬೇಕು. ಪ್ಲಾನಿಂಗ್ ಆಫೀಸರ್ ಇರೋದಿಲ್ಲ. ದಟ್ ಇಸ್ ವಾಟ್ ಶಿವಲಿಂಗೇಗೌಡ ಸೆಡ್. ಇದನ್ನೇ ನಾನು ಹೇಳಿದ್ದು. ನಮ್ಮ ಯೂನಿವರ್ಸಿಟಿ, ನಮ್ದು ಶಿವಲಿಂಗೇಗೌಡರ ಯೂನಿವರ್ಸಿಟಿ ಜನರಲ್ ಯೂನಿವರ್ಸಿಟಿ, ಅಲ್ಲಿ ಕಲ್ತ್ಕೊಂಡಿದ್ದು ನಾವು. ನಿಮ್ಮದು ಅಲ್ಲಿಂದ ಗ್ಯಾಲರಿಯಿಂದ ಬಂದಿರೋ ಯೂನಿವರ್ಸಿಟಿ. ನಾನು ಹೇಳಿದ್ದು, ನೀವು ಹೇಳಿದ ಪಾಯಿಂಟ್ ಅದು ಭಾಗ ಬೇರೆ. ಇನ್ನೊಂದು ಭಾಗ ಏನಂದ್ರೆ,
ಗೌರ್ಮೆಂಟ್ ಏಜೆನ್ಸಿಗಳೇ ಇದಾವೆ. KPTCL ಉದಾಹರಣೆಗೆ ಹೇಳಿದ್ರಿ 150 ಫೀಟ್ ರೋಡಲ್ಲಿ KPTCL ಸ್ಟೇಷನ್ ಕಟ್ಟಿದ್ದಾರೆ. ಅಂದರೆ ಆ ರೋಡ್ ಮುಕ್ಕಾಲು ಭಾಗ ಮುಗಿದೋಗ್ಬಿಟ್ಟಿದೆ, ಈ ಸ್ಟೇಷನ್ ಅಡ್ಡ ಇದೆ. ಹಾಗೆ ರಾಜಕಾಲುವೆ ಮೇಲೆ BDAದವರು ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಸೊ ಈ ಥರ ಗೌರ್ಮೆಂಟ್ ಏಜೆನ್ಸಿಗಳೇ ವೈಲೇಟ್ ಮಾಡಿದಾಗ ನೀವು ಪ್ರೈವೇಟ್ನವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಹೇಳಿದಿರಿ. ಗೌರ್ಮೆಂಟ್ ಏಜೆನ್ಸಿಗಳು ವೈಲೇಟ್ ಮಾಡಿದಾಗ ಅವ್ರಿಗೆ ಏನು ಶಿಕ್ಷೆ ಅನ್ನೋದು ಅಡಕಾಗಬೇಕು ಇದರಲ್ಲಿ ಅಂತ ನನ್ನ ವಿನಂತಿ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿ ಅಶೋಕ್. ಸ್ಪೆಸಿಫಿಕ್ ಆಗಿ ನಾನು ಅದಕ್ಕೆ ಹೇಳಿದ್ದು, ನೀವು ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ನ ಇದರಲ್ಲಿ ಜೋಡಣೆ ಮಾಡಲಿಲ್ಲ ಅನ್ನೋದಾದ್ರೆ ಇದ್ರದ್ದು ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಸ್ಪೆಸಿಫಿಕ್ ಕೇಳೋಣ ಸಚಿವರು. ಅವ್ರ ಇಂಟ್ರೆಸ್ಟ್ ಇರೋದು ಅದೇ ಸರ್. ಅಂದ್ರೆ ವೈಲೇಟ್ ಅಶೋಕ್ ಅವ್ರು ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ರೆವಿನ್ಯೂ ಮಿನಿಸ್ಟರ್, ನಾನು ಕಂದಾಯ ಮಂತ್ರಿ. ನನಗೆ ಈ ಭೂ ಪರಿವರ್ತನೆ ಮಾಡೋದ್ರ ಬಗ್ಗೆ ನಾನು ಬಿಲ್ ತಂದು ಅಲ್ಲಿ ಸರಳೀಕರಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಬೇರೆಯವರ ಸಲಹೆ ಕೊಟ್ಟಿದ್ದಾರೆ. ಅದು ಒಂದ್ಸರಿ ಅದು ಕನ್ವರ್ಟ್ ಆದಮೇಲೆ ಅದು ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತೈತೆ, ಕಾರ್ಪೊರೇಷನ್ಗೆ ಹೋಗ್ತೈತೆ. ಅವರು ಅದನ್ನು ಮಾನಿಟರ್ ಮಾಡುವಂಥದ್ದು. ಅದಕ್ಕೋಸ್ಕರ ಅಲ್ಲೂ ಕೂಡ ನಾನು ಹೇಳಿದ್ದು ಒಪ್ಕೊಂತೀನಿ, ಈ ಥರದ್ದು ಆಗ್ತಾ ಇರೋದು. KPTCL ಅವ್ರು ಇರ್ಬೋದು, ಕಾರ್ಪೊರೇಷನ್ನು ನಾನು ಪೇಪರ್ಗಳಲ್ಲಿ ಬಂದಿತ್ತು. ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬೆಂಗಳೂರು ಕಾರ್ಪೊರೇಷನಲ್ಲಿ ನೋಡಿದ್ದೀನಿ ನಾನು. JC ರೋಡಲ್ಲೇ ಕಟ್ಟಿದ್ದಾರೆ ಕಾರ್ಪೊರೇಷನ್ ಬಿಲ್ಡಿಂಗು. ರಾಜಕಾಲುವೆ ಮೇಲೆ ಇನ್ನೂ ಇದೆ, ಹಾಗೆ ಇದೆ, ಭಾಳ ವರ್ಷಗಳಿಂದಾನೇ ಕಟ್ಟಿದ್ದಾರೆ. ಈ ಥರದ್ದೆಲ್ಲ ಇದೆ. ಅದಕ್ಕೆ ಇನ್ನೂ ಅಧಿಕಾರಿಗಳನ್ನ ಏನಾಗ್ತತೆ, ಈಗ 2020ರಲ್ಲಿ ಯಾರೋ ಇರ್ತಾರೆ, ಕಂಡಿಡಿಯೋದು ನಾವು ಯಾವಾಗ 2028ಕ್ಕೆ. ಆ ಕಂಡಿಡಿದಾಗ ಬೇರೆ ಇಂಜಿನಿಯರ್ ಅವ್ನು ಕೇಳಿದ್ರೆ ನನ್ಗೆ ಸಂಬಂಧ ಇಲ್ಲ ಸರ್, ನಾನಿಲ್ಲ ಅಂತಾನೆ. ಅವ್ನು ನುಡ್ಕೊಂಡು ಹೋಗ್ಬೇಕು ಅವನು. ಅದರಿಂದ ಎಲ್ಲ ಎಸ್ಕೇಪ್ಗಳಾಗ್ತಾ ಇದ್ದಾರೆ ಇವರು ಅಧಿಕಾರಿಗಳೆಲ್ಲ. ಎಸ್ಕೇಪ್ ಆಗೋದು ಅಲ್ಲೇ ಅದಕ್ಕೇನಾದರೂ ಬೇರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಕಾನೂನುಗಳು ತಂದು ಬದಲಾವಣೆ ಮಾಡಿದ್ರೆ ಎರಡು ಕಡೆ ಟೈಟ್ ಮಾಡ್ದಂಗೆ ಆಗ್ತೈತಿ. ಇಲ್ಲಿ ರೆವಿನ್ಯೂ ಟೈಟ್ ಮಾಡ್ಬೋದು, ಅಲ್ಲಿ ನಗರಾಭಿವೃದ್ಧಿನೂ ಈ ಥರ ಟೈಟ್ ಮಾಡ್ತಾ ಹೋದ್ರೆ ಒಂದೇ ದಿನಕ್ಕೇನು ಪರಿಯೋದ. ರಮೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಒಂದೇ ದಿನಕ್ಕೇನು ಕ್ರಾಂತಿ ಆಗಲ್ಲ. ಇದೆಲ್ಲ ಸ್ಲೋಲಿ ನಾವು ಬರ್ತಾ ಬರ್ತಾ ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಂಡು ಹೋದ್ರೆ ಇನ್ನಷ್ಟು ಸರಳೀಕರಣ ಮಾಡ್ಬೋದು ಅಷ್ಟೇ. ಆ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ನಮ್ಮ ಬಿಲ್ಲು ಸದಸ್ಯರು ಎಲ್ಲ ಹೇಳಿರೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. HK ಪಾಟೀಲ್ ಅವ್ರಿಗೂ ನಾನು ವಿನಂತಿ ಮಾಡಿದ್ದೀನಿ, ರೂಲ್ಸ್ ಮಾಡೋ ಸಂದರ್ಭದಲ್ಲಿ ಇನ್ನೇನೇನು ಇದಕ್ಕೆ ಸರಳೀಕರಣಕ್ಕೆ ಅವಕಾಶ ಮಾಡ್ಬೋದು ಅದು ಮಾಡಕ್ಕೆ ಮುಕ್ತ ಮನಸ್ಸಲ್ಲಿ ಇದ್ದೀನಿ ನಾನು. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. 2ನೇದು ಸುನೀಲ್ ಕುಮಾರ್ ಅವರ ಪರವಾಗಿ ಮಾಧುಸ್ವಾಮಿ ಅವರು. 2022ನೇ ಸಾಲಿನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಪರಿಗಣಿಸಬೇಕೆಂದು ಕೋರುತ್ತೇನೆ. ವಿವರ ಹೇಳ್ಬಿಡಿ ಸರ್. ಇದರಲ್ಲೇನು ಭಾರಿ ಪ್ರಾಬ್ಲಮ್ ಇರಲಿಲ್ಲ. ಈ ಗಡಿ ಪ್ರಾಧಿಕಾರದಲ್ಲಿ ಕೆಲವು ತಾಲೂಕುಗಳು ಸೇರಿತ್ತು, ಕೆಲವು ಸೇರಿರಲಿಲ್ಲ. ಕೆಲವು ಕೈ ಬಿಡಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು, ಕೆಲವು ಸೇರಿಸಬೇಕಾದಂಥ ಪರಿಸ್ಥಿತಿ ಇತ್ತು.
ಪ್ರತಿ ತಾಲೂಕು ಇನ್ಕ್ಲೂಡ್ ಮಾಡುವಾಗ ಅಥವಾ ಅದನ್ನೇನಾದ್ರು ಬಿಡಬೇಕಾದ್ರೆ ಆ್ಯಕ್ಟ್ ಮುಖಾಂತರನೇ ಆಗಬೇಕಂತಿತ್ತು. ಈಗ ನೋಟಿಫಿಕೇಷನ್ ಇಶ್ಯೂ ಮಾಡಿ ಗೌರ್ಮೆಂಟ್ ಆರ್ಡರ್ ಮುಖಾಂತರ ಮಾಡಿಕೊಂಡ್ರೆ ಸಾಕು ಅಂತೇಳಿ ಬಿಲ್ ತಂದಿದ್ದೀವಿ. ಇದರಲ್ಲಿ ಅಷ್ಟೇ ಸರ್, ಯಾವುದೇ ನಮ್ಮದನ್ನು ಸೇರಿಸೋದು ಮಾರ್ಪಡಿಸ್ಲಿಕ್ಕೆ ರಾಜ್ಯ ಸರ್ಕಾರಿ ಪತ್ರದ ಅಧಿಸೂಚನೆ ಸಾಕು ಅಂತೇಳಿ ಪ್ರಪೋಸಲ್ ಮಾಡ್ತಾ ಇದ್ದೀವಿ. ಶೆಡ್ಯೂಲಲ್ಲಿ ಒಂದು 52 ತಾಲೂಕುಗಳನ್ನ ಹೇಳಿದ್ದೀವಿ, ಸೇರಿಸೋದು ಬಿಡೋದು ಇವೆಲ್ಲ ಚರ್ಚೆ ಬಂದಾಗ ಸಿಂಪ್ಲಿಫೈ ಮಾಡ್ತೀವಿ. ಪ್ರತಿ ಒಂದು ತಾಲೂಕು ಸೇರಿಸಿದ್ರೆ ಅದೊಂದು ಸರಿ ಬಿಲ್ ಅಮೆಂಡ್ ಆಗಬೇಕಾಗಿತ್ತು. ಅದ್ರ ಬದಲು ಗೌರ್ಮೆಂಟ್ ಆರ್ಡರ್ ಇಸ್ ಎನಫ್ ಥ್ರೂ ನೋಟಿಫಿಕೇಶನ್ ಅಂತ ಬಿಲ್ ತಂದಿದ್ದೀವಿ, ಇದನ್ನು ಪಾಸ್ ಮಾಡಿಕೊಡ್ಬೋದು. ಯಾರು HK ಪಾಟೀಲ್ರು? ಈ ಬಿಲ್ ಪಾಸ್ ಮಾಡಿಕೊಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಇದನ್ನು ಸ್ವಾಗತ ಮಾಡ್ತೀವಿ. ಆದರೆ ಒಂದು ತಾವು ಗಮನಿಸಬೇಕು, ಈ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳಿರಲಿ ಪಟ್ಟಣಗಳಿರಲಿ ಅವುಗಳ ಅಭಿವೃದ್ಧಿಗಾಗಿ ತಾವು ಹಣ ಬಿಡುಗಡೆ ಮಾಡಿ, ಅನುದಾನ ಬಿಡುಗಡೆ ಮಾಡಿ. ಇಲ್ಲದೇ ಇದ್ದರೆ ಈಗೇನು ಮುಜುಗರ ನೀವು ಫೇಸ್ ಮಾಡ್ತಾ ಇದ್ದೀರಲ್ಲ, ಬೇರೆ ರಾಜ್ಯದವರು ಅವರು ಅಭಿವೃದ್ಧಿ ಅವರು ಶಾಲೆ ಬಿದ್ದಿದೆ ಅದಕ್ಕೆ ಅವ್ರಿಗೆ ನಾವು ಅನುದಾನ ಕೊಡ್ತೀವಿ, ಇವೆಲ್ಲ ಈ ಮುಜುಗರಗಳನ್ನು ತಪ್ಪಿಸ್ಬೇಕು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಧಿಕಾರ ಲಂಸಮ್ ಒಂದು 50 ಕೋಟಿ ರೂಪಾಯಿ ಕೊಡಿ ಈ ಗಡಿ ಅಭಿವೃದ್ಧಿಗಾಗಿ, ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳ ಪಟ್ಟಣಗಳ ಅಭಿವೃದ್ಧಿಗಾಗಿ ಒಂದು 50 ಕೋಟಿ ಕೊಡಿ. ನಿಮ್ಮವರೇ ಆಗಿರ್ತಕ್ಕಂಥವ್ರು ಚೇರ್ಮನ್ ಇರ್ತಾರೆ, ಅವ್ರಿಗೂ ಅಧಿಕಾರ ಕೊಡಿ, ಅದು ದಯಮಾಡಿ ಮಾಡಬೇಕು. ಹಾಗೂ ಈ ಗಡಿ ಭಾಗದ ಜನರ ಕಲ್ಯಾಣಕ್ಕಾಗಿ ಅಥವಾ ಅವರ ಕಾಳಜಿ ಮಾಡೋದಕ್ಕಾಗಿ, ಗಡಿಯನ್ನು ಕಾಳಜಿ ಮಾಡೋದಕ್ಕಾಗಿ ಒಂದು ನಿಮ್ಮದು ಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು. ನೀವು ಮಂತ್ರಿ ಸ್ಥಾನ ಸೃಷ್ಟಿ ಮಾಡಬೇಕು. ಇಲ್ಲದೇ ಇದ್ದರೆ ಭಾಳಷ್ಟು ಅನಾನುಕೂಲಗಳು ಆಗ್ತಾ ಇವೆ. ಅದನ್ನು ನಾವು ಹೇಳಿದರೆ ನೀವು ಪ್ರತಿಷ್ಠೆ ತೊಗೊಂಡ್ಬಿಟ್ರಿ, ಅವ್ರು ಹೇಳೋದಂದ್ಮೇಲೆ ನಾವ್ಯಾಕೆ ಮಾಡೋಣ ಅಂಥೇಳಿ. ಇಲ್ಲದ್ರೆ ಯಾರು ಮಾಡ್ತಾರೆ ಹೇಳ್ರಿ? ಇಲ್ಲ ಕಾನೂನು ಸಚಿವರು ಪಾರ್ಲಿಮೆಂಟ್ರಿ ಸಚಿವರು ಮಾಡ್ಬೇಕಂದ, ನೀವು ಅದನ್ನ ಅಕ್ವೈರ್ ಮಾಡ್ಬೇಕು ಆ ಪವರ್. ನನಗೆ ಕೊಟ್ಟಿಲ್ಲ ಅಂತೇಳಿ ನೀವು ಯಾಕಪ್ಪ ನನಗೆ ಅಂತ ಕೂತ್ರಿ ಅಂದರೆ ರಾಜ್ಯಕ್ಕೆ ಬಹಳ ತೊಂದರೆ ಆಗುತ್ತೆ. ಆದ್ದರಿಂದ ಈ ಗಡಿ ವಿಚಾರ, ಗಡಿ ಪ್ರದೇಶ ವಿಚಾರವನ್ನು ನೋಡೋದಕ್ಕಾಗಿ, ಅದನ್ನು ಕಾಳಜಿ ವಹಿಸೋದಕ್ಕಾಗಿ, ಆ ಕೆಲಸಗಳನ್ನು ಮಾಡೋದಕ್ಕಾಗಿ ಒಂದು ಪ್ರತ್ಯೇಕ ಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು. ಆ ಇಲಾಖೆಯನ್ನು ಅವ್ರಿಗೆ ವಹಿಸ್ಕೊಡ್ಬೇಕು ಅಂತೇಳಿ ನಾನು ಪರಮೇಶ್ವರ್ ನಾಯ್ಕ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ತಂದಿರತಕ್ಕಂಥ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಸ್ವಾಗತ ಮಾಡ್ತೇನೆ. ಬಟ್ ನಮ್ಮ HK ಪಾಟೀಲ್ ಸಾಹೇಬ್ರು ಹೇಳಿದಾಗೆ ನಾನು ಈ ಕಾಸರಗೋಡು ಭಾಗ ಮತ್ತು ನಮ್ಮ ಬಳ್ಳಾರಿಗೆ ಎತ್ಕೊಂಡಿರ್ತಕ್ಕಂಥ ಭಾಗದಲ್ಲೆಲ್ಲ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಲ್ಲೆಲ್ಲ ಆಚರಣೆ ಮಾಡ್ತಾರೆ. ಆ ಕಡೆ ಎಲ್ಲ ಹೋದಾಗಲೆಲ್ಲ ಅಲ್ಲಿ ನಮ್ಮ ಕನ್ನಡ ಶಾಲೆಗಳಿದ್ದಾವೆ. ಆ ಕನ್ನಡ ಶಾಲೆಗಳ ಪರಿಸ್ಥಿತಿ, ಅಲ್ಲಿ ಪೋಷಕರು, ಅಲ್ಲಿ ನಮ್ಮ ಕನ್ನಡ ಭಾಷಿಕರು, ಸರ್ ನಮ್ಮ ಮಕ್ಕಳಿಗೆ ಅಲ್ಲಿ ನಾವು ಸೇರಿಸ್ತಾ ಇದ್ದೀವಿ, ನಮಗೆ ಓದಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಪಠ್ಯಪುಸ್ತಕಗಳು ಲಭ್ಯ ಆಗ್ತಾ ಇಲ್ಲ, ಶಿಕ್ಷಕರಿಲ್ಲ. ಈ ಇಡೀ 1ರಿಂದ 7ನೇ ತರಗತಿ ಶಾಲೆಗೆ ಆಯಾ ಭಾಷೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕ ಆಂಧ್ರ ಬಾರ್ಡರ್ಲಿರ್ತಕ್ಕಂಥವ್ರು ತೆಲುಗು ಭಾಷಾ ಶಿಕ್ಷಕರು ನೇಮಕ ಮಾಡಿರ್ತಾರೆ. ಈ ಕಾಸರಗೋಡಲ್ಲಿ ತುಳು ಶಿಕ್ಷಕರು, ಕನ್ನಡ ಶಿಕ್ಷಕರಲ್ಲಿ ನೇಮಕನೇ ಇಲ್ಲ. ಸೊ ಹಾಗಾಗಿ ಅವರು ಪಾಪ ಭಾಳ ಹಳಲನ್ನ ತೋಡ್ಕೊಂಡಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಕಾಸರಗೋಡು ಭಾಗ ಆಗಿರ್ಬೋದು, ನಮ್ಮ ಬಳ್ಳಾರಿ ಭಾಗ ಆಗಿರ್ಬೋದು, ಅಥವಾ ಈ ಮರಾಠಿ ಪ್ರದೇಶಕ್ಕೆ ಹೊತ್ಕೊಂಡಿರ್ತಕ್ಕಂಥ ಗಡಿ ಭಾಗದಲ್ಲಿ ನಮ್ಮ ಕನ್ನಡಿಗರ ಮಕ್ಕಳಿಗೆ ಶಾಲೆಗಳು ಭಾಳಷ್ಟು ಕಟ್ಟಡನೂ ಕೂಡ ಭಾಳ ಹದಗೆಟ್ಟು ಹೋಗಿದೆ. ಅದರ ಕಡೆಗೂ ನಮ್ಮ ಸನ್ಮಾನ್ಯ HK ಪಾಟೀಲ್ ಅವರು ಹೇಳಿದ ಹಾಗೆ ಒಂದಿಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಪಡಿಸಿ ಆ ಭಾಗದ ಕನ್ನಡಿಗರಿಗೂ ಒಂದಿಷ್ಟು ಉತ್ತೇಜನ ಕೊಡ್ತಕ್ಕಂಥ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಸರ್ಕಾರ ನಮ್ಮ ಜೊತೆಗಿದೆ ಅಂತಕ್ಕಂಥ ಮಾಡಲಿಕ್ಕೆ ಅದಕ್ಕೆ ಒಂದು ಅವಕಾಶವನ್ನು ಅವ್ರಿಗೆ ಕೊಡಬೇಕು, ಆ ನೆರವನ್ನು ನೀಡಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನೀವು ಹೇಳಿ. ಅಧ್ಯಕ್ಷರೇ, ಈಗ ಕೊಡ್ತೀನಿ. ಶಾಲೆ ಬಗ್ಗೆ ಹೇಳಿದ್ರಂತ ನಾನು ಮುಂದೆ ಪ್ರಸ್ತಾಪ ಮಾಡ್ಬೇಕಾಯ್ತು. ಪುಸ್ತಕ ಸಹಿತ ಕೊಡ್ತಾ ಇಲ್ಲ ಅವ್ರಿಗೆ.
ನಮ್ಮಲ್ಲಿ ಆಂಧ್ರ ಪ್ರದೇಶಕ್ಕೆ ಬರ್ತಕ್ಕಂಥ ಇರ್ತಕ್ಕಂಥ ಶಾಲೆಗಳು, ಬಿಲ್ಲಿಗೆ ನಾನು ಅಲ್ಲಿ ಗಡಿ ಸಂಬಂಧಪಟ್ಟಿದ್ದಲ್ಲ ಭಾಗದಲ್ಲಿ ಅದು. ಇರ್ತಕ್ಕಂಥ ಶಾಲೆಗಳಿಗೆ ನಾನು ಅಲ್ಲಿ ರಾಯಚೂರಿನಲ್ಲಿ ಅಂಬ್ರೇಗೌಡ್ರೆ, ಸಚಿವನಾಗಿದ್ದಾಗ ನಾನೇ ಬಿಲ್ಲಿಗೆ ಹೋಗಿ ಸಂಬಂಧಪಟ್ಟಿದ್ದಲ್ಲ. ಪುಸ್ತಕಗಳನ್ನ ಸಂಬಂಧಪಟ್ಟ 10 ಶಾಲೆಗಳಿಗೆ ಭೇಟಿ ಕೊಟ್ಟು ಪುಸ್ತಕಗಳನ್ನು ಕೊಟ್ಟು ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಅವರು ಬೇಡಿಕೆ ಇಟ್ಟರೆ ಅದನ್ನ ಪೂರೈಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಲಿ. ಅದು ಬಹಳ ಮುಖ್ಯವಾದದ್ದು. ಕೆ. ಸೋಮಯ್ಯ ದಯವಿಟ್ಟು ಅವರು ಮಾನ್ಯ ಅಧ್ಯಕ್ಷರ ಸಚಿವರಿಗೆ ಅದನ್ನು ತಿಳಿಸಿ. ಓಕೆ. ಮತ್ತೆ ಅಧ್ಯಕ್ಷರೇ, ನಮ್ಮ ಸಿರುಗುಪ್ಪ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದೋನಿ ಮತ್ತು ಆಲೂರು ಭಾಗ, ಅಲ್ಲಿಗೆ ಸುಮಾರು 12 ಹೈಸ್ಕೂಲ್ಗಳು ಬರ್ತಾ ಇದ್ದಾವೆ. ಅಲ್ಲಿ ಕನ್ನಡ 12 ಹೈಸ್ಕೂಲ್ಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಯಲ್ಲಿ ಹಿಂದೆ ಸುಮಾರು 3 ವರ್ಷದ ಕೆಳಗಡೆ 12,000 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಈಗ 8,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಲ್ಲಿ ಇಂದಿನ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಗಡಿನಾಡ ಕನ್ನಡಿಗರಿಗೆ ವ್ಯವಸ್ಥೆ ಅಲ್ಲಿ ಒಂದು ಎಜುಕೇಶನ್ಗಳು ಸಿಗ್ತಾ ಇದ್ದು ಈ ಒಂದು ಕರ್ನಾಟಕದ ವತಿಯಿಂದ. ಈಗ ಅಲ್ಲಿ ಎಜುಕೇಶನ್ ಸಿಗೋದು ಬಹಳ ಅಪರೂಪ ಆಗಿದೆ. ಅಲ್ಲಿ ಈ ಶಿಕ್ಷಕರ ಕೊರತೆ ಆಗಿದೆ. ಇಂದಿನ ದಿನಗಳಲ್ಲಿ ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿತ್ತು, ಇವತ್ತು ಈಗ ಅಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕುಮ್ಮು ವೀರಭದ್ರಪ್ಪನವರು ಆವತ್ತಿನ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಳ್ಳೆ ಒಂದು ಎಜುಕೇಶನ್ ಕೊಡೋ ಒಂದು ವ್ಯವಸ್ಥೆ ಏರ್ಪಾటు ಮಾಡಿದ್ರು ಆ ಸಂದರ್ಭದಲ್ಲಿ. ಈಗ ಇವತ್ತು ನಮ್ಮ ಗಡಿನಾಡು ಕನ್ನಡಿಗರಿಗೆ ಅಲ್ಲಿ ಬಹಳಷ್ಟು ತೊಂದರೆ ಆಗ್ತಿದೆ ಎಜುಕೇಶನ್ ಸಲುವಾಗಿ. ಅದಕ್ಕೆ ಎಜುಕೇಶನ್ ಸಲುವಾಗಿ ಈಗಾಗಲೇ ಬರ್ತಾ ಬರ್ತಾ ಸ್ಕೂಲ್ಗಳು ಮುಚ್ಚಕ್ಕೆ ಹಚ್ಚಿದಾವೆ. ಆ ಸ್ಕೂಲ್ಗಳನ್ನ ನಾವು ನಮ್ಮ ಕನ್ನಡಿಗರಿಗೆ ನಾವು ಉಳಿಸ್ಬೇಕಾದ್ರೆ ಈಗ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ಫೋನ್ ಮಾಡಿದ್ರು, ನಮಗೆ ಕಣ್ಣೀರು ಬರ್ತಿದ್ದೇವೆ, ನಮ್ಗೆ ಕರ್ನಾಟಕ ಇದ್ರೆ ಚೆನ್ನಾಗಿತ್ತು, ಆಂಧ್ರ ಗಡಿಭಾಗಿದೆ, ಆಂಧ್ರ ಗಡಿಭಾಗ ಇರೋದ್ರಿಂದ ನಮ್ಗೆ ಬಹಳ ಅನ್ಯಾಯ ಆಗ್ತಿದೆ, ಕರ್ನಾಟಕಕ್ಕೆ ಸೇರ್ಸೇರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಂದಿನ ದಿನಗಳಲ್ಲಿ ರಂಗನಗೌಡರು, ಬದ್ನಾಳ್ ರಂಗನಗೌಡರು ಮತ್ತು ರಾಘವೇಂದ್ರಾಚಾರ್ಯ ಅವರು ಬಹಳ ಒತ್ತಾಯ ಮಾಡಿದ್ರು ಕರ್ನಾಟಕದಲ್ಲಿ ಸೇರ್ಸಂಬಕ್ಕಾಗಲಿಲ್ಲ. ಕೌತಾಳಿ ಇರ್ಬೋದು ಅಥವಾ ಅರಿವಾಣ ಇರ್ಬೋದು ಅಥವಾ ಅರಿವಾಣ ಮತ್ತು ಒಳಗುಂದೆ, ಇವೆಲ್ಲ ಹಳ್ಳಿಗಳು ಸುಮಾರು 40 ಹಳ್ಳಿಗಳು ಬರ್ತಿದ್ವು. ಅದಕ್ಕೆ ಅಲ್ಲಿ ಬಹಳ ಕನ್ನಡಿಗರಿಗೆ ತೊಂದರೆ ಆಗ್ತಿದೆ. ಎಜುಕೇಶನ್ಗೆ ಹೆಚ್ಚಿನ ಒತ್ತು ಕೊಡ್ಬೇಕಂತಂದೇಳಿ ಮಾನ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ. ನಾಡಗೌಡರು. ಅಧ್ಯಕ್ಷರೇ, ಈಗಾಗಲೇ ಅವರು ಹೇಳಿದಂಗೆ ಎಲ್ಲರೂ ಹೇಳಿದ ಹಾಗೆ ನಾನು ಆ ಕನ್ನಡ ಪ್ರಾಧಿಕಾರ ಸಮಿತಿ ಸದಸ್ಯನಾಗಿ ಕೆಲವು ಶಾಲೆಗಳಿಗೆ, ಗಡಿನಾಡ ಶಾಲೆಗಳಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಪರಿಸ್ಥಿತಿ ಏನಿದೆ ಅಂದರೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಅಲ್ಲಿ ಭಾಳ ಆದರೆ ಹೈಸ್ಕೂಲ್ ಮಟ್ಟಕ್ಕೆ ಮಾತ್ರ ಶಿಕ್ಷಣ ಇದ್ದಾವೆ. ಹೈಸ್ಕೂಲ್ ಆದಮೇಲೆ ನಮ್ಮ ಭಾಗಕ್ಕೆ ಬಂದು ಕಾಲೇಜುಗಳಿಗೆ ಸೇರಬೇಕಾದ್ರೂ ಕೂಡ ಆ ಮಕ್ಕಳಿಗೆ ತೊಂದರೆಗಳಾಗ್ತಾ ಇದ್ದಾವೆ. ಬಿಲ್ಲು ವಿಷಯ ಅದಲ್ಲ ನಾಡಗೌಡ್ರೆ. ಅಲ್ಲ ಸರ್, ಅದು ಮತ್ತೆ ಈಗ ಅವ್ರು ಮಾತಾಡಿದ್ದೆಲ್ಲ ಅದೇ ವಿಷಯ. ಅದ್ರ ಸಲುವಾಗಿ ಹೇಳ್ತಾ ಇದ್ದೇನೆ. ನಾನು ಹೇಳ್ತಿದ್ದೀನಿ, ಕೇಳ್ತಿದ್ದೀನಿ. ನೀವು ಅದ್ರ ಸಲುವಾಗಿ ನಾನು ಹೇಳಿದ್ದು ಈ ತರದ ಸಮಸ್ಯೆಗಳು ಇದ್ದಾವಲ್ಲಿ. ಈಗ ಅವ್ರು ಹೇಳಿದ ಹಾಗೆ ಅದಕ್ಕೆ ಒತ್ತು ಕೊಟ್ರೆ ಮತ್ತೆ ಕನ್ನಡಿಗರಿಗೆ ಅನುಕೂಲ ಆಗ್ತದೆ. ಆ ಸಮಸ್ಯೆಗೆ ನಾವು ಹೈದರಾಬಾದ್ ಹೋಗಿ ಸರ್ಕಾರದ ಜೊತೆ ಮಾತನಾಡಿ ಕೂಡ ಬಂದಿದ್ದೇವೆ. ಈ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು ಅಷ್ಟೇ. ಮಾನ್ಯ ಅಧ್ಯಕ್ಷ, ಒಂದು ಕ್ಲಾರಿಫಿಕೇಶನ್, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿನ ಅಥವಾ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಗಡಿ ಆಸುಪಾಸ ಇರ್ತಕ್ಕಂಥ ಕನ್ನಡಿಗರು ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಹೇಳಿದ್ರೆ ನಾವು ಮಾತಾಡ್ಬೋದು. ಕುಮಾರ್ ಬಂಗಾರಪ್ಪನವ್ರೇನು, ಒಂದು ತಾಲೂಕನ್ನ ನೀವು ಗಡಿ ಅಂತೇಳಿ ಗುರುತು ಮಾಡಬೇಕು ಅಂದ್ರೆ ಅದ್ರ ವ್ಯಾಪ್ತಿನ ನೀವು ಮಾಡ್ತೀರಾ ಅಥವಾ ಮೂಲೆ ಅಥವಾ ಅಂಚು ಅಥವಾ ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಮಾಡ್ತೀರಾ ಅನ್ನೋದನ್ನ ಒಂದು ಕ್ಲಾರಿಫಿಕೇಶನ್. ಒಂದು ವೇಳೆ ನೀವು ಗಡಿ ಅಂತ ಗುರುತು ಮಾಡೋದಾದ್ರೆ ಇಡೀ ಕರ್ನಾಟಕದ ಗಡಿಯನ್ನ ಒಂದು ಬಫರ್ ಝೋನ್ ಅಂತ ಹೇಳ್ಬಿಟ್ಟು ಮಾಡ್ಕೊಬಿಡಿ. ಒಂದು 10 ಕಿಲೋಮೀಟ್ರು, 50 ಕಿಲೋಮೀಟ್ರು, 100, ಅದ್ರ ಎಂಟೈರ್ ಈ ರೀಜನ್ ಅಂತ ಮಾಡಿ. ಯಾಕಂದ್ರೆ ತಾಲೂಕ ನೀವು ಐಡೆಂಟಿಫೈ ಮಾಡಕ್ ಹೋದ್ರೆ ಕೆಲವು ತಾಲೂಕುಗಳು ಸಣ್ಣದಾಗ್ಬೋದು, ಕೆಲವು ತಾಲೂಕುಗಳು ದೊಡ್ಡದಾಗ್ಬೋದು. ಬಫರ್ ಝೋನ್ ಅಂತ ಹೇಳ್ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ನೀವು ಎಲ್ಲಿ ಮಾಡೋಕ್ ಹೋಗ್ಬೇಕು ಅಂತಿದ್ದೀರಿ. ತಾಲೂಕುಗಳು ಸಿಕ್ಕರೆ ಸರಿ, ಇಲ್ಲ ಅಂದ್ರೆ ಕೆಲವು ತಾಲೂಕುಗಳು ಹಾಗಾಗಿ ಅದನ್ನ ಸ್ವಲ್ಪ ಭಾರಿ ಲಿಮಿಟೆಡ್ ಸ್ಕೋಪ್ ಬಿಲ್ ಇದು. ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವುದಾದ್ರೂ ಏರಿಯಾನ ಸೇರಿಸುವಾಗ ಅಥವಾ ಕೈ ಬಿಡಬೇಕಾದ್ರೆ ಸಣ್ಣ ಒಂದು ಊರು ಸೇರಿಸ್ಬೇಕು ಅಂದರೂ ಇನ್ನೊಂದು ಬಿಲ್ ತರಬೇಕಾಗಿತ್ತು. ಅದರ ಬದಲೇ ನಾವು ಅದನ್ನು ಕಾನೂನು ಅಮೆಂಡ್ ಮಾಡಿಕೊಂಡು ಅಂಥ ಅಡಿಷನ್ ಡಿಲಿಷನ್ ಏನಾರು ಆಗೋದಾದರೆ
ಒಂದು ಗೌರ್ಮೆಂಟ್ ಆರ್ಡರ್ ಅಥವಾ ನೋಟಿಫಿಕೇಶನ್ ಮುಖಾಂತರ ಮಾಡಲಿಕ್ಕೆ ಪರ್ಮಿಷನ್ ಕೇಳಕ್ಕೆ ಅಷ್ಟೇ ಈ ಬಿಲ್ ಇಟ್ಟಿರೋದು ನಾವು. ದಯವಿಟ್ಟು ಇದಕ್ಕೆ ಇಷ್ಟೊಂದು ವ್ಯಾಪಕವಾಗಿ ಮಾತಾಡಿ ನಂಗೆ ಉತ್ತರ ಹೇಳಕ್ಕೆ ಬರಲ್ಲ. ಈ ಬಿಲ್ಲನ್ನು ಇಷ್ಟಕ್ಕೆ ಸೀಮಿತವಾಗಿ ಪಾಸ್ ಮಾಡಿಕೊಡ್ಬೇಕು. ಉಳಿದಿದ್ದನ್ನ ನೀವು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತೊಗೊಂಡ್ಬಿಡಿ, ಅದು ಇಂಪಾರ್ಟೆಂಟು. ಸಂಬಂಧಪಟ್ಟ ಕನ್ನಡ ಈ ಶಿಕ್ಷಣ ಸಚಿವರು ನಿಮ್ಗದು ಈಗ ಎಚ್ ಕೆ ಪಾಟೀಲ್ರು ಪ್ರತ್ಯೇಕ ಮಂತ್ರಿ ಮಾಡಬೇಕು ನೀವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಹೀಗಿದ್ದೆಲ್ಲ ಕನ್ಸರ್ನ್ ನೋಡಿ ಅದು ಏನೇನು ಮಾಡ್ತಿರೋ ಅಂತ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಅಧ್ಯಕ್ಷರೇ, ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಜ್ಞಾನೇಂದ್ರ ಅವರದ್ದು ಬಿಲ್ ಬಗ್ಗೆ ವಾಪಸ್ ಪಡೆಯೋದು, ಅದು ಎಲ್ಲ ಲಾ ಡಿಪಾರ್ಟ್ಮೆಂಟ್ಲು ಅಭಿಪ್ರಾಯ ಎಲ್ಲ ತೊಗೊಂಡಿದ್ದು ನಾನು ತರಿಸ್ಕೊಂಡಿದ್ದೀನಿ. ಅದು ಇದೇ ಪ್ರೊಸೀಜರ್ ಮಾಡೋದು ಅನ್ನೋದು ಫೈನಲ್ ಆಗಿದೆ. ನೀವೇನೋ ಹೇಳೋದಿದೆಯಾ ಜ್ಞಾನೇಂದ್ರ? ಇಲ್ಲ ಸರ್, ನಾನು ಮೊನ್ನೆ ಕೂಡ ಚರ್ಚೆ ಮಾಡಿದ್ವಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮನ್ನು ಸಮಸ್ಯೆನ ಎತ್ತಿದ್ರು. ಅದ್ರ ಬಗ್ಗೆ ಈಗಾಗಲೇ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ವಿ. ಅಲ್ಲಿಯೂ ಕೂಡ ಇದನ್ನು ಹೀಗೆ ವಿಡ್ರಾ ಮಾಡ್ಬೋದು, ಬಿಲ್ಲಾಗಿ ತರುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಒಪಿನಿಯನ್ ಬಂದಿದೆ. ಆದ್ದರಿಂದ ದಯಮಾಡಿ 21ನೇ ಸಾಲಿನ ಬಂದಿಗಳ ಗುರುತಿಸುವಿಕೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಬಂದಿಗಳ ಗುರುತಿಸುವಿಕೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಹಿಂಪಡೆಯಬೇಕು. ವಿಧೇಯಕವನ್ನು ಹಿಂಪಡೆಯುತ್ತಿದ್ದೇನೆ. ವಿಧೇಯಕವನ್ನು ಹಿಂಪಡೆಯಲಾಯಿತು. ಈಗ ಗಮನ ಸೆಳೆಯುವ ಸೂಚನೆ. ಎಲ್ಲಿ ಕೊಡ್ರಿ, ಎಲ್ಲಿ ಹೋಯ್ತ್ರಿ ನೀವು? ಇಲ್ಲಿಟ್ಟವ್ರು ತೊಗೊಂಡೋಗ್ಬಿಟ್ರು. ಅಜಯ್ ಧರ್ಮ್ ಸಿಂಗ್ ಇಲ್ಲ. ಈ ಸ್ಥಿತಿ ಯಶವಂತರಾಯ್ ಗೌಡ, ವಿಠಲ್ ಗೌಡ ಪಾಟೀಲ್. ಅಧ್ಯಕ್ಷರೇ, ದಯಮಾಡಿ ಇನ್ನು ಮೂರೇ ಇದೆ ರೀ, ಮೂರೇ ಇದೆ. ಮೂರೈದು ಹೇಳಕ್ಕೆ ಯಾರಿದ್ದಾರೆ ಇಲ್ಲಿ? 2 ಅಥವಾ 3 ಇದೆ ಅಷ್ಟೇ ರೀ. ದಯವಿಟ್ಟು ನಾಳೆ ಬೆಳಿಗ್ಗೆ ಎಲ್ಲ ನೀವು ನಿಮ್ಮನ್ನೇ ನಂಬಿದ್ದಾರೆ ಎಲ್ಲರೂ. ಅದಕ್ಕೆ ಬೇಡ ಅಂತ ಹೇಳ್ತೀವಿ. ನಾಳೆ ತಗೊಳ್ಳಿ. 3 ಇದೆ ರೀ, 3 ನಡೆಸ್ಕೊಳ್ಳಿ, ನಾವು ಹೋಗ್ತೀವಿ. ಯಶವಂತರಾಯ್ ಗೌಡ, ವಿಠಲ್ ಗೌಡ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರಿಲ್ಲ, ಉತ್ತರ ಯಾರು ಹೇಳ್ತಾರೆ ಸರ್? ಉತ್ತರ ಸರ್ಕಾರದ ಪರವಾಗಿ ಸಚಿವರು ಹೇಳ್ತಾರೆ. ಅಲ್ಲ, ರೆವಿನ್ಯೂ ಮಿನಿಸ್ಟರ್ ಇಲ್ಲ, ಸಚಿವರು ಯಾರು ಹೇಳ್ತಾರೆ? ಯಾರಾದ್ರೂ ಹೇಳ್ತಾರೆ ಸರ್? ಮಾನ್ಯ ಅಧ್ಯಕ್ಷರೇ, ತಮ್ಗೆ ಗೊತ್ತಿರೋ ಹಾಗೆ ಬಿಜಾಪುರ ಜಿಲ್ಲೆ ಭೌಗೋಳಿಕವಾಗಿ ಭಾಳ ದೊಡ್ಡದು ಇರ್ತಕ್ಕಂಥ ಜಿಲ್ಲೆ. ಅದರಲ್ಲಿ ಇಂಡಿ ಹೊಸದಾಗಿ ಜಿಲ್ಲೆ ಮಾಡಿರಿ ಅನ್ನುವಂಥ ಒಂದು ಅಭಿಪ್ರಾಯ ನಮಗಿದೆ. ಅಲ್ಲಿ ಕ್ರಿಮಿನಲೈಸೇಷನ್ ಜಾಸ್ತಿ ಇದೆ, ಗಡಿ ಭಾಗದಲ್ಲಿದೆ. ಆ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಅದೊಂದು ಹೊಸದಾಗಿ ಜಿಲ್ಲೆ ಆಗಬೇಕು. ಈಗ 13 ತಾಲೂಕು ಇವೆ ಅಧ್ಯಕ್ಷರೇ. ಹೇಳಿ ಹೇಳಿ ಹೇಳಿ. ಅಲ್ಲ, ಯಾರು ಉತ್ತರ ಯಾರು ಹೇಳ್ತಾರೆ ಅನ್ನೋದ್ರ ಇಲ್ಲಿ ಯಾರೋ ಸರ್ಕಾರದ ಪರವಾಗಿ ಮಂತ್ರಿಗಳು ಉತ್ತರ ಹೇಳ್ತಾರೆ. ಹೇಳಿ. ಅಲ್ಲಿ ಜ್ಞಾನೇಂದ್ರ ಅವರು ಸಿದ್ಧ ಇದ್ದಾರೆ. ಅವ್ರು ಸಂಬಂಧಪಟ್ಟ ಮಂತ್ರಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಅಶೋಕ್ ಅವ್ರು ಎಲ್ಲೋದ್ರು ನೋಡ್ರಿ. ಗಮನ ಸೆಳೆಯುವ ಸೂಚನೆ ಯಾರು ನಡೆಸ್ಬೇಕು? ಮತ್ತೆ ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಇನ್ನ ಅವ್ರದ್ದು ಮುಂದಿಂದು ಅವರದ್ದೇ ಇದೆ, ಕಂದಾಯ ಸಚಿವರದ್ದೇ ಇದೆ. ಅಲ್ಲ ಅಧ್ಯಕ್ಷರೇ, ಬೆಳಗ್ಗೆ ಹೆಂಗ್ ತಗೊಳ್ರಿ? ಇವತ್ತಿನ ಅಜೆಂಡಾ ಇವತ್ತು ಮುಗಿಸ್ಬೇಕೋ ಬೇಡ? ನಮ್ಮ ಶಾಸಕರುಗಳು ಕುತ್ಕೊಂಡಿರ್ತಾರೆ. ನಾನು ಸಚಿವರು, ನೀವು ಅವ್ರಿಗೆ ಡ್ಯೂಟಿ ಹಾಕಿರ್ತಾರೆ, ಇಲ್ಲಿ ಇರ್ಬೇಕಲ್ಲ.
ಏನ್ ಇನ್ನು 6:15 ಆಗಿದೆ, ಇನ್ನು 8:15 ಆದ್ಮೇಲೆ ಹಿಂಗ್ ಹೋದ್ರು ನನಗೂ ಅರ್ಥ ಉತ್ತರ ಆಗುತ್ತೆ. ಕರ್ನಾಟಕದ ಬಗ್ಗೆ ಅಧ್ಯಕ್ಷರೇ, ಅದಕ್ಕೆ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಏನ್ ಮಾಡೋದು ನಿಮ್ಗೆ? ಉತ್ತರ ಕನ್ನಡ ಚರ್ಚೆ ಬೇಡ. ರೈತರ ಮಹತ್ವದ ವಿಚಾರ ಇದೆ ಮಾನ್ಯ ಅಧ್ಯಕ್ಷರೇ. ಆ ಸಂಬಂಧಪಟ್ಟಾಗೆ ಈಗ ಇಂಧನ ಮಂತ್ರಿ ಇಲ್ಲ, ಕಾನೂನು ಮಂತ್ರಿ ಇಲ್ಲ, ಮುಖ್ಯಮಂತ್ರಿಗಳಿಲ್ಲ, ಜನ ಇಲ್ಲ. ಯಾರಿಗೆ ಕೇಳ್ಬೇಕು ಅಧ್ಯಕ್ಷರೇ ಉತ್ತರಾಯಣ ಇದನ್ನ? ಕೃಷಿ ಸಚಿವರು ಇಲ್ಲ, ಲೋಕೋಪಯೋಗಿ ಸಚಿವರು ಇಲ್ಲ, ಇಂಧನ ಸಚಿವರಿಲ್ಲ, ಆರೋಗ್ಯ ಸಚಿವರು ಇಲ್ಲ, ಇದು ವೈದ್ಯಕೀಯ ಕುಟುಂಬ ಇದಾಯ್ತಲ್ಲ, ಮತ್ತೆ ಏನ್ ರೇವಣ್ಣ ಇದೆಲ್ಲ ಉತ್ತರ ಬಂತ ಈಗ ಎಲ್ಲ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣರು ಇಲ್ಲ, ಎಲ್ಲ ಡ್ಯೂಟಿ ಇದೆ. ಸರ್ ಹೇಳಿದ್ದಾರೆ. ಯಾರಿಗಾದೊಬ್ಬರು ಜವಾಬ್ದಾರಿ ವಹಿಸ್ಬೇಕಲ್ಲ ಅದ್ರ ಮುಂಚೆ ಕೊಡುವ ಮುಂಚೆ. ಅವ್ರು ಯಾರಿಗೂ ಹೇಳಿದ್ದಾರೆ? ಶಶಿಕಲಾ ಜೊಲ್ಲೆ ಅವರಿಗೆ ಯಾರ್ದು ಹೇಳಿದ್ದಾರೆ? ಯಾವ್ದು ಜವಾಬ್ದಾರಿ ಅವ್ರಿಗೆ ಕೊಟ್ಟು ಅವ್ರಿಗೆ ಉತ್ತರ ಹೇಳ್ಬೇಕು. ಅನಿಲ್ ಕುಮಾರ್ ಅವರು ಮತ್ತು ನಾಗೇಶ್ ಅವರು ಶಿಕ್ಷಣ ಸಚಿವರು ಮತ್ತೆ ಅಲ್ಲ, ಅವ್ರದ್ದು ಯಾವ ಶಿಕ್ಷಣ ಸಚಿವರದ್ದು ಅಂದ್ರೆ ರೇವಣ್ಣ ಅವ್ರು ಇಲ್ಲ, ನೀವು ಬಚಾವಾದ್ರಿ. ಪರಮೇಶ್ವರ್ ನಾಯ್ಕ್ ತಡ್ರಿ, ಪರಮೇಶ್ವರ್ ನಾಯ್ಕ್ ಯಾವ ಮಂತ್ರಿ? ಇಂಧನ ಮಂತ್ರಿಗಳದ್ದು ಉತ್ತರ ಬರಲಿಲ್ಲ, ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಡ್ತೀನಿ. ಸಭಾಧ್ಯಕ್ಷ ಬಂತ? ಅರೆ ನನಗೆ ಬಂದಿಲ್ಲ, ಇಲ್ಲಿ ನನಗೂ ಉತ್ತರ ಬಂದಿಲ್ಲ ಸರ್, ಉತ್ತರ ಕೊಟ್ಟಿಲ್ಲ. ಲೈನ್ ಹಿಡಿದು ನೋಡ್ರಿ, ಕರೆಂಟ್ ಅದೆಯೋ ಎಲ್ಲ ಹೇಳಿ. ಉತ್ತರ ಇದೇನಾಗಿದೆ, ನೀವು ಪ್ರತಿ ಸಲ ಅವರಿಗೆ ಸಪೋರ್ಟ್ ಮಾಡಿ 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 ಈಗ ಅವ್ರ ಉತ್ತರ ನೀವೇ ಕೊಡ್ಬೇಕಂತ ಅಪೇಕ್ಷೆ ಪಡ್ತಿದ್ದಾರೆ. ವಿಪ್ ಅವರೇ, ಸಚಿವರೆಲ್ಲ ಎಲ್ಲೆಲ್ಲಿದ್ದಾರೆ ನೋಡ್ರಿ, ಅವ್ರು ಬರ್ಲಿ. ಅವರೆಲ್ಲ ಸರ್ ಪರಮೇಶ್ವರ್ ನಾಯ್ಕ್ ಅವ್ರಿಗೆ ಸುನೀಲ್ ಅವರೇ ಮಾತಾಡ್ತಾ ಇದ್ರು. ಸರ್ ಪರಮೇಶ್ವರ್ ನಾಯ್ಕ್ ಅವ್ರು ನಿನ್ನೆ ಬಂದಿರ್ಲಿಲ್ಲ, ಅವ್ರು ಉತ್ತರ ಕೊಡಕ್ ಸಿದ್ಧ ಇದ್ರು. ಅವ್ರು ಇವತ್ತು ನಾನು ಸ್ಪೀಕರ್ ತಗೊಂಡೆ ಅಧ್ಯಕ್ಷರೇ, ಈಗ ಕಾನೂನು ಸಚಿವರು ನಿಮ್ಮ ಎದುರಿಗೆ ಈಗ ನಾನು ಸಭಾಧ್ಯಕ್ಷನಾಗಿ ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳ್ಬಹುದು ಕೇಳಬಹುದು. ಅವ್ರ ಜವಾಬ್ದಾರಿ ಅವ್ರಿಗೆ ಬೇಕಲ್ಲ, ನಾನು ಇನ್ನೇನು ಹೇಳೋದು? ನಾನು ಸರ್ ಸೋಮವಾರ ಹಾಕಿ ಸರ್. ಸೋಮವಾರ ನನಗೆ ಬೇರೆ ಬಿಸ್ನೆಸ್ ಇಲ್ವಾ? ನನಗೆ ಎಲ್ಲರೂ ಗಮನ ಸರ್ ಸರ್ ನಾವು ನಾವ್ ಯಾರು ಕೇಳ್ಬೇಕಾಗಾದ್ರೆ ನಮ್ ರಕ್ಷಣೆಗೆ ನೀವೇ ನಾವು ನಡೆದಿವಲ್ಲ ಸರ್. ಎಲ್ರು ಎದ್ದು ಹೋದ್ರ ಮತ್ತೆ ನಾವ್ ಯಾರನ್ನು ಕೇಳೋದು? ಈಗ ಒಂದ್ ಕೆಲಸ ಮಾಡೋಣ ಸರ್. ಈಗ ವಿಪ್ ಅವರಿಗೆ ನಾನು ಸೂಚಿಸ್ತೇನೆ, ಯಾವ್ಯಾವ ಸಚಿವರು ಎಲ್ಲೆಲ್ಲಿದ್ದಾರೆ ಕರೆಸ್ರಿ. ನಾನು ಇಲ್ಲೇ ಕೂತ್ಕೋತೀನಿ, ಇವರು ಅಲ್ಲೇ ಕೂತ್ಕೋತಾರೆ. ಒಂದ್ಸಲ ನೋಡೋಣ. ನಾಳೆಗೆ ಹಾಕ್ಬಿಡಿ ಸರ್. ಮಾತಾಡ್ಲಿಕ್ಕೆ ಸರ್ ನಾವು ಉತ್ತರ ಕೊಡಿಸ್ತೀವಿ. ನಾಳೆಗೆ ಆಗುದಿಲ್ಲ, ನಾಳೆಗೆ ಹಾಕ್ಸಿ ಸರ್. ಎಲ್ಲ ಹೋಗ್ಬಿಟ್ಟಿದ್ದಾರೆ ಸರ್. ಎಲ್ಲ ಹೋಗಿದ್ದಾರೆ ಅಂದ್ರೆ ಎಲ್ಲಿ ಹೋದ್ರಿ? ನಾಳೆಗೆ ಹಾಕ್ಸ್ಬಿಡಿ. ಎಲ್ಲಿ ಹೋದ್ರು ಅನ್ನೋದು ಬೇಕಲ್ಲ. ಬೆಳಗಾಮದಲ್ಲಿ ಸೆಷನ್ ಕರೆದು 6:15 ಆಗಿದೆ. ನಾನು ಇನ್ನು 8:15 ಆದ್ರೆ ನಿಮ್ ಪ್ರಶ್ನೆ ಬೇರೆ. 6:15ಗೆ ನೀವು ಹೀಗೆ ಈ ಸದನದಲ್ಲಿ ಉತ್ತರಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ ಲಾ ಮಿನಿಸ್ಟರ್ ಹೀಗೆ ಹೇಳಿ ಅಂದ್ರೆ ನಾನೇನ್ ಹೇಳ್ಬೇಕ್ರಿ ಇಲ್ಲಿ? ನಾಳೆಗೆ ಹಾಕ್ಸಿ. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರೇ ಇದ್ದು ನನಗೆ ಇಲ್ಲಿ ಏನಾದ್ರು ಒಂದು ಹೇಳಿ ಕೇಳಿ ಮಾಡಿ ಏನಾದ್ರು ಮಾಡ್ಬೇಕು. ಅವರೇ ನಾವು 6:15 ಆಯ್ತು ಅಂತ ಎದ್ದೋದ್ರೆ ಸರ್ ನಾಳೆಗೆ ಹಾಕ್ಸಿ ಸರ್. ನಾನು ಉತ್ತರ ಕೊಡ್ತೀನಿ. ಯಾರನ್ನ ಅಂತ ಕರೆಸ್ರಿ, ನಾನು ಹೇಳ್ತೀನಿ. ನಮ್ಗೆ ಮಾತ್ರ ಜೋರ್ ಮಾಡಿದ್ದು ನಿಮ್ಗೂ ಜೋರ್ ಮಾಡ್ತೀನಿ, ಅವ್ರಿಗೂ ಜೋರ್ ಮಾಡ್ತೀನಿ. ನಾನು ಯಾರಿಗೆ ಯಾರು ಸರಿ ನಾವು ಯಾರಿಗೆ ಹೇಳೋದು ಜೋರ್ ಮಾಡ್ರಿ ಅಧ್ಯಕ್ಷರೇ. ಅಧ್ಯಕ್ಷರೇ ಜವಾಬ್ದಾರಿ ತಾಂತಕ್ಕಂಥ ಅಧ್ಯಕ್ಷರೇ. ಯಾವ ಮೀಟಿಂಗ್ ಸದನ ನಡೆಯುವಾಗ ನನ್ನ ಸದನ ಮುಖ್ಯನೋ ನಿಮ್ ಮೀಟಿಂಗು ಊಟ ತಿಂಡಿ ಮುಖ್ಯನೋ? ನನ್ಗೆ ಹೇಳ್ಬಿಡ್ರಿ ಯಾವ್ದು ಅಂತ. ಸಭೆ ನಿಮ್ಗೆ ಗೌರವ ಇಲ್ಲದ ರೀತಿ ಮಾಡ್ತಾರೆ. ಮತ್ತೆ ನಮ್ಮ ಅಧ್ಯಕ್ಷರೇ ತಡ್ರಿ, ಅವ್ರು ಯಾರೋ ಒಂದು ಉತ್ತರ ಕೊಡ್ಲಿಕ್ಕೆ ಜ್ಞಾನೇಂದ್ರ ಅವ್ರು ತಯಾರಾಗಿದ್ದಾರೆ. ನೀವ್ ಯಾವ್ದಕ್ ತಯಾರಿದ್ದೀರಿ? ಈಗ ಯಾವ ಸಚಿವರು ಇಲ್ಲ, ಅವ್ರೆಲ್ಲರ ಪರವಾಗಿ ನೀವ್ ಹೇಳ್ತೀರಿ ತಾನೆ? ನನಗೆ ಅದನ್ನ ಯಾರೋ ಒಬ್ರು ಹೇಳ್ರಿ. ನಾವು ತಯಾರಾಕೊಂಡಿದ್ದೇವೆ, ಯಾವ ಸಚಿವರು ಇಲ್ಲ, ಅವ್ರ ಪರವಾಗಿ ಉತ್ತರ ಸರ್ಕಾರದ ಪರವಾಗಿ ನಾವು ಹೇಳ್ತೇವೆ ಅಂತ ಒಬ್ರು ಗಟ್ಟಿ ಹೇಳ್ರಿ. ಅದನ್ನು ಹೇಳುದಿಲ್ಲ. ನಾನು ಹೇಳ್ತೀನಿ. ನಿಮ್ಮ ಗೌರವ ನಮ್ಗೆ ಮುಖ್ಯ ಆಗಿದೆ. ಬೆಂಕಿ ಹಚ್ಬೇಡಿ ಸುಮ್ಮನೆ, ನಾಳೆ ಕೊಡಿಸ್ತೀನಿ. ಓಕೆ, ಈಗ ನೋಡ್ರಿ ಒಂದೇ ನಿಮಿಷ ಬಂಡೆಪ್ಪ ಅವ್ರು ಒಂದೇ ನಿಮಿಷ ನಾಡ್ಗೌಡ್ರೆ ಒಂದ್ ನಿಮಿಷ ಕೂತ್ಕೊಡ್ರಿ. ನಾನು ಏನೋ ಒಂದು ಪರಿಹಾರ ಹುಡುಕ್ಬೇಕಲ್ಲ ಇಂಥ ಸಂದರ್ಭದಲ್ಲಿ. ಅದಕ್ಕೆ ಒಂದು ಕೆಲಸ ಮಾಡ. ಈಗ ನೀವು ಯಾವ ಸಚಿವರು ನಿಮ್ಗೆ ಯಾರ್ಯಾರು ಫೈಲ್ ಕೊಟ್ಟು ಹೋಗಿದಾರೋ ಅದ್ರ ವಿವರ ಎಲ್ಲ ಹೇಳಿ ಹೋಗಿದಾರೋ, ನೀವಾರು ಅಟ್ಲೀಸ್ಟ್ ನಿಮ್ದು ಯಾವ್ದಿದೆ ಅದನ್ನ ಹೇಳಿ. ನಿಮ್ಗೆ ಯಾರದ್ದಿದೆ? ಈಗ ಜ್ಞಾನೇಂದ್ರ ಅವರು ಅಶೋಕ್ ಅವ್ರದ್ದಿದೆ. ಎಲ್ಲ ಯಾವ್ದು? ಅಶೋಕ್ ಅವ್ರದ್ದು 3-4 ಇದೆ. ನಿಮ್ ಕೊಟ್ಟಿರೋದು ಯಾವ್ದು? ಯಶವಂತರಾಯಗೌಡ, ವಿಠಲ್ಗೌಡ. ಯಶವಂತರಾಯಗೌಡ್ರೆ ಅವ್ರು ಕೇಳ್ರಿ ಉತ್ತರವ, ಆಮೇಲೆ ಕಡಿ ಕೇಳೋಣ. ಒಂದ್ ನಿಮಿಷ ಅಧ್ಯಕ್ಷರೇ ಕೊಟ್ಟಿದ್ದಾರೆ. ಅಭಯ್ ಪಾಟೀಲ್ ಇದೆ. ಅಭಯ್ ಪಾಟೀಲ್ ಇದೆ. 2 ಬಂತು.
ತಡ್ರಿ ಒಂದ್ ನಿಮಿಷ ಅವ್ರು ಹೇಳಿ ತಡ್ರಿ, ಮುಗಿಸ್ಬಿಡೋಣ. ಯೂಟ್ಯೂಬ್ ಮುಗಿಸ್ಬಿಡೋಣ ತಡ್ರಿ. ನಮ್ದು ಹೆಲ್ತ್ ಮಿನಿಸ್ಟರ್ ಇಲ್ಲೇ ಅಕ್ಕಪಕ್ಕ ಇದಾರೆ, ಸತೀಶ್ ರೆಡ್ಡಿ ಕರ್ಸ್ಬಿಡಿ, ನಮ್ದು ಮುಗ್ದೋಗುತ್ತೆ. ಈಗ ಕೋವಿಡ್ ಸಭೆಗೆ ಹೋದ್ರು ಅಂತ ಹೇಳಿದ್ರಲ್ಲ, ಕೋವಿಡ್ ಸಭೆಗೆ ಹೋದ್ರು ಅಂತ ಹೇಳಿದ್ರು. ಅವ್ರು ಹೋಗಲ್ರಿ, ಇಲ್ಲಿ ಯಾರಿಗಾರು ಒಬ್ರು ಫೈಲ್ ಕೊಟ್ಟು ಹೋಗ್ಬೇಕಲ್ರಿ. ಏನು ಸದನ ಅಂದ್ರೆ ಇಷ್ಟು ಕ್ಯಾಶುವಲ್ ತಗೊಂಡ್ರೆ ನಾವ್ ಹೆಂಗ್ ನಡೆಸೋದು? ಉತ್ತರ ಕರ್ನಾಟಕದಲ್ಲಿ ನಡೆಸ್ಬೇಕು ಅಂತೀರಿ, ಮತ್ತೆ ನಡೆಸೋದು 10 ದಿನಕ್ಕೆ ಇಷ್ಟು ಸರಳ ಆದ್ರೆ? ಈಗ 1 ನಿಮಿಷ ತಡ್ರಿ, ಅವ್ರು ಯಾರ್ಯಾರಿಗೆ ಫೈಲ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತಾರು ನೋಡೋಣ. ಅಧ್ಯಕ್ಷರ ಇನ್ನೊಂದು 3-4 ಜನ ಉಳಿದಿದ್ದಾರೆ ಇಷ್ಟೋ ತನಕ, ಈಗ ಅವರು ಹೋಗ್ತಾರ. ಈಗ ಹೆಬ್ಬಾರ್ರೆಲ್ಲೋ ಇದ್ದೊಂಟ್ರು, ಹಂಗಾಗಿ ಅಧ್ಯಕ್ಷರೇ ಹೇಳಿ ನಾ ತಡ್ರಿ. ಅವ್ರು ಇವ್ರು ಹೇಳಿ ಕೋರಮ್ ಇಲ್ಲ ಅಧ್ಯಕ್ಷರೇ, ಕೋರಮೇ ಇಲ್ಲ. ನೀವು ಮತ್ತೆ ಕೋರಮ್ ಮುಗಿರಮ್. ನಾವು ಟಿವಿಯಲ್ಲಿ ಕೇಳಿದ್ದೇವೆ ಸಭಾಧ್ಯಕ್ಷ, ಟಿವಿಯಲ್ಲಿ ಇದು ನಾವು ದೂಡಿಕೊಂಡು ಹೋಗುದು ಒಮ್ಮೆ ಮುಗಿಲಿ ಅಂತ ಹೇಳಿ ಅಂತ ಪರಿಸ್ಥಿತಿ ಸಾಕ್ಷಾತ್ಗೆ ಕಾಣ್ತಾ ಇದೆ ನಮ್ಮ ಮುಂದೆ. ಕೇಳಿಲ್ಲ ಹಾಗೆ ಇಲ್ಲಿ ಕಾಣ್ತಾ ಇದೆ. ಕೇಳ್ಬೋದ್ರಿ? ನೀವು ಕೇಳ್ರಿ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಸರ್ ಬಿಟ್ಬಿಡಿ, ಟೆನ್ಷನ್ ಇಲ್ಲ ಸರ್. ಯಾಕೆ ಕರೆಯೋದಾಗಾದ್ರೆ ಸರ್ ಹೌಸಿನ ಆರ್ಡರ್ ಮಂತ್ರಿಗಳಿರಲ್ಲ ಅಂದ್ರೆ ಸದನ ಯಾಕೆ ಕರಿತೀರಿ? ಸದನ ಯಾಕೆ ಕರಿತೀರಿ ಅಂತ ಕೇಳಲಿಕ್ಕೂ ಯಾರು ಇಲ್ಲ. ಯಾರಿದ್ದಾರೆ? ಇದ್ದವ್ರು 3 ಜನ ಕುಂದಿರ್ಬೇಕು, ಉತ್ತರ ಕೊಡ್ತಾರೆ ಅಂತ. ಹೌದಪ್ಪ, ಉತ್ತರ ಕೊಡ್ರಿ, ನಮಗೇನು, ನಾವಿಬ್ರೇ ಕೇಳ್ತೀವಿ, ಕೊಡಿ ಉತ್ತರ. ಉತ್ತರ ಕೊಡಕ್ ನೀವು ಬೇಕಲ್ಲ. ಮಂತ್ರಿ ಕೇಳ್ಬೇಕಲ್ಲ ಸರ್. ನಾರಾಯಣಗೌಡ್ರೆ ನಿಮ್ಮ ಇಲಾಖೆ ಸಂಬಂಧಪಟ್ಟಿದ್ದಲ್ಲ ಇದು. ಯಶವಂತರಾಯ್ ಗೌಡ್ರು. ಅಧ್ಯಕ್ಷರೇ ಬಹಳ ನೋವಿನಿಂದ ನೀವು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಸಂಬಂಧ ಅಧಿವೇಶನ ಕರೆದು ಅದರಲ್ಲಿ ವಿಶೇಷವಾಗಿ ಗಡಿ ಭಾಗದ ಇಶ್ಯೂ ಇರೋದ್ರಂತ ಸಂದರ್ಭದಲ್ಲಿ ಒಂದು ಬಿಜಾಪುರ ಜಿಲ್ಲೆ, ಇನ್ನೊಂದು ವಿಂಗಡಣೆ ಆಗಲಿ ಜಿಲ್ಲೆ ಅಂತ ಹೇಳಿ ಇಂಡಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟು ಆಲಸ್ಯದಿಂದ ಈ ಸರ್ಕಾರ ಈ ರೀತಿ ವರ್ತನೆ ಮಾಡ್ತಿದ್ರೆ ಉತ್ತರ ಯಾರಿಂದ ಬಯಸೋದು ನಾವು? ಈಗ ಅವ್ರು ಕೊಡ್ತಾರೆ. ಅಧ್ಯಕ್ಷರೇ, ನಾನು ಒಂದು ಮಾತು ಹೇಳ್ತೀನಿ, ನೀವು ಉತ್ತರ ಕರ್ನಾಟಕದ ಜ್ವಲಂತ ವಿಚಾರಗಳ ಬಗ್ಗೆ 1 ದಿವಸ 2 ದಿವಸ ಇಟ್ಕೋಬೇಕಾಗಿತ್ತು. ಈ ಸಲ ಇಡೀ ಸದನದೊಳಗೆ ಉತ್ತರ ಕರ್ನಾಟಕ ಚರ್ಚೆನೆ ಬರಲೇ ಇಲ್ಲ. ಇಲ್ಲಿ ನೀವು ಈ ರೀತಿ ಸದನ ಅರ್ಥ ಏನು ಸರ್? ಆಡಳಿತ ದೃಷ್ಟಿಯಿಂದ ಕರ್ನಾಟಕಕ್ಕೆ ಅನುಕೂಲವಾಗಿ ಹೊಸ ಜಿಲ್ಲೆ ಮಾಡುವ ಸಂದರ್ಭದಲ್ಲಿ ಇಂಡಿ, ಚರ್ಚಣ, ಆಲ್ಮೇಲ, ಸಿಂದಗಿ, ದೇವರಿಪ್ಪರ್ಗಿ. ಅದೇ ನಂದೇನು ಸರ್ ರಿಕ್ವೆಸ್ಟ್ ಏನಂದ್ರೆ, ರಾಜ್ಯದೊಳಗೆ ಹೊಸದಾಗಿ ಜಿಲ್ಲೆ ಮಾಡುವಂತ ಸಂದರ್ಭ ಬಂದ್ರೆ, ನಾನು ಇವತ್ತೇ ಮಾಡ್ರಿ ಅಂತ ಹೇಳೋದಿಲ್ಲ, ನೀವು ಇನ್ನೊಮ್ಮೆ ಯಾವಾಗಾದ್ರೂ ಮಾಡುವಂತ ಸಂದರ್ಭ ಅಂತಂದ್ರೆ, ಇವತ್ತು ಬೆಳಗಾವಿ ಜಿಲ್ಲೆ ಇಲ್ಲೇ ವಿಂಗಡಣೆ ಆಗಿಲ್ಲ, ಇಂಥವು ಇನ್ನೂ ಅನೇಕ ದೊಡ್ಡ ದೊಡ್ಡ ಜಿಲ್ಲೆಗಳದಾವು. ವಿಂಗಡಣೆ ಆಡುವಂತ ಸಂದರ್ಭ ಬಂತು ಅಂದ್ರೆ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್. ಆಮೇಲೆ 13 ಜಿಲ್ಲೆಗಳನ್ನು ಒಳಗೊಂಡಂಥದ್ದು. ಆಮೇಲೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು, ನಮ್ಗಿಂತ ಭೌಗೋಳಿಕವಾಗಿ ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ಬಹಳ ಜಿಲ್ಲೆಗಳು ಈ ರಾಜ್ಯದಲ್ಲಿವೆ. ಮಡಿಕೇರಿ, ರಾಮನಗರ್, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ವಿಜಯನಗರ, ಇವು ನಮ್ಗಿಂತ ಪಾಪ್ಯುಲೇಷನ್ ಕಡಿಮೆ ಅದ, ಏರಿಯಾ ವೈಸು ಕಡಿಮೆ ಇರೋದ್ರಿಂದ ಅಲ್ಲಿ ಜಿಲ್ಲೆಗಳನ್ನು ಮಾಡಿದ್ದಾರೆ. ನಾನು ಯಾಕೆ ಇಂಡಿ ತಾಲೂಕ ಮಾಡೋ ಅಂತ ಹೇಳ್ತೀನಿ ಅಂದ್ರೆ, ಅಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ರಾಜ್ಯದ ಕೊನೆಯ ಭಾಗ ಇದೆ. ಇಂಡಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ಭಾಗದ ವಂಚಿತ ಏನೋ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗ ಇದೆ, ಆ ಭಾಗವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಜಿಲ್ಲೆಯನ್ನು ಮಾಡಬೇಕಾಗ್ತದೆ. ಇವತ್ತು ಚಡ್ಚಾಣ್, ಇಂಡಿ, ಸಿಂದಗಿ, ದೇವರಿಪ್ಪರಿಗೆ, ತಾಳಿಕೋಟಿ ಇವೆಲ್ಲ ತಾಲೂಕುಗಳನ್ನ ಕೂಡಿಸಿ ನಾವು ಅಭಿವೃದ್ಧಿ ಮಾಡಿದೀವಿ ಅಂದ್ರೆ ಒಂದು ಅನುಕೂಲ ಆಗ್ತದೆ. ಇಂಡಿನೇ ಆಗ್ಲಂತೇನಿಲ್ಲ ನಂದು, ಬೇರೆ ಎಲ್ಲಿ ಆದ್ರೂ ಸಹಿತ ಎಲ್ಲೆಷ್ಟು ಸಣ್ಣ ಜಿಲ್ಲೆಗಳಾಗ್ತವೆ, ಅಭಿವೃದ್ಧಿ ದೃಷ್ಟಿಯಿಂದ ವೇಗವಾಗಿ ಆಗ್ತದೆ. ನಮ್ಮಲ್ಲಿ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಇದೆ ಸರ್. ಒಂದು ಜಿಲ್ಲೆಗೆ ಏನೇನು ಬೇಕಾಗಿತ್ತು ಆಲ್ರೆಡಿ ಬ್ರಿಟಿಷ್ ಗೌರ್ಮೆಂಟ್ದಾಗೆ ನಮ್ಮ ರೆವಿನ್ಯೂ ಸಬ್ ಡಿವಿಷನ್ ಇದೆ, ಇವತ್ತಲ್ಲಿ ಹೆಸ್ಕಾಮ್ ಆಫೀಸ್ ಇದೆ, ಕೃಷಿ DD2 ಆಫೀಸ್ ಇದೆ, ನಮ್ಮ ಮಿನಿ ವಿಧಾನಸೌಧ ನಿಮ್ಗೆ ಹೇಳ್ಬಿಡ್ತೀನಿ, ಇವತ್ತಿಗೂ ಬಿಜಾಪುರದೊಳಗೆ ಅಗ್ರಿಕಾಲಜಿಕಲ್ ಡಿಪಾರ್ಟ್ಮೆಂಟ್ದಾಗ DC ಆಫೀಸ್ ನಡೆಸ್ತಾರೆ ಸರ್. ಬಟ್ ನಮ್ದು ಇಂಡಿಪೆಂಡೆಂಟ್ ಆಗಿ ಇವತ್ತು DC ಆಫೀಸ್ ಮಾಡುವಂತ ಒಂದು ಮಿನಿ ವಿಧಾನಸೌಧ ನಮ್ಮಲ್ಲಿದೆ. ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಿಲ್ಲ. ಇವತ್ತು ಬಿಜಾಪುರ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಇಂಡಿ ನಗರ. ಇವತ್ತು ಇಂಡಿ ಎಲ್ಲ ಆಂಗಲ್ ಒಳಗೂ ಡಿಸ್ಟಿಕ್ ಆಗ್ತಕ್ಕಂಥ ಒಂದು ರೈಲ್ವೆ ಕನೆಕ್ಟಿವಿಟಿ ಆಗಲಿ, ಇವತ್ತು ಬಾರ್ಡರ್ದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಜಿಲ್ಲೆಗಳನ್ನು ಹೊಸದಾಗಿ ಮಾಡಬೇಕಾಗ್ತದೆ ಇವರು. ಸೊ ಸರ್ಕಾರನ ಏನೊಂದು ಉತ್ತರ ಕೊಟ್ಟಿದೆ ಅಂದ್ರೆ, ಆರ್ಥಿಕವಾದಂಥ ತೊಂದರೆ ಇದೆ, ಆರ್ಥಿಕ ಸಂಪನ್ಮೂಲ ಅನುಕೂಲ ಇದ್ದಾಗ ನಾವು ಮಾಡ್ತೀವಿ ಅಂತೇಳಿ ಅವ್ರು ಏನು ವಿಶ್ವಾಸ ಕೊಟ್ಟಿದ್ದಾರೆ. ನಾನು ಅಷ್ಟೇ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದು, ರಾಜ್ಯದಲ್ಲಿ ನಾನು ಒಂದೇ ಅಂತಲ್ಲ, ಎಷ್ಟು ಸಣ್ಣ ಜಿಲ್ಲೆಗಳನ್ನಾಗ್ತವ ಅಷ್ಟು ಅಭಿವೃದ್ಧಿಯಿಂದ ಅನುಕೂಲ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೆಸ್ತಾ ಇದ್ದೀರಿ ನೀವು. ಈ ಭಾಗದ ಅನೇಕ ಜಿಲ್ಲೆಗಳನ್ನು ಇವತ್ತು ಬೆಳಗಾವಿ ಒಳಗೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನೀವು ಇವತ್ತು ಅಥಣಿಯಿಂದ ಬೆಳಗಾವಿ ಬರೋದು ಎಷ್ಟು ದೂರ ಆಗ್ತದೆ ಸರ್? ವೈಜ್ಞಾನಿಕವಾಗಿ ನೀವು ಕೆಲವು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನ ಆಗಬೇಕಾದ್ರೆ ಹೊಸ ಜಿಲ್ಲೆಗಳ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ.
ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನೋ, ಇಂಡಿ ಇನ್ನೊಂದು ಜಿಲ್ಲೆ ಮಾಡಲಿ ಅನ್ನೋದೇ ಆ ಭಾಗದ ಜನರ ಆಶಯ ಇದೆ. ಅದಕ್ಕೆ ಅವ್ರು ಸ್ಪಂದನೆ ಮಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ. ವೆರಿ ಗುಡ್. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಅಪೇಕ್ಷೆಯಂತೆ ವಿಜಯಪುರ ಜಿಲ್ಲೆಯಲ್ಲಿ 13 ತಾಲೂಕುಗಳನ್ನ ಒಳಗೊಂಡಿದೆ. ಸದರಿ ಜಿಲ್ಲೆಯನ್ನು ವಿಭಜಿಸಿ ಇಂಡಿ ತಾಲೂಕನ್ನು ಜಿಲ್ಲಾ ಕೇಂದ್ರವಾಗಿ ರಚಿಸುವಂತೆ ಸರ್ಕಾರದಲ್ಲಿ ಕೋರಿಕೆಗಳು ಸ್ವೀಕೃತವಾಗಿರುತ್ತದೆ. ಅದನ್ನ ಜನೇಂದ್ರ ಅವರೇ ಅವರು ಉತ್ತರದನ್ನ ನೋಡಿದ್ದಾರೆ. ಈಗ ನೀವು ಹೇಳಬೇಕಾದ್ದು ಇಷ್ಟೇ. ಹೇಳ್ತೀನಿ. ಈಗ ಸರ್ಕಾರದಲ್ಲಿ ಆರ್ಥಿಕ ಕಾರಣಕ್ಕೋಸ್ಕರವಾಗಿ ಅದು ಆಗೋದಿಲ್ಲ ಅಂತ ಈಗ ಅದಕ್ಕೇನು ಹೇಳ್ತೀರಿ? 13 ತಾಲೂಕುಗಳು ಇರುವಂತ ಒಂದು ಜಿಲ್ಲೆ. ತಾವು ಹೇಳೋ ಪ್ರಕಾರ ಅದು ದೊಡ್ಡ ಜಿಲ್ಲೆ, ಒಂದು ಎಂಡಿಗೂ ಇನ್ನೊಂದು ಎಂಡಿಗೂ ಸಂಬಂಧವೇ ಇರುವುದಿಲ್ಲ. ಈ ದೃಷ್ಟಿಯಿಂದ ತಾವು ಕೇಳ್ತಾ ಇರುವಂತದ್ದು ನ್ಯಾಯೋಚಿತವಾಗಿದೆ. ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಆಗಿದ್ರಿಂದ, ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಹಿನ್ನೆಲೆ ಇರೋದ್ರಿಂದ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟನ್ನು, ವರದಿಯನ್ನು ತರಿಸ್ತಾ ಇದ್ದೀವಿ. ತರಿಸಿ ಮುಂದೆ ಇಂಥದ್ದು ಆಗುವಾಗ ಪರಿಶೀಲನೆ ಮಾಡಲಾಗುವುದು. ಮಾನ್ಯ ಅಧ್ಯಕ್ಷರೇ, ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ನಾನು ಸ್ವಾಗತಿಸ್ತೀನಿ. ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ದೊಡ್ಡದಿದೆ ಅನ್ನೋದನ್ನ ಅವರಿಗೆ ಮನವರಿಕೆ ಆಗಿದೆ. ಅಧ್ಯಕ್ಷರೇ ಸರ್, ನಾನು ನಿಮಗೂ ಮನವರಿಕೆ ಮಾಡ್ಬೇಕು ಅನ್ನೋ ಆಶಯ ಇದೆ ನಂದು. ಹೇಳಿ. ಅವ್ರ ಜೊತೆಗೆ ನಮ್ದು ಜಿಲ್ಲೆ ಆಗ್ಬೇಕು ಅಂತ ಈಗ ಅಲ್ಲಿ ನಾಳೆ ಮೆರವಣಿಗೆ ಸಭೆ ಎಲ್ಲ ಇದೆ ಅಲ್ಲಿ. ಅದಕ್ಕೆ ನಾನು ನಿಮ್ ಒಳಗೊಂಡು ಎಲ್ಲರೂ ಒಳಗೊಂಡೆ ಮಾತಾಡಿದ್ದೀನಿ. ಯಾರಿಗೆ ಇಲ್ಲಿ ಅರಣ್ಯ ರೋಧನ ಯಾರಿಗೆ ಹೇಳೋದು? ಈಗ ಅದಕ್ಕೆ ಸುಮ್ಮನಿದ್ದೀನಿ ನಾನು ಸರ್. ಅದಕ್ಕಾಗಿ ಅಲ್ಲಿ ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಮಾಡಿದೀವಿ, ಎಲ್ಲ ಆಂಗಲ್ದಾಗ ಇದು ಅದು ಜಿಲ್ಲೆ ಆಗ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕನ್ಸರ್ನ್ ಇಲ್ದೆ ಹೋದಾಗ ನಾನು ಸುಮ್ಮನೆ ಯಾಕೆ ಮಾತಾಡೋದು ಅಂತ. ಅಲ್ಲ ಅಧ್ಯಕ್ಷರೇ, ಕದರವ್ರೆ ಇದ್ಯಾವ ನ್ಯಾಯ? ಕನ್ಸಲ್ಟ್ ಇಲ್ಲ ಅಂತ ಅರ್ಥ ಇಲ್ಲ, ನಮಗೆ ಮಾತಾಡಕ್ ಹಚ್ಚಿದ್ದೀರಲ್ಲ. ಪರಮೇಶ್ವರ್ ನಾಯ್ಕ ಅವರೇ, ನಾನು ಮುಗಿಸ್ತೀನಿ ಬಿಡ್ರಿ, ಇದು ಮತ್ತೆ ಇದು ಬೇರೆ ಕಡೆ ಡೈವರ್ಷನ್. ನನ್ನ ಕಳಕಳಿ ವಿನಂತಿ ಇಷ್ಟೇ ಸರ್, ಹೊಸ ಜಿಲ್ಲೆಗಳನ್ನ ಈ ರಾಜ್ಯದಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇದೆ. ನೀವು ಬರೀ 31 ಇಟ್ಕೊಂಡು ಪೊಲಿಟಿಕಲಿ ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಲ್ಲಿ ಅವಶ್ಯಕತೆ ಅದ, ಎಲ್ಲಿ ಮಾಡಬೇಕಾಗಿದೆ ಅಲ್ಲಿ ಮಾಡಿದ್ರಿ ಅಂದ್ರೆ ಅನುಕೂಲ ಆಗ್ತದೆ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಭಾಳ, ಆದ್ರೆ ನಿಮಗೆ ಆಫಿಷಿಯಲ್ ಕ್ರಿಯೇಟ್ ಮಾಡೋದು ಇಷ್ಟೇ. ಉಳಿದು ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಏನು ಬೇಕು ಎಲ್ಲ ಆಲ್ಮೋಸ್ಟ್ ಅಲ್ಲಿ ರೆಡಿ ಇದೆ. ಸೊ ಅದಕ್ಕಾಗಿ ಇದು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ ಕಾಲದಲ್ಲಿ ವಿಲ್ಸನ್ ಎಂಟಿಫೆಮ್ ಅಂತ ಹೇಳಿ ಬರಗಾಲ ನಿವಾರಣಾ ಸಂಸ್ಥೆಯನ್ನು ಮಾಡಿದವರು. ಆ ಇಡೀ ಬರಗಾಲದಾಗ ತತ್ತರಿಸಿ ಹೋಗಿದ್ದೇವೆ ನಾವು. ನಮ್ಮ ಭಾಗ ಒಂದು ಜಿಲ್ಲೆ ಆಯ್ತು ಅಂದ್ರೆ ಎಲ್ಲ ಆಂಗಲ್ದೊಳಗೆ ಡೆವಲಪ್ ಆಗ್ತದೆ. ಸೊ ಅದಕ್ಕಾಗಿ ನನ್ನ ಕಳಕಳಿ ವಿನಂತಿ ಇದೆ, ನಿಮ್ಮ ಉತ್ತರನ ನಾನು ಸ್ವಾಗತಿಸ್ತೀನಿ. ಆರ್ಥಿಕವಾಗಿ ಎಂತ ಸದೃಢ ಆಗ್ತೀರಿ, ಈ ರಾಜ್ಯದಲ್ಲಿ ಎಲ್ಲಿ ಹೊಸದಾಗಿ ಜಿಲ್ಲೆಗಳು ಮಾಡ್ತಕ್ಕಂಥ ನಿರ್ಣಯ ಮಾಡುವಂತ ಸಂದರ್ಭದಲ್ಲಿ ಇಂಡಿ ಮೊದಲನೇ ಆದ್ಯತೆ ಕೊಡ್ತಕ್ಕಂಥ ಪ್ರಯತ್ನ ತಮ್ಮ ಮುಖಾಂತರ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಆಯ್ತು. ಪಿಟಿ ಪರಮೇಶ್ವರ್ ಮಂತ್ರಿಗಳೇ, ಆಯ್ತು. ಪರಮೇಶ್ವರ್ ಸಚಿವರೇನು ಮತ್ತೇನು ಉತ್ತರ? ಅಲ್ಲ, ಉತ್ತರ ಹೇಳಿ ಸರ್. ಅದೇ ಹೇಳ್ತಿದ್ದೀನಿ. ಮಾನ್ಯ ಸದಸ್ಯರ ಪ್ರಸ್ತಾವವನ್ನ ಗಮನದಲ್ಲಿಟ್ಕೊಳ್ತೇವೆ. ಹೊಸ ಜಿಲ್ಲೆಯನ್ನ ರಚನೆ ಮಾಡುವಾಗ ನಿಮ್ಮನ್ನ ಕನ್ಸಿಡರ್ ಮಾಡಿ. ಮಂತ್ರಿಗಳೇ, ಈಗ ಆಯ್ತು. ಅಲ್ಲ, ಕಷ್ಟದ ಅಂತ ಹೇಳ್ತಾರೆ, ಒಂದು ಕಡೆ ಖಜಾನೆ ತುಂಬಿ ತುಳುಕ್ತದೆ ಅಂತ ಹೇಳ್ತೀರಿ. ಕಡಿ ಮಾತಾಡೋಣ. ಪಿಟಿ ಪರಮೇಶ್ವರ್ ನಾಯ್ಕ್. ಸನ್ಮಾನ್ಯ ಅಧ್ಯಕ್ಷರೇ, ವಿಜಯನಗರ ಜಿಲ್ಲೆ ನನ್ನ ಮತಕ್ಷೇತ್ರ ಹೂನಡಗಲಿಯಲ್ಲಿ 2017ರಿಂದ 1100ಕ್ಕೂ ಹೆಚ್ಚು ರೈತರು ಈ ರೈತರ ಕೊಳವೆ ಬಾವಿ ಮತ್ತು ಪಂಪ್ಸೆಟ್ಗಳಿಗೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಣ ತುಂಬಿ 2017ರಿಂದ ಹಣ ಪಾವತಿ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿವರೆಗೆ ಆ ರೈತರ ಒಂದು ಕೊಳವೆ ಬಾವಿ ಮತ್ತು ಪಂಪ್ಸೆಟ್ಗಳಿಗೆ ಅದನ್ನು ಸಕ್ರಮ ಮಾಡದೆ ರೈತರು ಅಲ್ದಾಡ್ತಾ ಇದ್ದಾರೆ. ಇದನ್ನು ಕಳೆದ 2 ವರ್ಷದಿಂದ ಅಖಿಲ ಭಾರತ ಕಿಸಾನ್ ಸಭಾದವರು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಾ ಇದ್ರು ಸಹ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ಅದು ಇಲ್ಲಿವರೆಗೆ ರೈತರಿಗೆ ಆ ಒಂದು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು ಆಗ್ತಾ ಇಲ್ಲ. ಇದನ್ನು ಈಗಾಗಲೇ ಉತ್ತರ ನನಗಿದು ಸಮಾಧಾನ ತಂದಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ, ಸಚಿವರ ಉತ್ತರ ಸಮಾಧಾನ ತಂದಿಲ್ಲ. ನಮ್ಮ ಹೂನಡಗಲಿ ತಾಲೂಕಿನ ಹೂನಡಗಲಿ, ಹಿರೇಹಡಗಲಿ, ಹೊಳಲು ಮತ್ತು ಇಟಗಿ ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಸುಮಾರು 2828 ಅರ್ಜಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೈತರು ಅದನ್ನೆಲ್ಲ ಅವರ ಗೋಳು, ಅವರ ಕಷ್ಟ, ಕೊಡ್ತಕ್ಕಂಥ 7 ತಾಸು ಕರೆಂಟಿಗೆ 3-4 ಸಲ ಟ್ರಿಪ್ ಮಾಡ್ತಾರೆ. ಅದರ ಮಧ್ಯೆ ಅವರು ದುಡ್ಡು ಕೊಟ್ಟರು ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾ ಇಲ್ಲ. ಈಗ ನಾವೀಗಾಗಲೇ
ಏನು ಕಂಬ ವೈರು ಇನ್ಸುಲೇಟರ್ ಎಲ್ಲ ಕೊಟ್ಟಿದ್ದೀವಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಕೇವಲ 84 ಕಾಮಗಾರಿ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದು ಅಂಥ ಸಮಂಜಸವಾದಂಥ ಉತ್ತರ ಇದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ತಪ್ಪು ಮಾಹಿತಿಯಿಂದ ಕೂಡಿರ್ತಕ್ಕಂಥ ಉತ್ತರವನ್ನು ಅಧಿಕಾರಿಗಳು ಮಾನ್ಯ ಸಚಿವರ ಮೂಲಕ ಸದನಕ್ಕೆ ಕೊಟ್ಟಿದ್ದಾರೆ. ಇದು ಯಾವ ಕಾಮಗಾರಿ ಪ್ರಾರಂಭ ಆಗಿಲ್ಲ, ಯಾವ ರೈತರಿಗೂ ಉದ್ಯೋಗ ಕೊಟ್ಟಿಲ್ಲ. ಅದನ್ನು ಎಷ್ಟು ದಿನದಲ್ಲಿ ಕೊಡ್ತಾರೆ, ಯಾವಾಗ ಅದು ಸರಬರಾಜು ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಜೊಲ್ಲೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಶಾಸಕ ಸಹೋದರರು ಕೇಳಿರುವಂಥದ್ದು 2017ರಲ್ಲಿ ಸುಮಾರು 1100 ಬೋರ್ವೆಲ್ಗಳು ಕೊರೆದು ಅದರ ಪಂಪ್ಸೆಟ್ಟು ಮತ್ತು ಕರೆಂಟ್ ಕೊಡುವಂಥದ್ದು ಆಗಿಲ್ಲ ಅನ್ನುವಂಥದ್ದು ಅವರು ಭಾಳ ಕಳಕಳಿಯಿಂದ ಕೇಳಿದ್ದಾರೆ. ಆದರೆ ಈಗಾಗಲೇ 9/10/2018ರಲ್ಲಿ ಸುಮಾರು 29,90,00,000 ಅದನ್ನು ಟೆಂಡರ್ ಕರೆದು ಸುಮಾರು 1016 ಕಾಮಗಾರಿಗಳನ್ನು ಪೂರ್ಣ ಮಾಡಿದ್ದಾರೆ ಅಂಥೇಳಿ ಇದೆ ಅಧ್ಯಕ್ಷರೇ. ಮತ್ತು 84 ಪೆಂಡಿಂಗ್ ಇದೆ 2017ರದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು 2828 ಹೊಸ ಅರ್ಜಿಗಳು ಕೂಡ ಇದ್ದಾವೆ. ಅದು ಮತ್ತು ಪ್ಲಸ್ 84 ಕೂಡಿ 2912 ಕಾಮಗಾರಿಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಆದರೆ ಅದನ್ನು ಈಗಾಗಲೇ ಸುಮಾರು 517.3 ಲಕ್ಷ ವೆಚ್ಚ ಸಾಮಗ್ರಿಗಳನ್ನು ತಗೊಂಡು ಇಲಾಖಾ ವತಿಯಿಂದ ಅದನ್ನು ಗುತ್ತಿಗೆದಾರರಿಗೆ ಲೇಬರ್ ಕಾಂಟ್ರಾಕ್ಟರ್ನು ಕೂಡ ನೀಡಿ ಅದನ್ನು ಕಾಮಗಾರಿ ಪ್ರಗತಿಯಲ್ಲಿ ಈಗ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷ. ಶಾಸಕರ ಒಂದು ಕಳಕಳಿಯನ್ನು ನಾನು ಆ ಸಚಿವರ ಹತ್ರ ನಾಳೆ ಹೇಳಿ ಇದನ್ನು ಆದಷ್ಟು ಬೇಗ ಪೂರ್ಣ ಮಾಡುವಂಥ ಕ್ರಮ ತಗೊಳ್ಳೋದಕ್ಕೆ ಹೇಳ್ತಾ ಇದ್ದೇನೆ ಅಧ್ಯಕ್ಷ. ತಪ್ಪು. ಓಕೆ, ಈಗ ಅಭಯ್ ಪಾಟೀಲ್, ಅರಗ ಜ್ಞಾನೇಂದ್ರ ಅವರು ಉತ್ತರ ಹೇಳ್ತಾರೆ. ದಿನಾಂಕ 1/1/2018ರಿಂದ ದಿನಾಂಕ 30/11/2022 ಅವಧಿಯಲ್ಲಿ ಬೆಳಗಾವಿ ಕಚೇರಿಯಿಂದ ಸರ್ಕಾರಕ್ಕೆ ಭರಿಸಬೇಕಾಗಿರೋ ನೋಂದಣಿ ಶುಲ್ಕ 2,18,66,276 ಮೊತ್ತವನ್ನು ಈವರೆಗೆ ಭರಿಸಿರುವುದಿಲ್ಲ. ಈ ಕುರಿತು ಲೆಕ್ಕಪತ್ರ ಇಲಾಖೆಯಿಂದ ಈಗಾಗಲೇ ವರದಿ ಸಲ್ಲಿಕೆ ಆಗಿದ್ದು, ಪ್ರಕರಣದಲ್ಲಿ ತಪ್ಪಿಸಿದ ಅಧಿಕಾರಿಯ ಯಾರು ನೋಂದಣಿ ಮೊತ್ತ ಈವರೆಗೆ ಭರಿಸದಿರುವ ಬಗ್ಗೆ ಸರ್ಕಾರಕ್ಕೆ ವಂಚನೆ ನಷ್ಟ ಕುರಿತು ತಪ್ಪಿಸಿದರ ವಿರುದ್ಧ ಕೈಗೊಳ್ಳಬಹುದಾದ ಶಿಸ್ತು ಕ್ರಮ ಕುರಿತು ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಅವರಿಗೆ ಕೊಡಲಾಗಿದೆ. ಮಹಾಲೇಖಪಾಲಕರು ಇದು ನಾನು ಓದ್ಬೇಕಾ ಬೇಡ? ಬೇಡ, ಉತ್ತರ ಇದೆ. ಆ ಕೊನೆಯ ಭಾಗ ಅವ್ರೇನು ಕೇಳಿದ್ರಲ್ಲ, ಉತ್ತರ ಇದೆ. ಶಿಸ್ತು ಕ್ರಮ ಕುರಿತು ಖಂಡಿತವಾಗೂ ಇದನ್ನು ಪರಿಶೀಲನೆ ಮಾಡಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮವನ್ನು ಕೈಗೊಳ್ಳಲಾಗುವುದು. ಸಚಿವರಿಗೆ ನಾನು ತಲುಪಿಸಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಕ್ರಮ ಕೈಗೊಳ್ಳಲಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಅಧಿಕಾರಿ ಬಗ್ಗೆ ಹೇಳಬೇಕಂತಂದ್ರೆ ಈಗಾಗಲೇ ನನ್ನ ಕಡೆ ಮಾಹಿತಿ ಇರುವ ಸರ್ಕಾರ ಕಡೆ ಮಾಹಿತಿ ಬಂದಿಲ್ಲ. ಇವತ್ತೇನೋ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರದ್ದು ಪೂರ್ಣ ಮಾಹಿತಿ ಅಡಗಿಸಿಡುವಂಥ ಪ್ರಯತ್ನ ನಡೆದೈತೆ ಅನ್ನೋದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ 2,18,00,000 ರೂಪಾಯಿ ನಿಮಗೆ ವರದಿ ಬಂದಂದ್ರೆ ಆಡಿಟ್ ವರದಿ ಬಂದಂತರೂ ಇನ್ನೂ ತನಕ ವಸೂಲಾಗಿಲ್ಲ. ಆ ಅಧಿಕಾರಿ ಮ್ಯಾಗ 6 ತಿಂಗಳ ಹಿಂದರಿಂದ ಎನ್ಕ್ವೈರಿ ಮಾಡಿ ಕ್ರಮ ತೆಗೋರು ಅಂತ ಹೇಳಿ ಇನ್ನೂ ತನಕ ಕ್ರಮ ತಗೊಂಡಿಲ್ಲ. ಆ ಅಧಿಕಾರಿ 6 ತಿಂಗಳಾದ್ರೂ ಬೇರೆ ಕಡೆ ಹೋಗಿ ಇನ್ನೂ ಜಾಯಿನ್ ಆಗಿಲ್ಲ. ಸರ್ಕಾರ ದೊಡ್ಡದೈತಿ, ಅಧಿಕಾರಿ ದೊಡ್ಡದೈತಿ. ಆ ಅಧಿಕಾರಿ ನನ್ನ ಆಸ್ತಿನೇ ಮಾರಿದಾನೆ. ನಾನು ಹಿಂದಿನ ಸದನ್ಯಾಗ ಪ್ರಸ್ತಾವನೆ ಮಾಡಿದ್ದೀನಿ. ಅವಾಗ ಹೇಳಿದ್ರು 3 ತಿಂಗಳ ಕ್ರಮ ತಗೋತೇವೆ ಅಂತೇಳಿ. ಈ ಸದನ್ಯಾಗ ಬಂದ್ರು ಒಬ್ಬ ಶಾಸಕರ ಆಸ್ತಿ ಮಾರಿದಂಥ ಅಧಿಕಾರಿನ ರಕ್ಷಣೆ ಮಾಡುವಂಥದ್ದು ಏನೈತಿ ಇದ್ರೊಳಗೆ? ನೀವು ಸ್ಪಷ್ಟವಾಗಿ ಅಧಿಕಾರಿ ಪೂರ್ಣ CBI ಎನ್ಕ್ವೈರಿ ಮಾಡುವಂಥದ್ದು. ನಾವು ಒಪ್ಪಲ್ಲ. ಇಂಥವು 100 ಮಂದಿ ಆಸ್ತಿ ಮಾರಿದಂಥ ಅಧಿಕಾರಿ ಅದಾನ ಅವರು. ಅಭಯ್ ಪಾಟೀಲ್ರೆ, ನಿಮ್ಗೆ ಒಂದೇ ಒಂದು, ನಮ್ಮಂತವ್ರಿಗೆ ಯಾರೋ ಬೇಕಾಗಿರೋ ಅಧಿಕಾರಿ ಇರ್ತಾರೆ. ನೀವು ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀರಿ? ನಮ್ಮದ ಆಸ್ತಿ ಮಾರ ನಂತರ 100 ಮಂದಿ ಆಸ್ತಿ ಮಾರ. ಹೌದ್ರಿ, ನನಗೆ ನಮ್ಮಂತವ್ರಿಗೆ ಬೇಕು ಅದು. ಅವರು ಹೇಳಿಬಿಡ್ಲಿ ಅದನ್ನ ಬೇಕಂತ ಹೇಳಿ ನಾವು ಕೇಳೋದು ಬಂದ್ ಮಾಡಿ. ಈ ಸಚಿವರು ಕೇಳೋಣ. ಏನ್ರಿ ಹೋಮ್ ಮಿನಿಸ್ಟರ್ ಒಂದ ನಿಮಿಷ ಮುಗಿಸ್ಬಿಡ್ತಾನೆ ಸರ್. ನಾನು ಅಧಿಕಾರಿ ಮ್ಯಾಗ ಕ್ರಮ ಯಾವಾಗ ತಗೋತಾನಂತ ಹೇಳ್ರಿ, ಇಲ್ಲಾರ ನಾ ಮಂಗಳವಾರದ ಧರಣಿ ಕುಂದ್ಬಿಡ್ತಾನೆ. ನಾನು ಏನಿದು ನಮ್ಮ ಆಸ್ತಿ ಮಾರುವಂತದ್ದನ್ನ ಮಾಡ್ತಾರ. 100 ಮಂದಿ ಆಸ್ತಿ, ಸೈನಿಕರ ಆಸ್ತಿ ಸುದಕ್ಕೆ ಬಿಟ್ಟಿಲ್ಲ. ಬೋಗಸ್ ಮಂದಿನ ತೊಗೊಂಬರೋದು, ರಿಜಿಸ್ಟರ್ ಮಾಡೋದು. 2 ಕೋಟಿ ರೂಪಾಯಿ ಬೋಗಸ್ ಚಲನ್ ಸರ್ ರೊಕ್ಕ ಅವ್ರ ಕಲೆಕ್ಟ್ ಮಾಡಿದಾರ. ನಿಮ್ಮ ಸರ್ಕಾರದ ಹೆಸರು ಚಲನ್ಗಳು ಮಾಡಿದಾರ. ಅವು ಆಡಿಟ್ ಒಳಗೆ ನಿಮ್ಗೆ ಕಂಡು ಬಂದದ. ಮತ್ತು
ಆಡಿಟ್ ಮುಚ್ಚಾಕುವಂಥ ಪ್ರಯತ್ನ ನಡೆದಿದೆ. CBI ಎನ್ಕ್ವೈರಿ ಕೊಡುವಂತ ನಿಮಗೆ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರ್ಬೋದು ಈ 4 ವರ್ಷದೊಳಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಏನು ಅಧಿಕಾರಿ ಅವ? ಅಧ್ಯಕ್ಷರೇ, ಖಂಡಿತವಾಗೂ ಮಾನ್ಯ ಸದಸ್ಯರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು ದೊಡ್ಡ ಮೊತ್ತವನ್ನು ವಂಚನೆ ಮಾಡಿರ್ತಕ್ಕಂಥ ಅಧಿಕಾರಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಪಾಲಕರ ಆಕ್ಷೇಪಣೆಗಳಿಗೆ ಅನುಪಾಲಿಸಲು ಉಪನೋಂದಣಾಧಿಕಾರಿ ಬೆಳಗಾವಿ ಉತ್ತರ ಇವರಿಗೆ ಸೂಚಿಸಿರುತ್ತಾರೆ. ಈ ಸಂಬಂಧ ಅನುಪಾಲನಾ ವರದಿ ಪಡೆದು ರಾಜಸ್ವ ನಷ್ಟವನ್ನು ನೋಂದಣಾಧಿಕಾರಿಯಿಂದ ವಸೂಲು ಮಾಡಲಾಗುವುದು ಮತ್ತು ಅವರ ವಿರುದ್ಧ ತೀಕ್ಷ್ಣವಾದಂಥ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೇವೆ. ಮಾನ್ಯ ಸದಸ್ಯರಿಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ನೀವು ಕಂದಾಯ ರಕ್ಷಣೆ ಮಾಡುವಂತ ಉದ್ದೇಶ ಯಾವುದು? ಕಂದಾಯ ಸಚಿವರ ಜೊತೆ ಮಾತಾಡಿ ಕಂದಾಯ ಸಚಿವರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಮಾತಾಡಿ ಹೇಳ್ತಿದ್ದೀರೋ ಅಥವಾ ಆಮೇಲೆ ಮಾತಾಡ್ತೀರಿ? ಇಲ್ಲ ಇಲ್ಲ, ನಾನು ಕಂದಾಯ ಸಚಿವರ ಜೊತೆ ಮಾತಾಡ್ತೀನಿ ಮತ್ತು ಇದರಲ್ಲಿ ಉತ್ತರದಲ್ಲೂ ಸರಿಯಾಗಿದೆ. ಅನುಪಾಲನಾ ವರದಿಯನ್ನು ಪಡೆದು ತಕ್ಷಣ 1 ತಿಂಗಳ ಒಳಗಾಗಿ ಶಿಸ್ತು ಕ್ರಮವನ್ನು ತಗೊಳ್ತೀವಿ. 3 ತಿಂಗಳಿಂದ 1 ತಿಂಗಳಾಯ್ತು. ಇನ್ನೊಂದು ಅಧಿವೇಶನದಲ್ಲಿ ಕೇಳ್ಬೋದು ಆಮೇಲೆ. ಅಲ್ಲ ಸರ್, ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೇನೆ ನಾನು. ಸರ್, ಹಿಂದಿನ ಸಲ ಹೇಳಿದ್ರು 3 ತಿಂಗಳನ್ನೇ ಕ್ರಮ ತಗೋತೀವಿ ಅಂತ ಹೇಳಿ. ಈಗ 1 ತಿಂಗಳಿಗೆ ತನಕ ಹಂಗಿಲ್ಲ. ಈ 1 ತಿಂಗಳ 30 ದಿವಸದ ಇರ್ತೈತೋ ಏನು 600 ದಿವಸದ 1 ತಿಂಗಳು ಇರ್ತೈತೆ ಅನ್ನೋದು ಹೇಳ್ರಿ. ಹೇಳೋಣ, ಅದ ಆಮೇಲೆ ಕೇಳೋಣ. 100 ದಿನ ಆದ್ಮೇಲೆ ಕೇಳೋಣ. ಈಗ MS ಸೋಮಲಿಂಗಪ್ಪನವರು ಸರ್ ಒಂದೇ ನಿಮಿಷ. ಅವರು ಈ ತರ ಆದ್ರಂತಂದ್ರೆ ನಮಗೆ ಸದನಕ್ಕೆ ಬರುವಂತದ್ದು ಅವಶ್ಯಕತೆ ಇಲ್ಲ ಸರ್. ನಮ್ಮಂತವ್ರ ಮೇಲೆ ಸ್ಪಷ್ಟವಾದಂತ ಅವ್ರ ಮೇಲೆ ಕ್ರಮಕ್ಕೆ ನಾವು ಈ ಸಲ ಹೇಳಿದಂತೂ ಒಬ್ಬ ಶಾಸಕ ಪ್ರಶ್ನೆ ಹೇಳ್ತಾನ, ಶಾಸಕರ ಆಸ್ತಿ ಮಾರಿರ್ತಾನ, ಜನರ ಆಸ್ತಿ ಮಾರ್ತಾನ, ಸರ್ಕಾರದ ರೊಕ್ಕ ಬೋಗಸ್ ಬಿಲ್ಗಳು ಮಾಡ್ಕೊಂಡು ಸಂತ ಕಡೆ ಹಿಡ್ಕೊತಾನೆ. ಸೋಮಲಿಂಗಪ್ಪನವರು ಏನ್ ಹೇಳ್ತಾರ ಹೇಳ್ರಿ ಜ್ಞಾನೇಂದ್ರ ಅವ್ರು. ನೀವು ಮಾನ್ಯ ಶಾಸಕರು ನಮ್ಮ ಸ್ನೇಹಿತರು, ಒಂದ್ ನಿಮಿಷ, ಅಕ್ಟೋಬರ್ನಲ್ಲಿ ಹೇಳ್ರಿ. ಮಾನ್ಯ ಶಾಸಕರು ನಮ್ಮ ಸ್ನೇಹಿತರು, ಇಲ್ಲಿಯ ಸ್ಥಳೀಯರೇ ಇದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ, ಯಾರು ಆಪಾದಿತ ನೋಂದಣಾಧಿಕಾರಿ ಇದ್ದಾರೆ ಅವ್ರನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ. 1 ತಿಂಗಳು ಅಂದ್ರೆ 35 ದಿವಸ. ಆ 30 ದಿವಸದೊಳಗಾಗಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುವುದು. ಓಕೆ, ಈಗ ಸೋಮಲಿಂಗಪ್ಪನವರು ಜ್ಞಾನೇಂದ್ರ ಅವ್ರ ಉತ್ತರ. ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಅಕ್ಟೋಬರ್ನಲ್ಲಿ ಸುಮಾರು 1 ತಿಂಗಳು ಮಳೆ ಬಿಡುವಿಲ್ಲದೆ ಬಂತು. ಆ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಬೇಕು. ಎಲ್ಲ ನನಗೆ 55 ಕಿಲೋಮೀಟರ್ನ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಲಿಕ್ಕೆ ಹಣನೂ ಒದಗಿಸಿದ್ದಾರೆ. ಇವತ್ತು ಅಲ್ಲಿ ಸಿರುಗುಪ್ಪ ತಾಲೂಕಿನಿಂದ ಭಾಳಷ್ಟು ಒಂದು ಕಡೆ ಚಿಕ್ಕಮಗಳೂರಿನಿಂದ ಸಿರುಗುಪ್ಪ ತುಂಗಭದ್ರಾ ಮುಖಾಂತರ ಸಿರುಗುಪ್ಪಕ್ಕೆ ನೀರು ಹರಿತಿದ್ದೇವೆ. ಮತ್ತು ಅದೇ ರೀತಿಯಾಗಿ ಚಿತ್ರದುರ್ಗ ವಾಣಿ ವಿಲಾಸ ಅಲ್ಲಿಂದ ಬಂದು ಇವತ್ತು ವೇದವತಿ ಮುಖಾಂತರ ಸಿರುಗುಪ್ಪಕ್ಕೂ ಹರಿತಾ ಇದ್ದಾವೆ. ಅಲ್ಲಿ 2 ಕೂಡ್ತಾ ಇದ್ದಾವೆ. ಅಲ್ಲಿ 2 ಕೂಡುವುದರಿಂದ ಬಹಳಷ್ಟು ಅನಾಹುತ ಆಗ್ತಾ ಇದೆ. ಈಗಾಗಲೇ 2 ಸತ್ತಿದಾರ ಮತ್ತು 1 ಎಮ್ಮೆನೂ ಡೆತ್ ಆಗಿದೆ. ಹಾಗಾಗಿ ಈಗ ಅಲ್ಲಿ ಸುಮಾರು 9 ಈ ದೊಡ್ಡ ದೊಡ್ಡ ಹಳ್ಳಿಗಳು ಇದಾವ. ಹಾಗಾಗಿ ಅಲ್ಲಿ ಬಹಳಷ್ಟು ರಸ್ತೆಗಳು ಬಹಳ ಹದಗೆಟ್ಟಿದೆ. ಹಾಗಾಗಿ ಈಗಾಗಲೇ 55 ಕಿಲೋಮೀಟರ್ ಕೊಟ್ಟಿದ್ದಾರೆ. ಈ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತು. ಇನ್ನೂ ಒಂದು 50 ಕಿಲೋಮೀಟರ್ ಕೊಟ್ಟರೆ ನಮಗೆ ಆ ಒಂದು ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಅನ್ನೋ ಮಾತು ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗೆ, ಮಾನ್ಯ ಅಧ್ಯಕ್ಷರು. ಜ್ಞಾನೇಂದ್ರ ಅವರು. ಮಾನ್ಯ ಅಧ್ಯಕ್ಷರೇ, ಇವರ ಕ್ಷೇತ್ರಕ್ಕೆ ಒಂದು 10 ಕೋಟಿ ಮತ್ತು 3 ಕೋಟಿ ರೂಪಾಯಿಗಳ ಹಣವನ್ನು ಗ್ರಾಮೀಣ ರಸ್ತೆ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. ಇನ್ನೂ ಹೆಚ್ಚು ಪ್ರಸ್ತಾವನೆಗಳು ಬಂದಲ್ಲಿ ಹಣಕಾಸಿನ ಲಭ್ಯತೆಯನ್ನು ಅನುಸರಿಸಿ ರಸ್ತೆ ದುರಸ್ತಿಯನ್ನು ಅಭಿವೃದ್ಧಿಪಡಿಸಲು ಅನುದಾನವನ್ನು ಒದಗಿಸಲಾಗುವುದು. ಧನ್ಯವಾದ. ಕೊಡ್ತಾರಂತೆ. ಈಗ ವೆಂಕಟರಾವ್ ನಾಡಗೌಡರು ಹೆಬ್ಬಾರ್ ಸರ್, ಜೋಳ ಖರೀದಿ ಬಗ್ಗೆ ಉತ್ತರ ಕೊಟ್ಟಿದಾರಲ್ಲ, ಉತ್ತರದ ಬಗ್ಗೆ ಏನಾದ್ರು ಇದ್ರೆ ಕೇಳಿ. ಉತ್ತರ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಂದು ಒಂದೇ ಬಂದು, ಈಗ ಅವರು ಜೋಳ ಖರೀದಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ಕ್ಯಾಪ್ ಹಾಕಿದ್ದಾರೆ. 1 ರೈತನಿಂದ 20 ಕ್ವಿಂಟಲ್ಗಿಂತ ಜಾಸ್ತಿ ತಗೋಬಾರ್ದು ಅಂಥೇಳಿ. ಹೋದ ವರ್ಷನೂ ಈ ಥರ ಕ್ಯಾಪ್ ಹಾಕಿದಾಗ
ಕೇಂದ್ರ ಸರ್ಕಾರ ಕ್ಯಾಪ್ ಹಾಕಿಲ್ಲ, ಎಷ್ಟು ಬೇಕಾದರೂ ಅಷ್ಟು ತಗೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಹೋದ ವರ್ಷ ಕ್ಯಾಪ್ ತೆಗೆದು ಪ್ರತಿ ರೈತನಿಂದ 10 ಕ್ವಿಂಟಲ್ನಂತೆ ಎಷ್ಟು ಎಕರೆ ಇರ್ತದೆ, ಎಕರೆಗೆ 10 ಕ್ವಿಂಟಲ್ನಂತೆ ಎಷ್ಟು ಎಕರೆ ಇರ್ತದೆ ಅಷ್ಟು ಎಕರೆಗೆ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದೇ ತೀರ್ಮಾನವನ್ನು ಈಗ ಮಾಡಿದರೆ ಮಾತ್ರ ರೈತರಿಗೆ ನೀವು 25 ಕ್ವಿಂಟಲ್ ಒಂದು ಎಕರೆಗೆ ಬೆಳೀತಾನೆ, ನೀವು 10 ಕ್ವಿಂಟಲ್ ತಗೊಂಡು ಬರೀ 20 ಕ್ವಿಂಟಲ್ಗಿಂತ ಜಾಸ್ತಿ ತಗೊಳ್ಳಲ್ಲ ಯಾರ ಹತ್ರ ಅಂದರೆ ಒಬ್ಬ ರೈತನಿಗೆ 1 ಎಕರೆದು ಮಾತ್ರ ತಗೊಂಡಂಗೆ ಆಗುತ್ತೆ. ಲಾಸ್ಟ್ ಟೈಮ್ ಕ್ಯಾಪ್ ತೆಗೆದಿದ್ದೀರಿ. ಇದರಲ್ಲಿ ಏನಾಗ್ತದೆ ಅಂದರೆ ಜೋಳ ಎಷ್ಟು ಖರೀದಿ ಆದ್ರೂ ನೀವು PDS ಮೂಲಕ ಮಾರಾಟ ಮಾಡಿಬಿಡ್ತೀರಿ, ಆ ಹಣ ನಿಮಗೆ ವಾಪಸ್ ಬರ್ತದೆ. ಇದರಿಂದ ಏನು ತೊಂದರೆ ಇಲ್ಲ. ಹೋದ ವರ್ಷ ಹಿಂಗಾದಾಗನೇ ನಾವು ಸದನದಲ್ಲಿ ಚರ್ಚೆ ಮಾಡಿದಾಗ ಕ್ಯಾಪ್ ತೆಗೆದಿದ್ರಿ. ಈ ಸಾರೇನು ಹೋದ ವರ್ಷದಂತೆ ಕ್ಯಾಪ್ ತೆಗೆದು ಎಲ್ಲಾ ಜೋಳವನ್ನ ಖರೀದಿ ಮಾಡಬೇಕು ಅಂತೇಳಿ ನಾನು ಅಧ್ಯಕ್ಷರೇ ಏನಿಲ್ಲ, ಈಗ ಭತ್ತ ಖರೀದಿ ಕೇಂದ್ರ ಇದೆ ಸುಮಾರಲ್ಲಿ ಬರೀ 20 ಕ್ವಿಂಟಲ್ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಒಂದು 75 ಕ್ವಿಂಟಲ್ ತೆಗೆದುಕೊಂಡ್ರೆ 1 ಹೆಕ್ಟರಿಗೆ ಆಗ ರೈತನಿಗೆ ಒಳ್ಳೇದಾಗ್ತದೆ. ಆ ವ್ಯವಸ್ಥೆ ಮಾಡಿದ್ರೆ ಬಹಳ ಜೋಳ ಇರ್ಬೋದು ಅಥವಾ ಭತ್ತ ಇರ್ಬೋದು. ಜೋಳದ್ದು ನೀವು ಲಾಸ್ಟ್ ಟೈಮ್ ಹೆಂಗ್ ಮಾಡಿದ್ರೆ ಅದ್ರಂಗ್ ಮಾಡ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷ, ಈ ಜೋಳ ಖರೀದಿ ಕೇಂದ್ರದಲ್ಲಿ ಹೋದ ವರ್ಷ ಈ ಪರಿಸ್ಥಿತಿಯಲ್ಲಿ 20 ಕ್ವಿಂಟಲ್ ಇದ್ದದನ್ನು 10 ಕ್ವಿಂಟಲ್ಗೆ ಇಳಿಸಿದ್ದಾರೆ ಅಂತೇಳಿ ಏನು ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಜೊತೆ ಮಾತನಾಡಿ, ಅಧಿಕಾರಿಗಳ ಜೊತೆ ಮಾತನಾಡಿ ಹೋದ ವರ್ಷ ಆ ಸ್ಥಿತಿ ನಿರ್ಮಾಣದ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಒಂದು. ಎರಡನೇ ಸಭಾಧ್ಯಕ್ಷ, ಇದು ಏನಾಗಿದೆ, ಈ ಖರೀದಿ ಕೇಂದ್ರ ನಿಮ್ಮ ಕ್ಷೇತ್ರ ಇದೆ, ನನ್ನ ಕ್ಷೇತ್ರ ಇದೆ. ಇದರಲ್ಲಿ ನಿಜವಾದಂಥ ರೈತರು ಹೋಗೋದಕ್ಕಿಂತ ವ್ಯಾಪಾರಿಗಳು ಒಳ ಹೋಗ್ತಕ್ಕಂಥದ್ದೇ ಜಾಸ್ತಿ. 20 ಕ್ವಿಂಟಲ್ 10 ಕ್ವಿಂಟಲ್ ಇರತಕ್ಕಂಥ ಮೂಲಭೂತ ಉದ್ದೇಶ ನಿಜವಾದ ರೈತರಿಗೆ ಸಿಗಬೇಕು ಅಂತಕ್ಕಂಥದ್ದು ಒಂದು ಭಾಗ ಹೇಳ್ತೇನೆ. ನಮ್ಮ ಕ್ಷೇತ್ರಗಳಿಗೂ ನಿಮ್ಮ ಕ್ಷೇತ್ರಗಳು ವ್ಯತ್ಯಾಸ ಇದೆ. ನಮ್ಮ ಕ್ಷೇತ್ರದಲ್ಲಿ 10-15 ಕ್ವಿಂಟಲ್ ಬಹಳ ಆಯ್ತು. ಅದು ಗಂಗಾವತಿ ರಾಯಚೂರೆಲ್ಲ ಭತ್ತದ ಕಡಿಜ 40-30 ಕ್ವಿಂಟಲ್ ಜೋಳ ಇರಲಿ ಭತ್ತ ಇರಲಿ ಯಾವುದೇ ಇದೆ ಹೆಚ್ಚೆಚ್ಚು ಬೆಳೀತಕ್ಕಂಥ ಪ್ರದೇಶ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕುರಿತು ಪರಿಶೀಲನೆ ಮಾಡಿ ಹೋದ ವರ್ಷ ಎಕ್ಸಾಮ್ಷನ್ ಕೊಡಿದ್ದೆ, ಈ ವರ್ಷ ಕೂಡ ಮಾತನಾಡಿ ಇದಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಓಕೆ, ಲಾಲಾಜಿ ಮೆಂಡನ್. ಸನ್ಮಾನ್ಯ ಅಧ್ಯಕ್ಷರೇ, ಹೆಬ್ಬಾರ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ. ನನ್ನ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಜಮಾಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಿವಸಕ್ಕೆ 25-30 ಸಾವಿರ ವಾಹನ ಓಡಾಟ ಮಾಡ್ತಾ ಇದ್ದಾರೆ. ಹಿಂದೆ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಟೋಲ್ ಗೇಟ್ ಇತ್ತು. ಅದರಲ್ಲಿ ಸುರತ್ಕಲ್ ಟೋಲ್ ಗೇಟ್ಗೆ ಸಾರ್ವಜನಿಕರ ಅಪೇಕ್ಷೆ ಮೇರೆಗೆ ಅದನ್ನು ತೆರವು ಮಾಡಿ ಈಗ ಅದನ್ನು ಹೆಜ್ಮಾಡಿಗೆ ವಿದ್ದ ಟೋಲ್ ಗೇಟ್ಗೆ ಮರ್ಜು ಮಾಡಿದ್ದಾರೆ. ಹಿಂದೆ ನಮ್ಮಲ್ಲಿ ಹೆಜ್ಮಾಡಿ ಟೋಲ್ ಗೇಟಲ್ಲಿ ನಮಗೆ 40 ರೂಪಾಯಿ ಇತ್ತು ಸಣ್ಣ ಸಣ್ಣ ವಾಹನಗಳಿಗೆ. ಈಗ ಏಕಾಏಕಿ ಸುರತ್ಕಲ್ನ ಟೋಲ್ ಗೇಟ್ನ ದರವನ್ನು ಕೂಡ ನಮಗೆ ಮರ್ಜು ಮಾಡಿ ಸಣ್ಣ ವಾಹನಗಳಿಗೆ ಕೂಡ 100 ರೂಪಾಯಿ ತಗೊಳ್ತಾ ಇದ್ದಾರೆ ಸರ್. ಟು ಆ್ಯಂಡ್ ಫ್ರೋಗೆ ಒಟ್ಟಿಗೆ 150 ರೂಪಾಯಿ ಆಗ್ತಾಯಿದೆ. ನಮ್ಮಲ್ಲಿ ಮುಲ್ಕಿಗಾಗಿ ಏರ್ಪೋರ್ಟ್ಗೆ ಹೋಗುವಂಥ ಜನರು ಕೂಡ ತುಂಬ ಜನ ಇದ್ದಾರೆ. ಅದನ್ನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ ಮತ್ತು ನಮ್ಮ ಸರ್ಕಾರ ಇದನ್ನು ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸಾಕಷ್ಟು ಬಾರಿ ಧರಣಿ ಆಗಿದೆ, ಸತ್ಯಾಗ್ರಹ ಆಗಿದೆ, ತುಂಬ ಜನರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಆ ದರವನ್ನು ಮರುಪರಿಶೀಲನೆ ಮಾಡಬೇಕು. ಮತ್ತು ಈಗಾಗಲೇ ನಮ್ಮ ಕಾಪು ಕ್ಷೇತ್ರದ ಹೆಜ್ಮಾಡಿ ಒಂದು ಅದೇ ರೀತಿಯಲ್ಲಿ ಸಾಲಿಗ್ರಾಮದಲ್ಲಿ ಟೋಲ್ ಗೇಟ್ ಇದೆ. 60 ಕಿಲೋಮೀಟರ್ ಆಗ್ತದೆ 3 ಟೋಲ್ ಗೇಟ್ ಇತ್ತು. ಈಗ ಸುರತ್ಕಲ್ ಟೋಲ್ ಗೇಟನ್ನು ತೆರವು ಮಾಡಿದ್ದಾರೆ. ಹಾಗಾಗಿ 2 ಜಿಲ್ಲೆಗೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಟ ಮಾಡುವಂಥ ಜಾಗ. ಹಾಗೆ ಅದನ್ನು ದರವನ್ನು ಪುನರ್ ಪರಿಶೀಲನೆ ಮಾಡಿ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಸರ್ಕಾರದ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ. ಹೆಬ್ಬಾರ್ ಅವರು. ಇದು ಸಾಕಷ್ಟು ವಿಧಾನಸಭೆಯಲ್ಲಿ ಕಳೆದ ಅಧಿವೇಶನದಲ್ಲೂ ತಮ್ಮ ಮುಂದೆ ಚರ್ಚೆ ಬಂದು ಮಾನ್ಯ ಲೋಕೋಪಯೋಗಿ ಸಚಿವರು ಇದ್ರ ಮೇಲೆ ಕ್ರಮ ತೆಗೆದುಕೊಂಡು 2 ಟೋಲನ್ನು 1 ಟೋಲನ್ನಾಗಿ ಮಾಡಿದರು. 1 ಟೋಲನ್ನು ರದ್ದು ಮಾಡಿದರು. ಆದರೆ ರೇಟು ಒಂದಕ್ಕೆ 60 ರೂಪಾಯಿ, 40 ರೂಪಾಯಿ, 100 ರೂಪಾಯಿ ಆಗ್ತಿತ್ತು. ಟೋಲುಗಳು ಮಾತ್ರ ಬಂದಾಯ್ತು ಹೊತ್ತು 100 ರೂಪಾಯಿ ತೆಗೆದುಕೊಳ್ಳೇಬೇಕಂತ ಅನಿವಾರ್ಯತೆ ಇವತ್ತಿಗಿದೆ. ಅದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ ಕಡೆ NHAI ಕಡೆ ಪತ್ರದ ವ್ಯವಹಾರ ಇವತ್ತು ನಡೆದಿದೆ. NHAI ಮಾತ್ರ ಇನ್ನೂ 10 ವರ್ಷದ ಅಗ್ರಿಮೆಂಟ್ ಪೀರಿಯಡ್ ಇದೆ ಸಭಾಧ್ಯಕ್ಷ. ಹಾಗೆ ಅಗ್ರಿಮೆಂಟ್ ಪೀರಿಯಡ್ನಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಇವರಿಗೆ ಸಭಾಧ್ಯಕ್ಷರೇ, ಹೆಜ್ಮಾಡಿ ಮತ್ತು ಸುರತ್ಕಲ್ ನಡುವೆ ಮುಲ್ಕಿಯೊಳಗೆ ಹೋಗಬೇಕಾದ್ರೆ ಇವರಿಗೆ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ 10 ಕಿಲೋಮೀಟರ್ 2 ಟೋಲಿಗೆ ಹಣ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಗ್ರಾಹಕರಿಗೆ ನಿರ್ಮಾಣ ಆಗುತ್ತೆ. ಇದು ನಿಜಕ್ಕೂ ಕೂಡ ಗ್ರಾಹಕರ ಅನ್ಯಾಯ ಆಗಿದೆ ಅಂತ ಹೇಳೋದು ಸರ್ಕಾರದ ಗಮನಕ್ಕೆ ಬಂದಿದೆ. NHAI ಕಡೆ ಮಾತನಾಡಿ, ಕೇಂದ್ರ ಸರ್ಕಾರದ ಕಡೆ NHAI ಡಿಪಾರ್ಟ್ಮೆಂಟ್ ಕಡೆ ಮಾತಾಡಿ
ಸೂಕ್ತವಾದ ಕ್ರಮ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂತ್ರಿಗಳು ಲೋಕೋಪಯೋಗಿ ಸಚಿವರು ಈಗಾಗಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಪತ್ರ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಗಮನ ಹರಿಸಲಿಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಆದಷ್ಟು ಬೇಗನೆ ಆಗ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಆಯ್ತಲ್ಲ ಲಾಲಾಜಿ ಹೇಳಾಯ್ತಲ್ಲ. ಈಗ ಬಂಡೆಪ್ಪ ಕಾಶೆಂಪುರ ಅವರು ಅರ್ಗಜ್ಞಾನೇಂದ್ರ ಉತ್ತರ. ಅಧ್ಯಕ್ಷರೇ, ಇದು ನಮ್ಮ ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಏನಿದೆ ಅದರಲ್ಲಿ ಸುಮಾರು 96 ಸ್ವಚ್ಛತಾ ಕಾರ್ಮಿಕರುಗಳು ಏಕಾಏಕಿ ಫೆಬ್ರವರಿಯಲ್ಲಿ ಏನದಲ್ಲ ಇವರಿಗೆ ಫೆಬ್ರವರಿ 28ನೇ ತಾರೀಕು ಇವ್ರಿಗೆ ತೆಗೆದುಬಿಟ್ರು. ಇವರು ಗುತ್ತೇದಾರ ಹತ್ರ ಕೆಲಸ ಮಾಡ್ತಾರೆ. ಒಂದೇ ಹೇಳ್ತೀನಿ ನಿಮಗೆ, ಇವ್ರು ಸುಮಾರು 10-12 ವರ್ಷ ಹಿಡಿದು ಮಾಡ್ಕೋತ ಬರ್ತಾವ್ರೆ. ಸ್ವಲ್ಪ ದಿವಸ ಗುತ್ತೇದಾರ ಹತ್ರ, ಸ್ವಲ್ಪ ದಿವಸ DC ಅಂಡರ್ನಲ್ಲಿ ಏನು ಚೈಲ್ಡ್ ಲೇಬರ್ ಇರ್ತದಲ್ಲ, ಚೈಲ್ಡ್ ಇದು ಕಾರ್ಮಿಕರಿದು, ಅದರಲ್ಲಿ ಇವರೆಲ್ಲ ದುಡ್ಡು ತಗೋತಾ ಟೆಂಪ್ರವರಿಯಾಗಿ ಮಾಡ್ಕೋತ ಬಂದವ್ರೆ. ಈಗ ಗುತ್ತೇದಾರದು ಟರ್ಮಿನೇಟ್ ಆದ ತಕ್ಷಣ ಇವ್ರಿಗೆ ಅಷ್ಟು ಮಂದಿಗೆ ತೆಗೆದುಬಿಟ್ಟಾರೆ. ಅದು ಬ್ರಿಮ್ಸ್ ಹಾಸ್ಪಿಟಲ್ ದೊಡ್ಡದು ಆಗಿದೆ, ಈಗ ಸುಮಾರು 750 ಬೆಡೆಡ್ಸ್ ಮೇಲಾಗಿದೆ. ಈಗಲ್ಲಿ ಸ್ವಚ್ಛತಾ ಕಾರ್ಮಿಕರು ಬೇಕು ಆಗಿದೆ. ಹೆಲ್ತ್ ಮಿನಿಸ್ಟರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಈ ಕೇಸು. ನಮ್ದು ಒಂದೇ ಒಂದು ಆಗ್ರಹ ಏನಂತಂದ್ರೆ, ಪಾಪ ಅವ್ರು 10-12 ವರ್ಷ ಹಿಡ್ದೇನು ಮಾಡ್ಕೋತ ಬಂದಾರ ಅವರು. ಈಗ ಹಿಂದೆ ಹೆಂಗೆ ಅವರಿಗೆ ಗುತ್ತೇದಾರನಿಂದರ ತಗೊಂಡಿದ್ರಿ ಅಥವಾ DC ಮುಖಾಂತರ ದುಡ್ಡು ಕೊಟ್ಕೋತ ಬಂದಿರಿ, ಅವ್ರಿಗೆ ಮತ್ತೆ ಪುನಃ ಯಾವುದೋ ಒಂದು ರೂಪದಲ್ಲಿ ಕೆಲಸಕ್ಕೆ ಹಚ್ಚಬೇಕು. ಯಾಕಂದ್ರೆ ಕಡು ಬಡವರು ಇದ್ದಾರೆ ಅವರು, ಯಾವುದೇ ಒಂದು ಇದರಲ್ಲಿ ಇದು ಅಲ್ಲ. ಹಾಗಾಗಿ ಅವರಿಗೆ ಪುನಃ ನೇಮಕ ಮಾಡಬೇಕು. ಮತ್ತೆ ಅರಿಯರ್ಸ್ ಬಗ್ಗೆದಾಗೆಲ್ಲ ಕೆಲವು ಕೇಸ್ಗಳು ನಡೀತಾ ಇದೆ, ಅದು ಮೀನ್ ವೈಲ್ ಆಗುತ್ತೆ. ನಮ್ದು ಒಂದೇ ಒಂದು ಸರ್ಕಾರಕ್ಕೆ ಆಗ್ರಹ, ಇಂಥವು ಬೇರೆ ಕಡೆ ಎಲ್ಲ ಹೆಲ್ತ್ ಮಿನಿಸ್ಟರ್ ಅವರಿಗೆಲ್ಲ ಬೇರೆ ಅಡ್ಜಸ್ಟ್ ಮಾಡಿದಾರ, ಅವರಿಗೆ ಎಕ್ಸ್ಟ್ರಾ ಪೋಸ್ಟ್ಗಳು ಕೊಟ್ಟೆ ಅನ್ನೋದೆಲ್ಲ ಅಡ್ಜಸ್ಟು ಮಾಡಿದ್ದಾರೆ. ನಾವು ಅವ್ರ ಜೊತೆಲಿ ಮಾತು ಆಡಿದ್ದೆ, ಬಟ್ ಅವ್ರು ಮೀಟಿಂಗ್ ಹೋಗಿದ್ದಾರೆ. ಅದಕ್ಕೆ ಮಾನ್ಯ ಗೃಹ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ ಅವ್ರ ಪರವಾಗಿ. ಯಾಕಂದ್ರೆ ಅವರು 242 ದಿವಸ ಹಿಡಿದು ಅಲ್ಲಿ ಹಾಸ್ಪಿಟಲ್ ಎದುರುಗಡೆ ಸ್ಟ್ರೈಕಿಗೆ ಕೂತಾರ. ಅವ್ರು 240 ಡೇಸ್ ಆಯ್ತು ಇವತ್ತಿಗೆ. ಹಾಗಾಗಿ ಆ ಬಡವ್ರ ಪರವಾಗಿ ಸರ್ಕಾರನೆಲ್ಲ ಧಾವಿಸಿ ಒಂದು ಪರಿಹಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದಂಥ ನೌಕರರು ಅವರ ಮಾನ್ಯ ಸದಸ್ಯರು ಹೇಳಿದಾಗೇನೆ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇದ್ರು ಅಂದ್ರೆ ಆಸ್ಪತ್ರೆ ಅಂಡರ್ನಲ್ಲ, ಗುತ್ತಿಗೆದಾರನ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಗುತ್ತಿಗೆದಾರನ ಮೂಲಕ ಅವರಿಗೆ ಪೇಮೆಂಟು ಎಲ್ಲವೂ ಕೂಡ ಆಗ್ತಾ ಇತ್ತು. ತಮ್ಗೆ ಗೊತ್ತಿದೆ ಹೊರ ಗುತ್ತಿಗೆ ಏನು ಅಂತೇಳಿ ಹೇಳಿ. ಹಾಗಾಗಿ ಆತನ ಇನ್ನೊಂದು ಟೆಂಡರ್ ಕರೆದಾಗ ಈ ಗುತ್ತಿಗೆದಾರ ಯಾರಿದ್ದ, ಹಳೆ ಗುತ್ತಿಗೆದಾರ, ಇವನು ಸಾಕಷ್ಟು ಅವ್ಯವಹಾರವನ್ನು ಮಾಡಿದ್ದ. ಈಗಾಗಲೇ ಇವ್ರದ್ದು PFI, ESI, PF ಮತ್ತು ESIಯನ್ನು ಜಮಾನೆ ಮಾಡಿರಲಿಲ್ಲ. ಹಾಗೆ ಇದ್ದು ಅವ್ರಿಗೆ ವಂಚನೆ ಮಾಡಿದ್ದ. ಹಾಗಾಗಿ ಲೇಬರ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ರ ಬಗ್ಗೆ ಕೇಸು ನಡೀತಾ ಇದೆ. ಆದ್ದರಿಂದ ಆ ಗುತ್ತಿಗೆದಾರನ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ಆಸ್ಪತ್ರೆಯವರು. ಹಾಗಾಗಿ ಮತ್ತೊಬ್ಬ ಗುತ್ತಿಗೆದಾರ ಯಾರು ಬಂದಿದ್ದಾನೆ, 166 ನೈರ್ಮಲ್ಯ ಕಾರ್ಮಿಕರ ಹುದ್ದೆಗಳು ಸರ್ಕಾರದಿಂದ ಮಂಜೂರಾಯಿತು ಆಸ್ಪತ್ರೆಗೆ. ಮಂಜೂರಾದಾಗ ಹೊರಗುತ್ತಿಗೆಯಿಂದ ಮತ್ತೆ ಅವರನ್ನು ಬೇರೆಯವ್ರನ್ನ ನೇಮಕ ಮಾಡಲಾಗಿದೆ. ಆದ್ದರಿಂದ 166 ಜನರಿಗೆ ಇವತ್ತು ಕೆಲಸ ಸಿಕ್ಕಲಿಲ್ಲ. ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮಾನ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರ ಗಮನಕ್ಕೆ ತಂದು ಅವರಿಗೇನು ನ್ಯಾಯ ಕೊಡ್ಬೋದು ಅಂತೇಳಿ ಸಮಾಲೋಚನೆ ಮಾಡ್ತೀವಿ. ಇಲ್ಲ, ಅದೇ ಅಧ್ಯಕ್ಷರೇ, ಹೆಲ್ತ್ ಮಿನಿಸ್ಟರ್ ಅವರು ಹೇಳಿದಾರ, ಫೈನಾನ್ಸ್ದು ಸ್ವಲ್ಪ ಅಪ್ರೂವಲ್ ಬೇಕಾಗಿದೆ. ಹಾಗಾಗಿ ಅದಕ್ಕೆ ಬಹಳ, ಯಾಕಂದ್ರೆ ಕಡು ಬಡವರು ಇದಾರ. ನೀವು ಗುತ್ತೇದಾರ ಮುಖಾಂತರ ತಗೊಂಡ್ರು ನಡೆಯುತ್ತೆ, ಅಥವಾ DC ಮುಖಾಂತರ. ಬ್ರಿಮ್ಸ್ ಹಾಸ್ಪಿಟಲ್ ದುಡ್ಡಿದೆ, ಆ ದುಡ್ಡು ಯೂಸ್ ಮಾಡ್ಕೊಂಡಾರ ಅವರಿಗೆ ಕೆಲಸ ಕೊಡ್ಬೋದು. ಯಾವುದೋ ಒಂದು ರೂಪದಲ್ಲಿ ತಗೋಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸಚಿವರಿಗೆ ತಮ್ಮ ಕಾಳಜಿಯನ್ನು ನಾನು ಕೂಡ ವಿವರಿಸ್ತೇವೆ. ಏನು ನ್ಯಾಯ ದೊರಕಿಸ್ಬೋದು ಅಂತ ಪರಿಶೀಲಿಸಲಾಗುವುದು. ಆದರೆ ಒಂದೇ ಒಂದು ನಾನು ಈ ಉತ್ತರ ನೋಡಿದೆ, ಸರ್ಕಾರದಲ್ಲಿ ಅದಕ್ಕೇನಾದ್ರು ಒಂದು ಸರಿಯಾದ ಕ್ರಮ ತಗೊಳ್ಳೋದು. 8 ಬಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡಲಿಲ್ಲ. 8 ಬಾರಿ ನೋಟಿಸ್ ಕೊಟ್ಟರು ಏನಿದು? 8 ಬಾರಿಗೆ ನೋಟಿಸ್ ಕೊಡೋ ಸ್ಥಿತಿ ಅಂದ್ರೆ ಎಷ್ಟು ಸಮಯ ಹೋಯ್ತು ಅಂತ ನೋಡಿ. 8 ಬಾರಿ ನೋಟಿಸ್ ಕೊಟ್ಟಿದ್ದು ದೊಡ್ಡದಲ್ಲ, ಎಷ್ಟು ಸಮಯ ಹೋಯ್ತು ಅಂತ ನೋಡ್ರಿ. ಅಧಿಕಾರಿಗಳಿಗೂ ಅದೇ ನೋಟಿಸ್ ಕೊಟ್ಟಿದ್ದೇನೆ ಅಂತ ಉತ್ತರ ಕೊಡ್ಲಿಕ್ಕೆ ಬೇಕು, ನಮಗೂ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಬೇಕು. ಅಲ್ಲಿ ಸ್ಥಳದ ಪರಿಸ್ಥಿತಿ ಏನು?
ನೀವು ಹಿರಿಯ ಸದಸ್ಯರು, ಈಗ ಸಚಿವರಾಗಿದ್ದೀರಿ, ಕ್ಯಾಬಿನೆಟ್ನಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಮಾತಾಡಿ ನೋಡ್ರಿ. 8 ಬಾರಿಗೆ ನೋಟಿಸ್ ಕೊಟ್ಟು ಅವನು ಉತ್ತರ ಕೊಡಲಿಲ್ಲ ಅಂದ್ರೆ ಸರ್ಕಾರದ ಅಸಹಾಯಕತೆಯ ಪರಮಾವಧಿ ಇದೆ. ನಾನು ಈ ಕಾಂಟ್ರಾಕ್ಟರ್ ಏನಿದ್ದಾರೆ, ನನ್ನ ಆಸ್ಪತ್ರೆ ಸ್ವತಃ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲೂ ಇದೇ ರೀತಿ ನಡೆದಿದೆ. ಆಯ್ತು, PFI ಜಮಾ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಗೊತ್ತಾಯ್ತು ಬಿಡ್ರಿ. ಡಿ ಕೆ ಶಿವಕುಮಾರ್ ಅವರು ಇಲ್ಲ, HD ರೇವಣ್ಣ ಅವರು ಇಲ್ಲ, ಗಮನ ಸೆಳೆಯುವುದು ಮುಕ್ತಾಯವಾಯಿತು. ಈಗ ಒಂದು ಪ್ರಕಟಣೆ ಇದೆ, ಅದೆರಡು ಹೇಳಿ ಕೊನೆಗೊಂದು ಮಾತು ಹೇಳಿ ಸದನವನ್ನು ಮುಗಿಸ್ತೇನೆ. ಈಗ ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸಿರುವ ದಿನಾಂಕ ಅವಧಿಗೆ ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಮಹೇಶ್ ಕುಮಟಳ್ಳಿ 19ನೇ ತಾರೀಕು, ಅಮೃತ್ ದೇಸಾಯಿ 19, ಕೆ ಮಹದೇವ್ 19ರಿಂದ 23, DC ತಮ್ಮಣ್ಣ 19ರಿಂದ 27, SA ರವೀಂದ್ರನಾಥ್ 19ರಿಂದ 30, ಅವರಿಗೆ ಆರೋಗ್ಯ ಸರಿ ಇಲ್ಲ. GT ದೇವೇಗೌಡರು 19ರಿಂದ 30, KS ಈಶ್ವರಪ್ಪ 19ರಿಂದ 21, HD ಕುಮಾರಸ್ವಾಮಿ 19ರಿಂದ 30, ವಿನಿಶಾ ನೀರೋ 19ರಿಂದ 30, ಸುರೇಶ್ ಗೌಡ 20ರಿಂದ 26, HK ಪಾಟೀಲ್ 21 ಮತ್ತು 23, ರೂಪಕಲಾ M ಶಶಿಧರ್ 22ರಿಂದ 30, ಶಿವಾನಂದ್ S ಪಾಟೀಲ್ 23, ಸುಭಾಸ್ ಆರ್ ಗುತ್ತೇದಾರ್ 23, ಬಸವರಾಜ್ ಮತ್ತಿಮೂಡ್ 26ರಿಂದ 30. ಸದರಿ ಸದಸ್ಯರುಗಳ ಅಧಿವೇಶನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203ರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಇನ್ನೊಂದು ಇರೋದು ಅಂದ್ರೆ ಮಾನ್ಯ ವಿಧಾನಸಭಾ ಸದಸ್ಯರಿಗೆ ಬೂಸ್ಟರ್ ಡೋಸ್ ನೋಡುವ ಬಗ್ಗೆ. ಬೂಸ್ಟರ್ ಡೋಸ್ ಬಗ್ಗೆ ಈಗೇನು ಚರ್ಚೆ ಆಯ್ತಲ್ಲ, ಅದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋವಿಡ್ ಬೂಸ್ಟರ್ ಡೋಸ್ ಪಡೆಯದ ಮಾನ್ಯ ವಿಧಾನಸಭಾ ಸದಸ್ಯರುಗಳಿಗೆ, ಅಂದ್ರೆ ನಮ್ಮ 225 ಸದಸ್ಯರಲ್ಲಿ ಯಾರು ಇನ್ನೂ ಬೂಸ್ಟರ್ ಡೋಸ್ ತಗೊಂಡಿಲ್ಲ ಅಂಥವರಿಗೋಸ್ಕರವಾಗಿ ದಿನಾಂಕ 26ನೇ ತಾರೀಕು ಅಂದ್ರೆ ಸೋಮವಾರ ಬೆಳಿಗ್ಗೆ 10:30ಯಿಂದ ಸಂಜೆ 5:30ವರೆಗೆ ಇಲ್ಲಿ ನನ್ನ ಚೇಂಬರ್ ಪಕ್ಕದಲ್ಲಿ ಇಲ್ಲಿ ಹಿಂದ್ಗಡೆಗೆ ಡಿಸ್ಪೆನ್ಸರಿ ಇದೆಯಲ್ಲ, ರೆಗ್ಯುಲರ್ ಡಿಸ್ಪೆನ್ಸರಿ, ಆ ಡಿಸ್ಪೆನ್ಸರಿ ಒಳಗೆ ನಮ್ಮ ಶಾಸಕರುಗಳಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡ್ತಾರೆ ಬೆಳಗ್ಗೆ 10:30ಯಿಂದ 5:30ವರೆಗೆ. ಹಾಗಾಗಿ ಆರೋಗ್ಯ ಸಚಿವರು ಈ ವಿಷಯವನ್ನ ಸದನಕ್ಕೆ ತಿಳಿಸೋದಕ್ಕೆ ಹೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದಾರೆ. ಈ ಸಿಬ್ಬಂದಿಗಳಿಗೆ, ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿಗಳಿಗೆಲ್ಲ ಕೊಡೋದಕ್ಕೋಸ್ಕರವಾಗಿ ಪ್ರತ್ಯೇಕವಾದ ಸ್ಥಳ ನಿಗದಿ ಮಾಡಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಅವರಲ್ಲಿ ಆ ಬೂಸ್ಟರ್ ಡೋಸ್ ಅನ್ನ ತಗೊಳ್ಬೇಕು. ಕೊನೆಯದಾಗಿ ನಾನು ಒಂದು ಅಭಿಪ್ರಾಯವನ್ನ ನಾನು ಹೇಳಿ ಮುಗಿಸ್ತೀನಿ. ಈಗ ಉತ್ತರ ಕರ್ನಾಟಕದ ನಮ್ಮ ಅಥವಾ ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ಸುವರ್ಣಸೌಧ ಕಟ್ಟಿ ವರ್ಷದಲ್ಲಿ 10 ದಿನ ಅಧಿವೇಶನ ಮಾಡ್ಕೊಂಡು ಬಂದಿರೋದು ರೂಢಿಯಲ್ಲಿ ಬಂದಿದೆ. ಈ 10 ದಿನವನ್ನ ಇಲ್ಲಿ ನಡೆಸುವಂತ ಈ 10 ದಿನದ ಕಲಾಪವನ್ನ ನಾವೆಲ್ಲರೂ ಸೇರಿ ಗಂಭೀರವಾಗಿ ನಡೆಸಿದೀವಿ ಅನ್ನುವಂತ ಸ್ಪಷ್ಟ ಸಂದೇಶ ರಾಜ್ಯದ ಜನತೆಗೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಆ ವಿಶ್ವಾಸ ಬೆಳಿಬೇಕು. ನನಗೂ ಅರ್ಥ ಆಗತ್ತೆ ಸಮಯ ಎಷ್ಟೆಷ್ಟು ಹೊತ್ತಾಗತ್ತೆ, ಎಷ್ಟೆಷ್ಟು ಹೊತ್ತಿಲ್ಲ ಅಂತ. ನಾವು ಎಷ್ಟೆಷ್ಟು ಸಮಯ ಇವತ್ತು ಮಧ್ಯಾಹ್ನ ಮಂತ್ರಿಗಳಿಲ್ಲ ಅಂತ ಮುಂದೂಡಿ ಸಮಯಗಳು ಹೋಯ್ತು. ನಿನ್ನೆ ಯಾವುದೋ ಒಂದು ಘಟನೆ ಕಾರಣದಿಂದ ಸಮಯಗಳು ಹೋಯ್ತು. ಬಟ್ ನಾವು ಈ ಭಾಗದ ಬಗ್ಗೆ ಕಾಳಜಿ ಇರುವಂತವ್ರು ನಾವೆಲ್ಲರೂ, ಇಡೀ 224 ಸದಸ್ಯರು, ಅದು ಪ್ರಾಮಾಣಿಕವಾಗಿ ವ್ಯಕ್ತ ಆಗೋ ರೀತಿಯಲ್ಲಿ ಸದನದ ಕಲಾಪಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ಬೇಕು. ನಾನು ಕೆಲವರು ಸದಸ್ಯರು ನೋಡಿದ್ರೆ ಪೂರ್ಣ ಅಧಿವೇಶನದಲ್ಲಿಲ್ಲ, ಕೆಲವು ಸದಸ್ಯರು ಕೆಲವು ದಿನ ಏನೋ ಅನಿವಾರ್ಯ ಕಾರಣಗಳು, ಅವರದೇ ಆದಂಥ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇತ್ಯಾದಿಗಳು. ಆದರೆ ಬೆಳಗಾವಿ ಅಧಿವೇಶನಕ್ಕೆ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆ ಬರಬೇಕು, ಜನರ ವಿಶ್ವಾಸ ಹೆಚ್ಚಬೇಕು ಅಂತಾದರೆ ನಾವೆಲ್ಲ ಗಂಭೀರವಾಗಿ ಭಾಗವಹಿಸ್ಬೇಕು. ನನಗೆ ಇವತ್ತು ಮನಸ್ಸಿಗೆ ಬಹಳ ನೋವಾಗಿದ್ದು ಅಂದರೆ ನನಗೆ ಪಾರ್ಲಿಮೆಂಟರಿ ಸಚಿವರು, ಕಾನೂನು ಸಚಿವರಾದಂಥ ಹಿರಿಯ ಸಚಿವರು ಸಮಯ ಆಯಿತು ಅಂತ ಗಮನ ಸೆಳೆಯುವ ಸೂಚನೆ ನೀವು ನಡೆಸ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು, ಇದು ನಿಜವಾಗಿ ನನ್ನ ಮನಸ್ಸಿಗೆ ನೋವಾಗಿದೆ. ಅಂದರೆ ಅವ್ರಿಗೇನೋ ಅನಿವಾರ್ಯ ಕಾರಣ ಇದ್ರೆ ಹೋಗ್ಬೋದಿತ್ತು, ನೀವು ನಡೆಸ್ಕೊಳ್ಳಿ ಅಂತ ಹೋಗಿ ಹೇಳಿದ್ರೆ ನಾನು ನಡೆಸ್ಕೊಳ್ತೀನಿ. ನನಗೆ ಕೊಟ್ಟಿರೋ ಜವಾಬ್ದಾರಿ ಇದು. ನೀವೆಲ್ಲರೂ 224 ಜನ ಸೇರಿ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದೀರಿ, ನಾನು ನಡೆಸಲೇಬೇಕಾಗತ್ತೆ, ಅದನ್ನು ನಡೆಸ್ತೀನಿ ನಾನು. ಆದರೆ ಸದನವನ್ನ ಈ ರೀತಿ ನಾವು ಮೃದು ಧೋರಣೆಯಲ್ಲಿ ತಗೊಂಡು ಹೋಗ್ತಿದ್ದೀವಿ ಅನ್ನೋದು ಅಂದ್ರೆ ಅದು ಎಲ್ಲೋ ಅಸಹಾಯಕತೆ ಭಾಗ ಅಂತ ಅನ್ಕೊಳ್ಬಾರ್ದು, ಅಥವಾ ಅದ್ರ ಬಗ್ಗೆ ಹಗುರವಾಗಿ ಭಾವಿಸಬಾರ್ದು. ತಾವು ಈಗ 4-5 ಜನ ಸಚಿವರು ಇದ್ದೀರಿ, ನಾನು ನೋಡಿದೆ, ನೀವಾರು ಕುಳಿತ್ರಿ,
ನಿಮಗೂ ಬೇರೆ ಬೇರೆ ಬಹಳ ಒತ್ತಡ ಇದೆ, ನಂಗೆ ಗೊತ್ತು ನಿಮ್ಮ ಒತ್ತಡಗಳು, ಕೆಲಸ ಕಾರ್ಯಗಳು. ಅಲ್ಲಲ್ಲ, ಯಾರು ಹೋದ್ರು ನನ್ನ ಡ್ಯೂಟಿ ನಾ ಮಾಡೋದಿದೆ. ನೀವೆಲ್ಲರೂ ಎದ್ದು ಹೋದ್ರೆ ಆಮೇಲೆ ನಾನು ಎದ್ದು ಹೋಗ್ತೀನಿ ಅಷ್ಟೇ. ಇಲ್ಲಿ ಯಾರು ಒಬ್ರು ಇರೋ ತನಕ ನಾನು ಇರ್ತೀನಿ ಅಷ್ಟೇ. ನಮಗೂ ನಮ್ಮ ಅಜೆಂಡಾ ಮುಗಿಸ್ಬೇಕಲ್ಲ. ಹಾಗಾಗಿ ಈ ಸದನದಲ್ಲಿ ನಾವೆಲ್ಲರೂ ಒಂದು ಸ್ಪಷ್ಟವಾದಂತಹ ಒಂದು ವಿಶ್ವಾಸ ಮೂಡಿಸುವಂತಹ ಚಟುವಟಿಕೆಯನ್ನ ನಾವು ನಡೆಸಬೇಕು. ಸುವರ್ಣಸೌಧ ಇಷ್ಟೆಲ್ಲ ಕಟ್ಟಿ ನಾವು ಜನರ ವಿಶ್ವಾಸ ಗಳಿಸ್ಕೊಂಡು ಚಟುವಟಿಕೆಗಳು ಸರಿಯಾಗಿಲ್ಲ ಅನ್ನುವಂಥ ಸ್ಥಿತಿಗೆ ನಾವು ಬರಬಾರ್ದು. ಆ ರೀತಿಯಲ್ಲಿ ಸರ್ಕಾರ ಅಥವಾ ಪ್ರತಿಪಕ್ಷಗಳು ನಾವೆಲ್ಲರೂ ಸದನದಲ್ಲಿ ಗಂಭೀರವಾಗಿ ಭಾಗವಹಿಸೋಣ ಅಂತ ಹೇಳ್ತಾ ಈಗ ಸದನವನ್ನು ನಾಳೆ ಬೆಳಿಗ್ಗೆ 10:00 ಸೇರುವಂತೆ ಮುಂದೂಡಲಾಗಿದೆ.